ಜೋರಾದ ಚಪ್ಪಾಳೆ ಬರಲಿ. ನಮ್ಮ ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ನಗುಮುಗದೊಂದಿಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಗಣ್ಯರು ಕೂಡ ಆಸನವನ್ನು ಸ್ವೀಕಾರ ಮಾಡಬೇಕು. ಹಾಗೆ ಇಂಚರ ಮತ್ತು ತಂಡದವರಿಂದ ಒಂದು ನಾಡಗೀತೆಯನ್ನು ಹಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇಂಚರ ಮತ್ತು ತಂಡ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಪ ಹೊಯ್ಸಳರಾಳಿದ ನಾಡೆ, ಡಂಕಣ ಚಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಇಂಚರ ಮತ್ತು ತಂಡಕ್ಕೆ. ಎಲ್ಲರೂ ಕೂಡ ಆಸೀನರಾಗಬೇಕಂತ ಪ್ರೀತಿಯಿಂದ ಕೇಳ್ಕೊಳ್ತಾ, ಸಮಸ್ತ 7 ಕೋಟಿ ಕನ್ನಡಿಗರ ಅಸ್ಮಿತೆ ಮತ್ತು ಅಭಿಮಾನದ ಸಂಕೇತವಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ತು 1915 ಮೇ 5ರಂದು ಜನ್ಮ ತಾಳಿ ಸುಮಾರು 120ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿದೆ. 4 ಮಂದಿ ಅಜೀವ ಸದಸ್ಯರು ಮತ್ತು 44 ಮಂದಿ ಇತರ ಸದಸ್ಯರುಗಳ ಜೊತೆ ಆರಂಭಗೊಂಡಂತಹ ಈ ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲು ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಮೊದಲ ಅಧ್ಯಕ್ಷರಾಗಿ ಎಚ್ ವಿ ನಂಜುಂಡಯ್ಯ ಅವರು ಈ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಕನ್ನಡದ ತೇರನ್ನು ಎಳೆದರು. ನಂತರ ಹಲವಾರು ಅಧ್ಯಕ್ಷರು, ಈಗ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ನೇತೃತ್ವದಲ್ಲಿ ಭುವನೇಶ್ವರಿ ತಾಯಿಯ ತೇರು ನಾವೆಲ್ಲ ಸೇರಿ ಎಳೆಯುತ್ತಾ ಇದ್ದೇವೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ಘಟಕದ
ಉದ್ಘಾಟನಾ ಸಮಾರಂಭ ಮತ್ತು ಪದಗ್ರಹಣ ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದೀರಾ. ಈ ಒಂದು ಶುಭ ಸಂಜೆಯ ಶುಭ ಕಾರ್ಯಕ್ರಮಕ್ಕೆ ಮೊದಲನೆಯದಾಗಿ ನಮ್ಮ ಜಿಲ್ಲೆಯ ದಕ್ಷ, ಪ್ರಾಮಾಣಿಕ ಹಾಗೂ ಜನಾನುರಾಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿಯಾದಂತಹ ಡಾಕ್ಟರ್ ರಾಜೇಂದ್ರ ಕೆ.ವಿ. ಅವರನ್ನು ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡಿಗರ ಪರವಾಗಿ, ಕನ್ನಡಾಭಿಮಾನಿಗಳ ಪರವಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅತ್ಯಂತ ಆದರಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ನಿಯೋಜಿತ ಅಧ್ಯಕ್ಷರಾದಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು ಕನ್ನಡದ ಶಾಲನ್ನು ಹೊದಿಸಿ ಹೂಗುಚ್ಛ ನೀಡಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಒಳ್ಳೆಯ ಸ್ನೇಹಿತರು ಆದಂತಹ ಡಾಕ್ಟರ್ MP ಶ್ರೀನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಕನ್ನಡಿಗರ ಪರವಾಗಿ, ಸಾಹಿತ್ಯಾಭಿಮಾನಿಗಳ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತೇನೆ. ಅವರಿಗೂ ಸಹ ಹೂಗುಚ್ಛ ನೀಡಿ ಹಾರ ಹಾಕಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇವತ್ತಿನ ಈ ಪದಗ್ರಹಣ ಸಮಾರಂಭ ಮತ್ತು ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತೇಳಿ ಕೇಳಿಕೊಂಡಾಗ ಬಹಳ ಹುಮ್ಮಸ್ಸಿನಿಂದ ಒಪ್ಪಿಕೊಂಡು ಇವತ್ತು ನಮ್ಮ ಜೊತೆ ಡಾಕ್ಟರ್ HR ವಿಶ್ವಾಸ್ ಅವರು ಬಂದು ಸೇರಿಕೊಂಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಬಹಳ ಅತ್ಯಂತ ಸರಳ ಜೀವಿ. ಇವತ್ತು ಅವರನ್ನು ನಮ್ಮ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡಿಗರ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೂ ಸಹ ಶಾಲು ಹೊದಿಸಿ ಕನ್ನಡದ ಶಾಲನ್ನು ಹಾಕಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಕಳೆದ ಹಲವಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಘಟಕದ ಅಧ್ಯಕ್ಷರಾಗಿ, ತಾಲೂಕು ಘಟಕದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಮುನ್ನಡೆಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ನಾನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮವರೇ ಆದಂತಹ ಗೌರವ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶ್ರೀ ಗಣೇಶ್ ಪ್ರಸಾದ್ ಜಿ ಅವರಿದ್ದಾರೆ. ಕೋಶಾಧಿಕಾರಿಯಾದಂಥ N ಸುಬ್ರಾಯ ಭಟ್ ಅವರಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತೇನೆ. ಹಾಗೆಯೇ ಮೂಡಬಿದರೆ ತಾಲೂಕು ಘಟಕದ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರಿದ್ದಾರೆ. ಹಾಗೆಯೇ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಅವರಿಗೊಂದು ಹೂ. ಹಾಗೆಯೇ ಉಳ್ಳಾಳ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಧನಂಜಯ ಕುಂಬಳೆ ಅವರಿದ್ದಾರೆ. ಅವರನ್ನು ಸಹ ಒಂದು ಗುಲಾಬಿ ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತೇವೆ. ಹಿರಿಯ ಸಾಹಿತಿಯಾದಂಥ ಶ್ರೀ ವಸಂತ್ ಕುಮಾರ್ ಪೆರ್ಲ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಎಡಭಾಗದಲ್ಲಿದ್ದಾರೆ. ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ಬಂದಂತಹ ಎಲ್ಲ ಕನ್ನಡದ ಅಭಿಮಾನಿಗಳು, ವಿದ್ಯಾರ್ಥಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಎಲ್ಲರನ್ನ ನಾನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತೇನೆ. ಕೊನೆಯದಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ವರದಿ ಮಾಡಲು ಬಂದಂತಹ ಎಲ್ಲ ಪತ್ರಿಕಾ ಬಂಧುಗಳಿಗೆ, ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಧನ್ಯವಾದಗಳು. ಜೈ ಭುವನೇಶ್ವರಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈ ಒಂದು ಮಂಗಳೂರು ಅಂದ್ರೇ ವಿಶೇಷ. ಮಂಗಳೂರಿಗೆ ನಮಗೆ ವಿಮಾನದ ಮುಖಾಂತರ ಬರ್ಬೋದು, ರೈಲು ಮುಖಾಂತರ ಬರ್ಬೋದು, ಹಾಗೆ ನಮಗೆ ಜಲ ಸಾರಿಗೆ ಕೂಡ ಇದೆ. ಹೀಗೆ ಎಲ್ಲ ರೀತಿಯ ವಿಶೇಷವನ್ನು ಹೊಂದಿರತಕ್ಕಂಥ ಮಂಗಳೂರು ಬಂದರು ನಗರ ಅಂಥೇಳಿ ಕರೆಸ್ಕೊಳ್ಳುತ್ತೆ. ಕನ್ನಡ ತಾಯಿಯ ಪಾದಕ್ಕೆ ನೀರನ್ನು ಒಂದು ಪ್ರೋಕ್ಷಣೆ ಮಾಡುವಂಥ ಒಂದು ಸುಂದರ ಭೂಮಿ. ಈ ಮಂಗಳೂರಿನ ಬಗ್ಗೆ ಒಂದು ವಿಶೇಷವಾದಂಥ ಹಾಡನ್ನು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ರಚಿಸಿದ್ದಾರೆ. ಅದರ ರಾಗ ಸಂಯೋಜನೆ ಮತ್ತು ಹಾಡುಗಾರಿಕೆ ವಿದ್ವಾನ್ ಶ್ರೀ ಚಂದ್ರಶೇಖರ ನಾವ್ಡ ಅವರಿಂದ. ಕರುನಾಡ ತಾಯಿಯ ಪಾದ ತೊಳೆಯುವ, ಕರುನಾಡ ತಾಯಿಯ ಪಾದ ತೊಳೆಯುವ,
ದಿವ್ಯ ಭೂಮಿಯು ಎಂಬುದು ಮಂಗಳಾಂಬೆಯ ದಿವ್ಯ ಹರಕೆಯ ಪುಣ್ಯ ಭೂಮಿಯು ನಮ್ಮದು ಕರುನಾಡು ತಾಗಿಯ ಪಾದ ತೊಳೆಯುವ ನೇತ್ರೆ ಪಲ್ಗುಣಿ ಜೀವ ಜಲದಲ್ಲಿ ಜೀವಸತ್ವದ ಅಂಶವು ಅರಬಿಕಡಲಿನ ಅಲೆಗಳೊಳಗೆ ಜೀವರಾಶಿಯ ನಿನದವು ದಿವ್ಯ ಭೂಮಿಯು ಎಂಬುದು ಪುಣ್ಯ ಭೂಮಿಯು ನಮ್ಮದು ಕರುನಾಡು ತಾಯಿಯ ಪಾದ ತೊಳೆಯುವ ಹರಿತ ವರ್ಣದ ಪಚ್ಚೆ ಪೈರಲಿ ತಾಯ ಮಮತೆಯು ಸಂಚರ ಹರಿತ ವರ್ಣದ ಪಚ್ಚೆ ಪೈರಲಿ ತಾಯ ಮಮತೆಯು ಸಂಚರ ಗುಡ್ಡ ಬೆಟ್ಟದ ಸಾಲು ಸಾರಿದೆ ಮಂಗಳೂರಿನ ಬಿತ್ತರ ಗುಡ್ಡ ಬೆಟ್ಟದ ಸಾಲು ಸಾರಿದೆ ಮಂಗಳೂರಿನ ಬಿತ್ತರ ಪಂಚವರ್ಣದ ಮಣ್ಣ ಕಣದಲ್ಲಿ ತುಳುವ ಮಣ್ಣಿನ ಸತ್ವವೋ ಹಾಡು ಕುಣಿತದಿ ಜಾತ್ರೆ ಮೇಳದಿ ಜನಪದದ ಸವಿ ಮೋಡಿ ಯೋರು ನಾಡು ತಾಗಿಯ ಪಾದ ತೊಳೆಯುವ ಆ ಕರುನಾಡು ತಾಗಿಯ ಪಾದ ತೊಳೆಯುವ ಚಚ್ಚು ಗಂಟೆಯ ದನಿಯ ಜೊತೆಯಲಿ ದೇವ ಮಂತ್ರದ ಘೋಷವು ಅಲ್ಲಾಹು ಅಕಬರ ದನಿಯು ಕೂಡಿದೆ ಸಾರಿ ಹೇಳುತ್ತ ಐಕ್ಯವು ಚಚ್ಚು ಗಂಟೆಯ ದನಿಯ ಜೊತೆಯಲಿ ದೇವ ಮಂತ್ರದ ಘೋಷವು ಅಲ್ಲಾಹು ಅಕಬರ ದನಿಯು ಕೂಡಿದೆ ಸಾರಿ ಹೇಳುತ್ತ ಐಕ್ಯವು ತಾಯೇ ನಿರ್ಣಯ ದಿವ್ಯ ನೆಲವಿದು ಸಾಹಿತ್ಯ ಕಲೆಗಳ ಸಂಗಮ ಸಾಟಿ ಇಲ್ಲವು ಬೇರೆ ಭೂಮಿಯು ಮಂಗಳೂರಿನ ನೇರಕ್ಕೆ ಸಾಟಿ ಇಲ್ಲವು ಬೇರೆ ಭೂಮಿಯು ಮಂಗಳೂರಿನ ನೇರಕ್ಕೆ ಕರುನಾಡು ತಾಗಿಯ ಪಾದ ತೊಳೆಯುವ ದಿವ್ಯ ಭೂಮಿಯು ಎಂಬುದು ಮಂಗಳಾಂಬೆಯ ದಿವ್ಯ ಹರಕೆಯ ಪುಣ್ಯ ಭೂಮಿಯು ನಮ್ಮದು ಪುಣ್ಯ ಭೂಮಿಯು ನಮ್ಮದು ದಿವ್ಯ ಭೂಮಿಯು ನಮ್ಮದು ಪುಣ್ಯ ಭೂಮಿಯು ನಮ್ಮದು. ನಮ್ಮ ಗೆಳೆಯರು ಒಬ್ಬರು ಮಾಡಿರುವ ಸಂಗ್ರಹದ ಪ್ರಕಾರವಾಗಿ 9 ಹೆಸರುಗಳನ್ನು ಹೊಂದಿದೆ ಈ ನಗರ. ಇಂಗ್ಲೀಷ್ನಲ್ಲಿ ಮ್ಯಾಂಗ್ಳೂರು ಅಂತ, ಕನ್ನಡದಲ್ಲಿ ಮಂಗಳೂರು, ತುಳುನಲ್ಲಿ ಕುಡ್ಲ ಅಂತಾರೆ, ಕೊಂಕಣಿಯಲ್ಲಿ ಕೋಡಿಯಾಲ ಅಂತಾರೆ, ಬ್ಯಾರಿಯಲ್ಲಿ ಮೈಕಾಲ ಅಂತಾರೆ, ಮಲಯಾಳದಲ್ಲಿ ಮಂಗಳಾವರಂ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಮಂಜುರಾವ್ ಅಂತಾರೆ, ಹಾಗೆ ಉರ್ದುನಲ್ಲಿ ಕೌಡಾಲ್ ಅಂತಾರೆ, ಅರಬಿಕ್ ಭಾಷೆಯಲ್ಲಿ ಮಂಜಿಯೋರೆ ಅಂತಾರೆ. ಹೀಗೆ ಅನೇಕ ರೀತಿಯಲ್ಲಿ ಕರೆಯುವಂಥ ಈ ಸುಂದರವಾದಂಥ ನಗರದ ಮಂಗಳೂರು ನಗರದ ಒಂದು ಮಂಗಳೂರು ತಾಲೂಕು ಘಟಕದ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾವು ಈಗ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳನ್ನು ಈ ಕಾರ್ಯಕ್ರಮವನ್ನು ದೀಪವನ್ನು ಪ್ರಜ್ವಲಿಸುವ ಮುಖಾಂತರವಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಿಕೊಡಬೇಕು. ಹಾಗೆ ತಾಯಿ ಭುವನೇಶ್ವರಿಗೆ ಮೊದಲನೇದಾಗಿ ದೀಪವನ್ನು ಬೆಳಗಿಸಿ ಅದಾದ ನಂತರ ಈ ಒಂದು ಮಂಗಳೂರು ತಾಲೂಕು ಘಟಕದ ಪದಗ್ರಹಣ ಸಮಾರಂಭದ ಈ ಒಂದು ವೇದಿಕೆಯನ್ನು ದೀಪದಿಂದ ಪ್ರಜ್ವಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ಕನ್ನಡ ಜ್ಯೋತಿಯನ್ನು ಕನ್ನಡ ತಾಯಿಗೆ ನಿಮ್ಮೆಲ್ಲರ ಪ್ರೀತಿಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ನಮಿಸುತ್ತಾ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಡ್ತಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಕನ್ನಡದ ಕಹಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದೊಂದು ಸುಯೋಗ ಮತ್ತು ಸಂತೋಷದ ಸಂಜೆ. ಈ ತಾಯಿಗೆ ಪ್ರತಿದಿನ ಮಂಗಳೂರಲ್ಲಿ ನಿತ್ಯೋತ್ಸವವಾಗಲಿ ಅಂತ ಶುಭವನ್ನು ಹಾರೈಸಿ ಪ್ರೀತಿಯ ಕನ್ನಡದ ಅಭಿಮಾನದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಈ ತಾಯಿಗೆ ನಿತ್ಯೋತ್ಸವದ ನಡಿಲಿ ಇನ್ನು ಮುಂದೆ ಮಂಗಳೂರು ತಾಲೂಕಲ್ಲಿ ಹೇಳಿ.
ದೀಪವನ್ನು ಪ್ರಜ್ವಲಿಸ್ತಾ ಇದ್ದಾರೆ. ನಮ್ಮ ಒಂದು ಮಂಗಳೂರು ತಾಲೂಕು ಘಟಕದ ಚಾಲನೆ ನೀಡ್ತಾ ಇದ್ದಾರೆ ನಮ್ಮ ಪದಾಧಿಕಾರಿಗಳೊಂದಿಗೆ ಹಾಗೂ ನಿಯೋಜಿತ ಅಧ್ಯಕ್ಷರೊಂದಿಗೆ ಮತ್ತು ಶ್ರೀನಾಥ್ರವರು ಕೂಡ ದೀಪವನ್ನು ಪ್ರಜ್ವಲನೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಜೊತೆ ಇದ್ದಾರೆ ನಿಕಟ ಪೂರ್ವ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಜೋರಾದ ಚಪ್ಪಾಳೆ ಬರಲಿ. ಈಗ ಇದು ಕನ್ನಡದ ಜ್ಯೋತಿಯನ್ನ ಹಚ್ತಾ ಇದ್ದಾರೆ. ಜೊತೆಯಲ್ಲಿದ್ದಾರೆ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರು ಕೂಡ ದೀಪವನ್ನು ಪ್ರಜ್ವಲನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪ್ರೀತಿಯ ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರು ಇವರ ಪದಗ್ರಹಣ ಸಮಾರಂಭ ಇವತ್ತಿಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಿಯೋಜಿತ ಅಧ್ಯಕ್ಷರಾಗಿ ಮುಂದೆ ಅಧಿಕಾರ ಸ್ವೀಕರಿಸಿಕೊಳ್ಳಲಿರುವಂಥ ನಮ್ಮ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಶ್ರೀಪಾದ್ ರೇವಣ್ಕರ್ ಅವರನ್ನು ನಾನು ಪರಿಚಯಿಸುವುದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು ತಮ್ಮ ಬಾಲ್ಯದ ಶಿಕ್ಷಣ ಕುಮಟಾ ತಾಲೂಕು ಹಿರೇಗುತ್ತಿಯಲ್ಲಿ ಪಡೆದಿರುತ್ತಾರೆ. ತಮ್ಮ BE ಸಿವಿಲ್ ಇಂಜಿನಿಯರ್ ಪದವಿಯನ್ನು ಹುಬ್ಬಳ್ಳಿಯಲ್ಲಿ ಪಡೆದಿರುತ್ತಾರೆ. ಇವರು ತಮ್ಮ ವೃತ್ತಿ ಜೀವನವನ್ನು ಇಸ್ರೋ ಬೆಂಗಳೂರಿನಲ್ಲಿ ಪ್ರಾರಂಭಿಸಿ ಸ್ವಯಂ ನಿವೃತ್ತಿ ಪಡೆದು ಸ್ವಂತ ಉದ್ದಿಮೆಯನ್ನು ಸೂರಜ್ ಬಿಲ್ಡರ್ಸ್ ಹೆಸರಿನಲ್ಲಿ ಪ್ರಾರಂಭಿಸಿ ಖ್ಯಾತಿಯನ್ನು ಪಡೆದಿರುತ್ತಾರೆ. ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರು ಶಿಕ್ಷಣ ಪ್ರೇಮಿಯಾಗಿದ್ದು ಶಿಕ್ಷಣದ ಮೇಲೆ ಇರುವ ಕಾಳಜಿಯಿಂದಾಗಿ ತಮ್ಮದೇ ಆದ ಸೂರಜ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಅದರ ಸ್ಥಾಪಕರಾಗಿರುತ್ತಾರೆ. ಶ್ರೀಯುತರು ಬಂಟ್ವಾಳ ತಾಲೂಕಿನ ಗ್ರಾಮಾಂತರ ಪ್ರದೇಶವಾದಂಥ ಮುಡಿಪುವಿನಲ್ಲಿ ಸೂರಜ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಆಂಗ್ಲ ಮಾಧ್ಯಮದಲ್ಲಿ ಸೂರಜ್ ಸಮೂಹ ಸಂಸ್ಥೆಗಳನ್ನು ಪ್ರಾರಂಭಿಸಿರುತ್ತಾರೆ. ಸೂರಜ್ ಆಂಗ್ಲ ಮಾಧ್ಯಮ ಸಮೂಹ ಸಂಸ್ಥೆಗಳು ಮೌಲ್ಯ ಆಧಾರಿತ ಶಿಕ್ಷಣವನ್ನು ನೀಡುತ್ತಿದೆ. ವಿದ್ಯಾರ್ಥಿಗಳಿಂದ ಯಾವುದೇ ಬಗೆಯ ದೇಣಿಗೆಯನ್ನು ಸಂಗ್ರಹಿಸದೆ ಅತಿ ಕಡಿಮೆ ಶುಲ್ಕದೊಂದಿಗೆ ಉತ್ತಮ ಶಿಕ್ಷಣವನ್ನು ನೀಡುವಂಥದ್ದು ಈ ಸಂಸ್ಥೆಯ ಕರ್ತವ್ಯವಾಗಿದೆ. ಸದ್ರಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರು ಒಬ್ಬ ಸಾಮಾಜಿಕ ಕಳಕಳಿ ಇರುವಂಥ ವ್ಯಕ್ತಿಯಾಗಿದ್ದು ಈ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಸೂರಜ್ ಕಲಾಸಿರಿಯನ್ನು ಆಯೋಜಿಸಿ ಜನಮೆಚ್ಚುಗೆಯನ್ನು ಪಡೆದಿರುತ್ತಾರೆ. ಸೂರಜ್ ಕಲಾಸಿರಿಯ ವೇದಿಕೆಯಲ್ಲಿ ಹಲವಾರು ಗಣ್ಯರಿಗೆ ಸೂರಜ್ ಕಲಾಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. ಸೂರಜ್ ಕಲಾಸಿರಿ ಪ್ರಶಸ್ತಿಯನ್ನು ಪಡೆದವರಲ್ಲಿ ಕನ್ನಡದ ಖ್ಯಾತ ಚಲನಚಿತ್ರ ನಟ ನಟಿಯರಾದಂಥ ಭಾರತಿ ವಿಷ್ಣುವರ್ಧನ್, ಖ್ಯಾತ ನಟಿ ಜಯಂತಿ, ಖ್ಯಾತ ನಟ ರಮೇಶ್ ಭಟ್ ಇವರೆಲ್ಲ ಸೇರಿರುತ್ತಾರೆ. ಸಾಮಾಜಿಕ ನೆಲೆಯಿಂದ ಗುರುತಿಸಿಕೊಂಡಿರುವಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರು ರೋಟರಿ ಕ್ಲಬ್ ಮಂಗಳೂರು ಇದರ ಸಕ್ರಿಯ ಸದಸ್ಯರಾಗಿದ್ದು ರೋಟರಿ ಕ್ಲಬ್ನ ಜಿಲ್ಲಾ ಮಟ್ಟದ ಹಲವಾರು ಸೇವಾ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದ ಕೀರ್ತಿ ಇವರದ್ದು. ತಮ್ಮ ರೋಟರಿ ಸೇವಾ ಅವಧಿಯಲ್ಲಿ ಸುಮಾರು 268 ಸರ್ಕಾರಿ ಶಾಲೆಗಳಿಗೆ ಸುಮಾರು 25,000 ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ ಇನ್ಶೂರೆನ್ಸ್ ಅದರ ಲಾಭವನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿಕೊಟ್ಟಿರುವಂಥ ಕೀರ್ತಿ ಇವರದ್ದಾಗಿದೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರುವಂಥ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರು ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿ, ಸದ್ಯ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ಘಟಕದ ಅಧ್ಯಕ್ಷರಾಗಿ ನಿಯೋಜಿತರಾಗಿದ್ದಾರೆ. ಶ್ರೀಯುತರು ಹಲವಾರು ಪ್ರಶಸ್ತಿಗಳನ್ನು ಪಡೆದವರಾಗಿರುತ್ತಾರೆ. ಅಮೆರಿಕದ ಐನ್ಸ್ಟೀನ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದವರಾಗಿರುತ್ತಾರೆ. ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ, ಸುಮಸೌರಭ ಕನ್ನಡ ಪತ್ರಿಕೆಯ ವತಿಯಿಂದ ನೀಡುವಂಥ ಗೌರವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವೆಗಾಗಿ ಸಮಾಜ ರತ್ನ ಪ್ರಶಸ್ತಿ, ಯಕ್ಷದೀಪ ಪ್ರಶಸ್ತಿ, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸದ್ಭಾವನಾ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ, ಮಾತಾ ಅಮೃತಾನಂದಮಯಿ ಅವರಿಂದ ಸನ್ಮಾನ, ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಂದ ಸನ್ಮಾನ, ಹೀಗೆ ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ಪಡೆದಿರುವಂಥ ನಿಷ್ಠಾವಂತ ಸೇವೆಯಿಂದ ಗುರುತಿಸಿಕೊಂಡಿರುವಂಥ ಮಂಜುನಾಥ್ ರೇವಣ್ಕರ್ ಅವರು ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳ ಸೇವೆಗಾಗಿ ಇದೀಗ ಚುಕ್ಕಾಣಿ ಹಿಡಿಯಲಿದ್ದಾರೆ. ಇವರಿಗೆ ಗೌರವದ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತಿನಿಂದ ವಿರಮಿಸುತ್ತೇನೆ. ನಮಸ್ಕಾರ.
ಧನ್ಯವಾದಗಳು ಸರ್. ಈಗ ನಿಯೋಜಿತ ತಾಲೂಕು ಅಧ್ಯಕ್ಷರಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮಾನ್ ಶ್ರೀನಾಥ್ರವರು ಒಂದು ಕನ್ನಡದ ಧ್ವಜವನ್ನು ನೀಡ್ತಾರೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ. ಅದಾದ ನಂತರ ಉದ್ಘಾಟಕರ ನುಡಿಗಳನ್ನ ಮಾತಾಡಲಿಕ್ಕಿದ್ದಾರೆ ನಮ್ಮ ಜಿಲ್ಲೆಯ ನೆಚ್ಚಿನ ಪ್ರೀತಿಯ ಜಿಲ್ಲಾಧಿಕಾರಿಗಳು. ನಮ್ಮ ಜಯ ಭಾರತ ಜನಯ ಕನ್ನಡದ ಧ್ವಜವನ್ನು ನೀಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಅಧ್ಯಕ್ಷರಾದ ಶ್ರೀನಾಥ್ರವರು, ನಿಯೋಜಿತ ಅಧ್ಯಕ್ಷ ಮಂಜುನಾಥ್ ಎಸ್ ರೇವಣ್ಕರ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಇದು ಅಧಿಕೃತ ಜೊತೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷನಿಗೆ ಕೂಡ ಇರುವಂಥದ್ದು ಒಂದು ಮಹತ್ತರ ಅಂತ ಹೇಳಿ ಅನಿಸ್ತಾ ಇದೆ. ಜೋರಾಗಿ ಬೆಳೆಯಲಿ, ಜೋರಾಗಿ ಬೆಳಗಲಿ. ಧನ್ಯವಾದಗಳು ಸರ್. ಎಲ್ಲ ಗಣ್ಯರು ಕೂಡ ಕೂತ್ಕೋಬೇಕು ಅಂತ ಕೇಳ್ಕೊಳ್ತಾ, ಕನ್ನಡದ ಪ್ರೇಮಕ್ಕಾಗಿ ಕನ್ನಡಿಗರೊಂದಿಗೆ ನಮ್ಮ ಜೊತೆ ಇರ್ತಕ್ಕಂತಹ ಈ ಶುಭ ಸಂಜೆಯಲ್ಲಿ ಸರಳ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮಾನ್ ರಾಜೇಂದ್ರ KV ರವರು ನಮ್ಮನ್ನೆಲ್ಲ ಕುರಿತು ಮಂಗಳೂರು ತಾಲೂಕು ಕನ್ನಡದ ಬಗ್ಗೆ ಒಂದೆರಡು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೇಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಕಾರಣಾಂತರಗಳಿಂದ ನನಗೆ ಪಾಲ್ಗೊಳ್ಳೋದಕ್ಕೆ ಆಗಿರಲಿಲ್ಲ. ಇವತ್ತು ತಾಲೂಕು ಮಟ್ಟದ ತಾಲೂಕು ಘಟಕದ ಪದಗ್ರಹಣ ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಸಿಕ್ಕಿದ್ದಕ್ಕೆ, ನನ್ನನ್ನು ಈ ಪ್ರೋಗ್ರಾಮಿಗೆ ಕರೆದಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಕೂಡ ಹೃತ್ಪೂರ್ವಕದಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಾವು ಆ್ಯಸ್ ಎ ಜಿಲ್ಲಾಧಿಕಾರಿಯಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾ ಇರ್ತೇನೆ. ಆದರೆ ನನಗೆ ತಾಯಿ ಭುವನೇಶ್ವರಿಗೆ ದೀಪವನ್ನು ಹಚ್ಚುವಂತಹ ಒಂದು ಅವಕಾಶ ಸಿಕ್ಕಾಗೆಲ್ಲ ಭಾಳ ಹೆಮ್ಮೆ ಮತ್ತು ಗರ್ವವಾಗಿರುವಂಥ ಒಂದು ವಿಷಯ ಆಗಿದೆ. ಒಬ್ಬ IAS ಅಧಿಕಾರಿ ಅಂತೇಳಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಎಂಪ್ಲಾಯ್ ಆಗಿ ಒಂದು ರಾಜ್ಯಕ್ಕಾಗಿ, ರಾಜ್ಯದ ಏಳಿಗಾಗಿ ದುಡಿಯುವಂಥ ಒಂದು ಅವಕಾಶ ಸಿಗೋ ಸಮಯದಲ್ಲಿ ನನ್ನದೇ ರಾಜ್ಯದಲ್ಲಿ ಕೆಲಸ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದ್ದು ನಾನು ದೇವರಿಗೆ ಯಾವಾಗಲೂ ಕೂಡ ಭಾಳ ಋಣಿಯಾಗಿರುವಂತಹ ಒಂದು ಪಾಯಿಂಟಲ್ಲಿ. ನನಗೆ ನಮ್ಮ ರಾಜ್ಯದಲ್ಲಿನೇ ಉದ್ದಗಲಕ್ಕೂ ಕೂಡ ಮೇ ಬಿ ಕಾರ್ಯನಿಮಿತ್ತ ಬೇರೆ ಬೇರೆ ಇದರೊಳಗಡೆ ನಾನೀಗ ಆಲ್ರೆಡಿ 16ಕ್ಕಿಂತ ಜಾಸ್ತಿ ರಾಜ್ಯಗಳನ್ನು ನಾನು ನೋಡಿದ್ದೀನಿ. ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ, ಎಲ್ಲ ಜಿಲ್ಲೆಗಳಿಗೂ ಕೂಡ ನಾನು ವಿಸಿಟ್ ಕೊಟ್ಟು ನೋಡಿದ್ದೀನಿ. ನಮ್ಮ ಭಾರತದಲ್ಲಿರುವಂತಹ ವೈವಿಧ್ಯಮತೆ ಏನಿದೆ ಅದು ಏನಾದರೂ ಭಾಳ ವೈವಿಧ್ಯವಾಗಿದೆ ಅನ್ನೋದಕ್ಕೆ ನಮ್ಮ ರಾಜ್ಯದ ಪಾಲು ಭಾಳ ದೊಡ್ಡದಾದಂತಹ ಒಂದು ವೈವಿಧ್ಯಮಯ ಪಾಲು. ಬೇರೆ ಕಡೆಗಳಲ್ಲೆಲ್ಲ ಭಾಳ ದೊಡ್ಡ ದೊಡ್ಡ ಬದಲಾವಣೆಗಳು ನೂರಾರು ಕಿಲೋಮೀಟ್ರ್ ಹೋದಾಗ ಬದಲಾವಣೆ ಆಗ್ತಾಯಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಪ್ರತಿ 10-15 ಕಿಲೋಮೀಟ್ರಿಗೂ ಕೂಡ ವೈವಿಧ್ಯಮತೆಯನ್ನು ಕಾಣುವಂತಹ ಒಂದು ಏನಾದರೂ ಇದೆ. ಭಾಷೆಯೊಳಗಡೆ ಭಾಷೆಯನ್ನು ಆಡುವಂತಹ ನುಡಿಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಅದು ಕನ್ನಡದಲ್ಲಿ ಮಾತ್ರ. ಬೆಳಗಾವಿಯಲ್ಲಿ ಮಾತನಾಡುವಂತಹ ಕನ್ನಡ ಆಗಿರ್ಬೋದು, ಹುಬ್ಬಳ್ಳಿಯಲ್ಲಿ ಮಾತನಾಡುವ ಕನ್ನಡ ಆಗಿರ್ಬೋದು, ಬೀದರಲ್ಲಿ ಮಾತನಾಡೋದು, ಗುಲ್ಬರ್ಗದಲ್ಲಿ ಮಾತಾಡೋದು, ಬಳ್ಳಾರಿಯಲ್ಲಿ ಮಾತನಾಡೋದು, ಇವೆಲ್ಲವೂ ಕೂಡ ಭಾಳ ಅದರದೇ ಆದಂಥ ವಿಶಿಷ್ಟತೆಯನ್ನು ಸೇರಿಸ್ಕೊಂಡಿರುವಂತಹ ಒಂದು ಕನ್ನಡದ ಭಾಷೆ, ಕನ್ನಡದ ಸಾಹಿತ್ಯ ರಿಚ್ ಆಗಿದ್ದಕ್ಕೆ ಅವೆಲ್ಲ ಕಾರಣಗಳಿದೆ. ನಾನು ಹುಟ್ಟಿದ್ದು ತೀರ್ಥಹಳ್ಳಿ. ನನ್ನ ಒಂದು ಪ್ರತಿ ಸಲನೂ ಕೂಡ ತೀರ್ಥಹಳ್ಳಿಯವರು ಅಂತ ಹೇಳಿದ ತಕ್ಷಣ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒಂದು ಇದರೊಳಗಡೆ ಕುವೆಂಪು ಅವರಾಗಿರ್ಬೋದು, ಅನಂತಮೂರ್ತಿಯವರಾಗಿರ್ಬೋದು, SV ಪರಮೇಶ್ವರ ಭಟ್ರು ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಾಹಿತ್ಯ ವೈವಿಧ್ಯತೆ ಬಗ್ಗೆ ತಿಳ್ಕೊಂಡು ಬೆಳೆದಿರುವಂತಹ ಒಂದು ಹೆಮ್ಮೆ ನನಗೆ ಇರೋ ಟೈಮ್ ಒಳಗಡೆ ನಾನು ಭಾಷೆಯ ಒಂದು ವಿಚಾರಗಳಲ್ಲಿ ನಾನು ನನ್ನದೇ ಆದಂಥ ಒಂದು ಆಡಳಿತ ಇದರೊಳಗಡೆ ವೈಶಿಷ್ಟ್ಯತೆಯನ್ನು ನೋಡಿದಾಗ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಇರುವಂಥ ರಿಚ್ನೆಸ್, ನಾನು ನಿಮಗೇನು ಭಾರತದಲ್ಲಿರುವಂಥ ವೈವಿಧ್ಯತೆ, ರಾಜ್ಯದಲ್ಲಿರುವಂಥ ವೈವಿಧ್ಯತೆ, ಅದರಲ್ಲಿ ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ವೈವಿಧ್ಯತೆಯನ್ನು ನೋಡಿದ್ರೆ ಭಾಳ ಹೆಮ್ಮೆ ತರುವಂಥ ವಿಷಯ. ನಮ್ಮ ಭಾಷೆ ಆಗಿರ್ಬೋದು, ನಮ್ಮ ನುಡಿ ಆಗಿರ್ಬೋದು, ನಮ್ಮ ಸಂಸ್ಕೃತಿಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಬೇರೆ ಬೇರೆ ಧರ್ಮಗಳಲ್ಲಿರುವಂಥ ಬೇರೆ ಬೇರೆ ಆಚರಣೆಗಳು ಈಗ ಆಲ್ರೆಡಿ ಎಷ್ಟು ಸಲ ನನಗೆ ಅದನ್ನು ಹೊಗಳಿದ್ರು ಭಾಳ ಕಡಿಮೆ ಆಗಿರುವಂಥ ಒಂದು ಇದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಲಾಸ್ಟ್ 1-1.5 ವರ್ಷಗಳಲ್ಲಿ ಭಾಳ ನತದೃಷ್ಟ ಅಧಿಕಾರಿಗಳು ಅಂತಲೇ ಹೇಳಬೇಕು. ಮಂಗಳೂರಿಗೆ ಬಂದಾಗ
ನಾವೇನು ಕಲೆ ವೈಭವ ಬೇರೆ ಬೇರೆ ಆಚರಣೆಗಳನ್ನು ತಿಳಿಸ್ಕೊಳೋ ಸಮಯದೊಳಗಡೆ ಜನ ಸೇರದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿತ್ತು. ಈಗ ಕೋವಿಡ್ ಕಡಿಮೆ ಆಗಿರುವಂತಹ ಹಿನ್ನೆಲೆಯೊಳಗಡೆ ಅದರದೇ ಆದಂಥ ಪ್ರೋಗ್ರಾಮ್ಸ್ಗಳ ಆಯೋಜನೆ ಮಾಡಿಕೊಂಡು ಕನ್ನಡಕ್ಕಾಗಿ ಯಾರೂ ಹೋರಾಟ ಮಾಡದೆ ನಮ್ಮ ಕನ್ನಡವನ್ನು ಕನ್ನಡತನವನ್ನು ಜಾಗೃತಿ ಮಾಡಿಸ್ಕೊಳ್ಳುವಂತಹ ದೊಡ್ಡದಾದಂತಹ ರೆಸ್ಪಾನ್ಸಿಬಿಲಿಟಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದೆ. ಪ್ರತಿಯೊಂದು ಸಲವೂ ನನಗೆ ಭಾಳ ಬೇಜಾರಾಗೋದೇನು ಅಂದರೆ ಕನ್ನಡಕ್ಕಾಗಿ ಹೋರಾಟ ಮಾಡಬೇಕು, ಕನ್ನಡವನ್ನು ಉಳಿಸ್ಬೇಕು. ನನಗಿದೆಲ್ಲ ಆ್ಯಸ್ ಎ ಕನ್ನಡಿಗನಾಗಿ ನನಗೆ ಎಲ್ಲೋ ಒಂದು ಕಡೆ ಯಾಕೆ ಆ ಪರಿಸ್ಥಿತಿ ಬಂದಿದೆ, ಯಾರು ಇದಕ್ಕೆ ಕಾರಣ ಅನ್ನುವಂತಹ ಒಂದು ಕ್ವಶನನ್ನು ನಾವೆಲ್ಲರೂ ಮಾಡ್ಕೋಬೇಕಾಗಿದೆ. ನಾವೀಗ ಕನ್ನಡದ ಬಗ್ಗೆ ಮಾತಾಡ್ತೀವಿ ಅಂದರೆ ಬೇರೆ ಭಾಷೆಗಳ ಬಗ್ಗೆ ವಿರುದ್ಧವಾಗಿ ನಿಲ್ಲಬೇಕು ಅಂತೇಳಿ ಅಲ್ಲ, ಇಂಗ್ಲೀಷ್ ಅಥವಾ ಹಿಂದಿ ಅಥವಾ ಬೇರೆ ಇದನ್ನು ನಾವು ಕಲಿಬಾರ್ದು ಅಂತ ಹೇಳಲ್ಲ. ಎಲ್ಲ ಭಾಷೆಗಳನ್ನು ಕಲಿತು ಎಲ್ಲ ಒಂದು ಸಾಹಿತ್ಯವನ್ನು ನಾವು ಎಕ್ಸೆಪ್ಟ್ ಮಾಡೋದ್ರ ಜೊತೆಗೆ ಕನ್ನಡಿಗರು ಕನ್ನಡ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ನಾನು ಕನ್ನಡದ ಬಗ್ಗೆ ಮಾತಾಡ್ತೀನಿ ಅಂದರೆ ಕನ್ನಡದಲ್ಲೇ ಓದಬೇಕು, ಕನ್ನಡವನ್ನೇ ಬಿಟ್ಟು ಮಾಡಬೇಕು, ಬೇರೆ ಭಾಷೆಗಳನ್ನು ವಿರೋಧ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಡೆಫಿನೆಟ್ಲಿ ಆ ವಿಷಯದಲ್ಲಿ ನೋಡಿದ್ರೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಭಾಳ ಎಕ್ಸೆಪ್ಟೆಡ್ ಆಗಿರುವಂಥದ್ದು ಮತ್ತು ಭಾಳ ವಿಶಾಲವಾದಂಥ ಹೃದಯ ಇರುವಂಥದ್ದು ಕನ್ನಡಿಗರಿಗೆ ಮಾತ್ರ. ಮೇ ಬಿ ಅದೇ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡದ ಭಾಷೆಗೆ ಕೆಲವೊಂದು ವಿಷಯಗಳಲ್ಲಿ ಮಾರಕವಾಗ್ತಾ ಇದೆ. ಆದರೆ ಯಾವ ರೀತಿ ನಾವು ಕನ್ನಡವನ್ನು ಈಗಿನ ಜನತೆಗೆ ಕನ್ನಡದ ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸ್ಬೇಕು, ಕನ್ನಡದ ಬಗ್ಗೆ ಬೇರೆ ಕಡೆಗಳಲ್ಲೂ ನಾನು ನೋಡಿದ್ದೀನಿ. ನಾನು ಆ್ಯಸ್ ಎ ಡಾಕ್ಟರ್ ಆಗಿ ನಾನು 2 ವರ್ಷಗಳ ಕಾಲ ಕೇರಳದಲ್ಲಿ ಕೆಲಸ ಮಾಡಿದ್ದೀನಿ, ಗುಜರಾತಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀನಿ. ಬೇರೆ ಬೇರೆ ಎಲ್ಲ ಆ ಕನ್ನಡ ಆಯಾ ಲೋಕಲ್ ಭಾಷೆಗಳಲ್ಲಿರುವಂಥ ಅಭಿಮಾನ ಪ್ರತಿಯೊಬ್ಬರು ಕೂಡ ಆಯಾ ರೀಜನಿಂದ ಅಂತ ಹೇಳ್ಕೊಳುವಂಥ ಒಂದು ಖುಷಿ ಏನಿದೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಬರಬೇಕಾಗಿರುತ್ತದೆ. ನಮ್ಮ ಸಾಹಿತ್ಯ ಇದರೊಳಗಡೆ ಹಿಂದಿಯನ್ನು ಬಿಟ್ಟರೆ ಹೈಯೆಸ್ಟ್ ನಂಬರ್ ಆಫ್ ಜ್ಞಾನಪೀಠ ಅವಾರ್ಡ್ಸನ್ನು ತೊಗೊಂಡಿರುವಂಥದ್ದು ಅದು ಆ್ಯಸ್ ಎ ಭಾಳ ಹಿಂದಿ ಬೆಲ್ಟು ಭಾಳ ರಾಜ್ಯಗಳಿರುವಂಥ ಬೆಲ್ಟು. ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾವುದೇ ಒಂದು ಸಿಂಗಲ್ ರಾಜ್ಯದಲ್ಲಿ ಹೈಯೆಸ್ಟ್ ಜ್ಞಾನಪೀಠ ಅವಾರ್ಡ್ಸ್ ಪ್ರಶಸ್ತಿಗಳು ಅಂತೇಳಂದರೆ ಭಾಳ ಹೆಮ್ಮೆ ಆಗುವಂಥ ವಿಷಯ. ಅಷ್ಟು ಸಾಹಿತ್ಯಿಕವಾಗಿ ನಮ್ಮಲ್ಲಿರುವಂಥ ಸಾಹಿತಿಗಳಾಗಿರ್ಬೋದು, ಕಲೆಗಾರರಾಗಿರ್ಬೋದು, ನಮ್ಮಲ್ಲಿರುವಂತಹ ಸಾಂಸ್ಕೃತಿಕಕ್ಕೆ ಕೊಡುಗೆ ಕೊಟ್ಟಿರುವಂಥವರ ಸಂಖ್ಯೆ ಭಾಳ ದೊಡ್ಡದಾಗಿದೆ. ಇಂಥವ್ರನ್ನೆಲ್ಲ ಗುರುತಿಸಿ ಇಂಥವ್ರನ್ನೆಲ್ಲ ದೊಡ್ಡದಾಗಿ ಗೌರವಿಸುವಂತಹ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಕೂಡ ನಮ್ಮೆಲ್ಲರ ಮೇಲಿದೆ. ಅದನ್ನೆಲ್ಲವನ್ನೂ ಕೂಡ ಆ ಅಂಶವನ್ನು ಜಾಗೃತಿಗೊಳಿಸಬೇಕಾಗಿರುವಂಥ ರೆಸ್ಪಾನ್ಸಿಬಿಲಿಟಿ ಕನ್ನಡ ಸಾಹಿತ್ಯ ಪರಿಷತ್ ಮೇಲೆ ಇದೆ. ನಮ್ಮ ಜಿಲ್ಲೆಯಲ್ಲೇ ಮೇ ಬಿ ಬಾರ್ಡರ್ ಡಿಸ್ಟ್ರಿಕ್ಸ್ಗಳಲ್ಲಿ ನಾನು ಬಳ್ಳಾರಿಯನ್ನು ನೋಡಿದ್ದೀನಿ, ಬೆಳಗಾವಿಯಲ್ಲಿ ಬಳ್ಳಾರಿಯಲ್ಲಿ 2.5 ವರ್ಷ ಕೆಲಸ ಮಾಡಿದ್ದೀನಿ, ಬೆಳಗಾವಿಯಲ್ಲಿ 1.5 ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಬರೀ ಬಾರ್ಡ್ರ್ಗಳಲ್ಲೇ ನನಗೆ ನೋಡಿರುವಂಥದ್ರಲ್ಲಿ ಬೇರೆ ಭಾಷೆಗಳ ಒತ್ತಡದ ನಡುವೆನೂ ಕೂಡ ಕನ್ನಡದ ಬಾವುಟವನ್ನು ಹಾರಿಸುವಂಥ ಒಂದು ಮನಸ್ಥಿತಿ ಏನಿದೆ ಅದೆಲ್ಲದಕ್ಕೂ ಕೂಡ ಇಂಥ ಒಂದು ಸುಂದರ ಸಂಜೆ ಒಳಗಡೆ ಇಷ್ಟೊಂದು ಜನ ಕನ್ನಡದ ಬಾವುಟವನ್ನು ಹಾರಿಸೋಕ್ಕೆ ಬಂದಿರೋರಿಗೆ ನಿಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತೇನೆ. ಕನ್ನಡವನ್ನು ನಾವೆಲ್ಲರೂ ಕೂಡ ಪೂಜಿಸಬೇಕು. ನಮ್ಮ ಮನೆಗಳಲ್ಲಿ ಆದಷ್ಟು ಕನ್ನಡದ ಸಾಹಿತ್ಯ ನಾವೀಗ ಭಾಳ ಕಡೆ ಏನಾಗುತ್ತೆ ಅಂದರೆ ಯಾವುದಾದ್ರೂ ಗಿಫ್ಟ್ ಕೊಡಬೇಕಾದ್ರೆ ಬರೀ ಗಿಫ್ಟ್ ಕೊಡೋದಕ್ಕೆ ಮಾತ್ರ ಅದರೊಳಗಡೆ ಆಗದೇ ಕೆಲವೊಂದು ಕನ್ನಡ ಸಾಹಿತ್ಯ ಪರಿಷತ್ತು ಲೈಬ್ರರಿಗಳಲ್ಲಿ ಪರ್ಚೇಸ್ ಮಾಡೋದಕ್ಕೆ ಯಾರಿಗೋ ಒಂದು ಇದನ್ನು ಕೊಡೋದಕ್ಕೆ ಮಾತ್ರ ಆಗದೆ ಪ್ರತಿಯೊಬ್ಬರು ಕೂಡ ಕನ್ನಡದ ಬುಕ್ಗಳು 100 ರೂಪಾಯಿ 150 ರೂಪಾಯಿಗೆ ಭಾಳ ಅತಿ ಕಡಿಮೆ ದುಡ್ಡಲ್ಲಿ ಸಿಗುವಂಥ ನಮ್ಮ ಪುಸ್ತಕಗಳನ್ನು ನಾವು ಓದುವಂಥ ಅಭ್ಯಾಸಗಳನ್ನು ನಾವೆಲ್ಲರೂ ಬೆಳೆಸ್ಕೋಬೇಕಾಗಿದೆ. ನಮ್ಮಲ್ಲಿ ಶಿವರಾಮ್ ಕಾರಂತರ ಏನು ಹುಟ್ಟೂರು ಕೂಡ ನಮ್ಮಲ್ಲೇ ಇರುವಂತಹ ಈ ಒಂದು ಇದರೊಳಗಡೆ ನಾವು ಕಲಾರಾಧಕರಾಗಬೇಕು. ಸಂಸ್ಕೃತಿ ಧಾರ್ಮಿಕ ವಿಚಾರಗಳಲ್ಲಿ ನಾವು ಭಾಳ ಮುಂದೆನೇ ಇದ್ದೀವಿ. ಅದನ್ನು ನಾನು ಯಾರಿಗೂ ಹೇಳಬೇಕಾಗಿಲ್ಲ. ನಮ್ಮ ಎಲ್ಲ ವಿಷಯಗಳನ್ನು ಕೂಡ ಭಾಳ ಹೆಮ್ಮೆಯಿಂದ ನಾವು ಪ್ರಚುರಪಡಿಸ್ಕೋತಾ ಇರ್ತೀವಿ. ಅದರ ಜೊತೆಗೆ ಕಲೆ ಸಂಸ್ಕೃತಿ ಅನ್ನುವಂಥ ಒಂದು ಪಾರ್ಟ್ಗಳಲ್ಲಿ ಸಹೋದರತೆಯ ಒಂದು ಪಾರ್ಟನ್ನು ನಾವು ನೋಡ್ಕೊಳೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಕನ್ನಡರಾಧಕರಾಗಿ ಕನ್ನಡವನ್ನು ಉಳಿಸುವಂಥ ಪರಿಸ್ಥಿತಿಗೆ ಹೋಗದೆ ನಮ್ಮ ಮಕ್ಕಳುಗಳೆಲ್ಲರೂ ಕೂಡ ಕನ್ನಡಿಗರು ಅಂತ ತಲೆ ಎತ್ತಿ ಹೇಳುವಂಥ ಒಂದು ವಾತಾವರಣನ ಕ್ರಿಯೇಟ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರ ಮೇಲಿದೆ. ಅದನ್ನು ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ಜಿಲ್ಲಾ ಘಟಕ ತಾಲೂಕು ಘಟಕದ ಮೇಜರ್ ರೆಸ್ಪಾನ್ಸಿಬಿಲಿಟಿಗಳಾಗಿರುತ್ತೆ. ನೀವೆಲ್ಲರೂ ಕೂಡ ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀರಾ. ನಿಮ್ಮ ಅಧಿಕಾರದ ಅವಧಿಯೊಳಗಡೆ ಭಾಳಷ್ಟು ಜನ ಸಾಹಿತ್ಯಾಸಕ್ತರನ್ನು ಮೆಂಬರ್ಸ್ಗಳನ್ನಾಗಿ ನೀವು ಮಾಡಿಕೊಂಡು ಸಾಹಿತ್ಯದ ಏನು ವಿಸ್ತಾರವನ್ನು ಜಾಸ್ತಿ ಮಾಡ್ತೀರಾ ಅನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದಿಸಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ಕನ್ನಡದ ಭಾಷಣವನ್ನು ಮಾಡಿದಂಥ ನಮ್ಮ DC ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಬಹಳ ಖುಷಿ ಆಯಿತು ಅವ್ರು ಹೇಳಿದಂಥದ್ದು. ಇದು ನಮ್ಮ ಒಂದು ಸುಂದರ ಅವಿಭಜಿತ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ರಾಷ್ಟ್ರಕ್ಕೆ ಕನ್ನಡದ ಮೇರು ಕೀರ್ತಿಯನ್ನು ಕೊಟ್ಟಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಮ್ಮ ಶಿವರಾಮ ಕಾರಂತರಿರ್ಬೋದು, ಹಾಗೆ
ನಮ್ಮ ಕೈಯಾರ ಕೆ.ಎನ್. ರೈಯವರು ಇರ್ಬೋದು, ಇನ್ನು ಅನೇಕ ಮಹತ್ತರವಾದಂಥ ಸಾಧಕರು ನಮ್ಮ ಜೊತೆ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ನಮ್ಮ ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಹಾಗೆ ಸುಕಾಲಾಕ್ಷಿ ಎಸ್ ಸುವರ್ಣ ಮೂರನೇದಾಗಿ, ಮತ್ತು ಕೃಷ್ಣಪ್ಪ ನಾಯ್ಕರವರು ಹೋಗಬೇಕು. ಪ್ರೀತಿಯ ಕನ್ನಡದ ದೀಪವನ್ನು ಹೊತ್ತಿಸಿಕೊಂಡು ಪ್ರೀತಿಯ ಸುಂದರವಾದ ಕನ್ನಡದ ಹಣತೆಯನ್ನು ತಮ್ಮಲ್ಲಿ ಪ್ರಜ್ವಲಿಸ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹೋಗಬೇಕು. ಈ ಕಾರ್ಯಕ್ರಮದಲ್ಲಿ ನಮ್ಮ ನಿಯೋಜಿತ ಅಧ್ಯಕ್ಷರು ಕನ್ನಡದ ಬಾವುಟವನ್ನು ಹೊಂದಿರ್ತಾರೆ. ಹಾಗೆ ಬೆನೆಟ್ ರವರು, ಕೃಷ್ಣಪ್ಪ ನಾಯ್ಕ ಅವರು ಹೋಗಬೇಕು. ಹಾಗೆ ಶ್ರೀಮಾನ್ ಬೆನೆಟ್ ರವರು ನಮ್ಮ ವೇದಿಕೆಯ ಮೇಲೆ ಹೋಗಬೇಕು. ಹಾಗೆ ರಘು ಇಟ್ಕಿಡು ಅವರು ಮುಂದೆ ತಮ್ಮ ಪ್ರೀತಿಯ ಹಣತೆಯನ್ನು ಪಡ್ಕೊಂಡು ಹೋಗಬೇಕು. ಡಾಕ್ಟರ್ ಕೃಷ್ಣಭಟ್ ಸಣ್ಣಂಗುಳ್ಳಿ ಅವರು ಕೂಡ ಮೇಲೆ ಹೋಗಬೇಕು. ಹಾಗೆ ಎಂ.ಟಿ. ಭಟ್ರವರು ಕೂಡ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಹಾಗೆ ನಮ್ಮೊಂದಿಗಿರ್ತಕ್ಕಂಥ ಶ್ರೀ ಶಶಿರಾಜ್ ರಾವ್ ಕಾವೂರ್ ಅವರು ಕೂಡ ಪ್ರೀತಿಯ ಕನ್ನಡದ ಹಣತೆಯನ್ನು ಪಡ್ಕೊಂಡು ವೇದಿಕೆ ಮೇಲೆ ಹೋಗಬೇಕು. ಶಶಿರಾಜ್ ರಾವ್ ಕಾವೂರ್ ಅವರು ಬಹುಶಃ ವೇದಿಕೆ ಮೇಲೆ ಹೋಗಬೇಕು. ಹಾಗೆ ಉದಯ್ ಕುಮಾರ್ ಸರ್ ಅವರು ಕೂಡ ಪ್ರೀತಿಯ ಕನ್ನಡದ ಹಣತೆಯನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು. ಮತ್ತು ಉದಯ್ ಕುಮಾರ್ ಅವರು, ಹಾಗೆ ನಾವಡ್ ಸರ್ ಮತ್ತು ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸದಾನಂದ ಪೂಂಜಾ, ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮಾನ್ ಸದಾನಂದ್ ಪೂಂಜಾರವರು ದಯಮಾಡಿ ಬರಬೇಕು. ನಾವಡ್ರವರು ದಯಮಾಡಿ ವೇದಿಕೆ ಮೇಲೆ ಹೋಗಬೇಕು. ಪ್ರೀತಿಯ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀಮಾನ್ ಗಣೇಶ್ ಜಿಯವರು ಹಾಗೆ ಮುರಳೀಧರ್ ಚುಂತಾರವರು ದಯಮಾಡಿ ಕನ್ನಡದ ಹಣತೆಯನ್ನು ತಮಗಾಗಿ ಇಲ್ಲಿ ಇರಿಸಿದ್ದೇವೆ. ಹಾಗೆ ನಮ್ಮ ಕೋಶಾಧಿಕಾರಿಗಳು ದಯವಿಟ್ಟು ಕನ್ನಡದ ಹಣತೆಯನ್ನು ತಮ್ಮ ಕೈಲಿ ಸಹೋದರಿಯರವರಿಗೆ ಬರಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರ ಒಂದು ಅಣತಿಯಂತೆ ಒಂದು ಈ ಜಿಲ್ಲಾ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನೂತನ ನಿಯೋಜಿತ ಅಧ್ಯಕ್ಷರು ಎಲ್ರಿಗೂ ಕೂಡ ಕನ್ನಡದ ಶಾಲನ್ನು ಹಾಕ್ತಾರೆ. ಅದಾದ ನಂತರ ಅವರಿಗೆ ಪತ್ರವನ್ನು ಕೊಡ್ತಾರೆ. ಅದಕ್ಕೂ ಮುಂಚಿತವಾಗಿ ಎಲ್ಲರ ಕೈಯಲ್ಲಿ ಕನ್ನಡದ ಹಣತೆ, ಈ ಹಣತೆಯನ್ನು ನಾನು ಕೂಡ ಬೆಳಗ್ತಾ ಅವರೊಂದಿಗೆ ಸೇರಿಕೊಳ್ತೇನೆ. ಮುರಳೀಧರ್ ಭಾರದ್ವಾಜ್. ಕನ್ನಡದ ಕಳೆಯ ಕೆಚ್ಚೇವು ಮರೆತೇವು ಮರೆವ ತೆರೆದೇವು ಮನವ ಎಳೆದೇವು ಒಲವ ಹಿಡಿ ನೆನಪ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ನೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ನೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಪಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಡಲೊಡಲ ಕೆಚ್ಚಿನ ಪಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಹಿಡಿ ನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು
ಅಧ್ಯಕ್ಷರು ಶಾಲನ್ನು ಹೊದಿಸಿದ ನಂತರ ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ನಿಮ್ಮ ಹಣತೆಯನ್ನು ಇಲ್ಲಿ ನನ್ನ ಕೈಲಿ ಕೊಡಬೇಕಂತ ಕೇಳ್ಕೊಳ್ತೇನೆ. ಅದಾದ ನಂತರ ಪದಗ್ರಹಣದ ನಿಮ್ಮ ಪತ್ರಗಳನ್ನು ಕೂಡ ಅಧ್ಯಕ್ಷರು ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ದೇವು ಮರುಳ ತಳೆದೇವು ಇರುಳ ಅಳೆದೇವು ತಿರುಳ ಹಿರಿನೆನಪ ಕರುಳೆಂಬ ಕುಳಿಗೆ ಮಿಂಚಂದಿ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ತಮ್ಮ ತಮ್ಮ ಒಂದು ನಿಯೋಜಿತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಅಧ್ಯಕ್ಷರು ಈಗ ಎಲ್ರಿಗೂ ಕೂಡ ನಮ್ಮ ಪದಾಧಿಕಾರಿಗಳೇ ಅವರ ಪದಗ್ರಹಣದ ಆದೇಶವನ್ನು ಪ್ರತಿಯನ್ನು ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ನಿಮ್ಮೊಟ್ಟಿಗೆ ಕನ್ನಡದ ದೀಪವನ್ನು ಹಚ್ಚುವ ಕೆಲಸವನ್ನು ನಾವೆಲ್ಲ ಕನ್ನಡದ ಡಿಂಡಿಮವನ್ನು ಸಾರಲಿಕ್ಕೆ ಬರ್ತಾ ಇದ್ದೇವೆ. ನಿಮ್ಮ ಈ ಹೊಸ ತಂಡಕ್ಕೆ ಜೋರಾದ ಚಪ್ಪಾಳೆ ಪ್ರೋತ್ಸಾಹವನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈಸ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಮಾನ್ ಶ್ರೀನಾಥ್ರವರು ನಮ್ಮ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾ ಇದ್ದಾರೆ. ನಿಮ್ಮ ಹೆಸರು ಹೇಳ್ಕೊಳ್ಳಿ. ಎಂಬುವನಾದ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ತಾಲೂಕು ಘಟಕದ ಸದಸ್ಯನಾಗಿ ಭವ್ಯ ಇತಿಹಾಸವುಳ್ಳ ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಎತ್ತಿ ಹಿಡಿಯಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವಾಕಾಂಕ್ಷಿಯಾಗಿ ಕನ್ನಡ ಅಭಿಮಾನದಿಂದ ಕಾರ್ಯನಿರ್ವಹಿಸುತ್ತೇನೆಂದು ಕನ್ನಡ ತಾಯಿಯ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ. ಸಹೃದಯ ಕನ್ನಡ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಸಂಸ್ಕೃತ ಭಾರತೀಯ ಅಖಿಲ ಭಾರತ ಪ್ರಶಿಕ್ಷಣ ಪ್ರಮುಖರಾಗಿರುವಂತಹ ಡಾಕ್ಟರ್ HR ವಿಶ್ವಾಸರವರನ್ನು ಈ ಘನಸಭೆಗೆ ಪರಿಚಯಿಸಲು ನನಗೆ ಹೆಮ್ಮೆ ಎನಿಸುತ್ತದೆ. ಬಹು ಪಾಂಡಿತ್ಯದ ಇವರ ಸಾಧನೆಗಳು ಅತ್ಯಂತ ಅದು ಹಿರಿದಾದುದು. ಅದನ್ನು ಕೆಲವೇ ಮಾತುಗಳಲ್ಲಿ ಹಿಡಿದಿಡಬೇಕಾದಂತಹ ಅನಿವಾರ್ಯತೆ ನನಗಿದೆ. ಆದರೂ ಕೆಲವೇ ಮಾತುಗಳಲ್ಲಿ ಅವರ ಪರಿಚಯವನ್ನು ಮಾಡಿಕೊಡ್ತೇನೆ. ಸಂಸ್ಕೃತ, ಕನ್ನಡ, ಹಿಂದಿ ಭಾಷೆಗಳಲ್ಲಿ ಅತ್ಯುನ್ನತ ಪದವಿಗಳನ್ನು ಗಳಿಸಿರುವ ಶ್ರೀಯುತರು ಈ ಮೂರೂ ಭಾಷೆಗಳಲ್ಲಿ ವಿದ್ವತ್ಪೂರ್ಣವಾದ ಅನೇಕ ಗ್ರಂಥಗಳನ್ನು ರಚಿಸಿರುತ್ತಾರೆ. ನಿರಂತರವಾದ ಅವರ ಸಾಹಿತ್ಯ ಸೇವೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳು ಹಾಗೆ ಪುರಸ್ಕಾರಗಳು ಅರಸುತ್ತಾ ಬಂದಿವೆ.
ಇಂತಹ ಮೇಧಾವಿಯೊಬ್ಬರು ಈ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಅತಿಥಿಗಳಾಗಿರೋದು ನಮಗೆ ನಿಜವಾಗಿಯೂ ಕೂಡ ಅರ್ಥಪೂರ್ಣವಾದಂತಹ ಒಂದು ವಿಚಾರ ಎಂದು ಭಾವಿಸಿಕೊಳ್ಳಬಹುದು. ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮದ ಚುಕ್ಕೆಯನ್ನು ನೀಡುತ್ತೇನೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಾನ್ಯ ಶ್ರೀನಾಥ್ ಅವರೇ, ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಮಾನ್ಯ ಮಂಜುನಾಥ್ ರೇವಣಕರ್ ಅವರೇ, ಮುರಳಿ ಮೋಹನ್ ಚುಂತಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಮುಂದೆ ಸಮ್ಮಿಲಿತರಾಗಿರ್ತಕ್ಕಂಥ ಸಹೃದಯ ಬಂಧುಗಳೇ, ಸ್ವಲ್ಪ ಹೊತ್ತು ಸಾಹಿತ್ಯ ಮತ್ತು ಸಮಾಜ ಎಂಬ ವಿಷಯದ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಒಂದು 4 ಮಾತುಗಳನ್ನು ನಿಮ್ಮಲ್ಲಿ ನಿವೇದಿಸಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಾನು ಸಂಸ್ಕೃತದ ಹಿನ್ನೆಲೆ ಉಳ್ಳವನಾದ್ದರಿಂದ ಸಾಹಿತ್ಯ ಎಂಬ ಶಬ್ದ ಕೂಡ ಸಂಸ್ಕೃತ ಶಬ್ದವೇ ಆದ್ದರಿಂದ ಸಾಮಾನ್ಯವಾಗಿ ನಾನು ಸಂಸ್ಕೃತ ಹಿನ್ನೆಲೆಯನ್ನು ಬಳಸಿ ಮಾತನಾಡುವುದು ಸಹಜ, ಇದರಲ್ಲಿ ತಪ್ಪಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಾಹಿತ್ಯ ಅಂದರೆ ಏನು? ಇದ್ರ ಬಗ್ಗೆ ನಮ್ಮ ದೇಶದಲ್ಲಿ ಅದೇ ಒಂದು ಶಾಸ್ತ್ರವಾಗಿ ಅಲಂಕಾರ ಶಾಸ್ತ್ರ ಅಂತ ಬೆಳ್ಕೊಂಡು ಬಂದಿದೆ. ಆಲಂಕಾರಿಕರು ಆ ಶಾಸ್ತ್ರದ ಬಗ್ಗೆ ದೀರ್ಘಕಾಲದಿಂದ ಚರ್ಚೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದು ಭರತನಿಂದ ಆರಂಭಿಸಿ ಆನಂದವರ್ಧನನ ತನಕ ಬೆಳೆದು ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡದಾಗಿ ಅದು ಬೆಳ್ಕೊಂಡು ಬಂದಿದೆ. ದೊಡ್ಡದೊಂದು ಜ್ಞಾನ ಶಾಖೆಯಾಗಿ ಅದು ಬೆಳ್ಕೊಂಡು ಬಂದಿದೆ. ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದ್ರ ಬದಲು ಅತ್ಯಂತ ಸರಳವಾಗಿ ಸಾಹಿತ್ಯ ಅಂದರೆ ಏನು ಅಂತ ಹೇಳಬೇಕು ಅಂತ ಹೇಳಿದರೆ, ಸಂಸ್ಕೃತದ ಹಿನ್ನೆಲೆಯಿಂದ ಮತ್ತೆ ಹೇಳ್ತಾ ಇದ್ದೀನಿ. ಸಹಿತಸ್ಯ ಭಾವ ಸಾಹಿತ್ಯಂ, ಒಟ್ಟಿಗೆ ಇರತಕ್ಕಂಥದ್ದೇ ಸಾಹಿತ್ಯ. ಯಾವುದರ ಸಹಿತತ್ವ ಅಂತ ಹೇಳಿದರೆ, ಶಬ್ದ ಮತ್ತು ಅರ್ಥಗಳು ಇವೆರಡು ಒಟ್ಟಿಗೆ ಇರ್ತಕ್ಕಂಥದ್ದು. ಶಬ್ದ ಮತ್ತು ಅರ್ಥಗಳ ಸಹ ಅವಸ್ಥಿತಿ ಒಟ್ಟಿಗೆ ಇರ್ತಕ್ಕಂಥದ್ದು ಇದೇ ವಸ್ತುತಃ ಸಾಹಿತ್ಯ ಅಂತಂದರೆ. ಒಂದು ಪ್ರಶ್ನೆ ಬರುತ್ತೆ, ಶಬ್ದ ಮತ್ತು ಅರ್ಥಗಳು ಯಾವಾಗಲೂ ಒಟ್ಟಿಗೆ ಇದ್ದೇ ಇರ್ತಾವಲ್ವಾ, ಇರಬೇಕಲ್ವೇ ಅಂತ ಪ್ರಶ್ನೆ ಮಾಡಿದರೆ ಒಂದು ದೃಷ್ಟಿಯಿಂದ ಅದು ಹೌದು. ಶಬ್ದಾರ್ಥಗಳು ಯಾವಾಗಲೂ ಒಟ್ಟಿಗೆ ಇರುತ್ತೆ, ಅವುಗಳನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಕಾಳಿದಾಸ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ ಎಂಬುದಾಗಿ ರಘುವಂಶದ ಆರಂಭದ ಶ್ಲೋಕದಲ್ಲಿ ಹೇಳ್ತಾನೆ. ಪಾರ್ವತೀ ಪರಮೇಶ್ವರರು ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಹೇಗೆ ಒಟ್ಟಿಗೆ ಇರ್ತಾರೆ ಅಂತ ಹೇಳಿದರೆ, ಶಬ್ದ ಮತ್ತು ಅರ್ಥಗಳು ಇರುವ ರೀತಿಯಲ್ಲಿ ವಾಗರ್ಥಾವಿವ ಸಂಪೃಕ್ತವು, ಈ ರೀತಿಯಲ್ಲಿ ಯಾವಾಗಲೂ ಒಟ್ಟಿಗೆ ಇರತಕ್ಕಂಥ ಪಾರ್ವತೀ ಪರಮೇಶ್ವರರನ್ನು ನಾನು ನಮಸ್ಕರಿಸ್ತೇನೆ. ಅಂದರೆ ಏನು ಹೇಳಿದ ಹಾಗಾಯಿತು? ಶಬ್ದ ಮತ್ತು ಅರ್ಥಗಳು ಯಾವಾಗಲೂ ಒಟ್ಟಿಗೆ ಇರುತ್ತೆ. ಹೌದು, ಸಹಜ, ಇದು ಇರಬೇಕಾದ ಸ್ಥಿತಿ ಇದು. ಆದರೆ ಏನಾಗಿದೆ ಅಂತ ಹೇಳಿದರೆ, ಬೇರೆ ಬೇರೆ ಕಾರಣಗಳಿಂದಾಗಿ, ಕಾರಣ ಅಂತ ಹೇಳ್ತಾರೆ, ಬೇರೆ ಬೇರೆ ಕಾರಣಗಳಿರುತ್ತೆ. ಶಬ್ದ ತನ್ನ ಅರ್ಥವನ್ನು ಬಿಟ್ಟು ಬೇರೆ ಯಾವುದೋ ಒಂದು ಅರ್ಥವನ್ನು ಪಡ್ಕೊಂಡು ಬಿಡುತ್ತೆ. ಮೂಲ ಅರ್ಥವನ್ನು ಬಿಡ್ಕೊಂಡು ಬೇರೆ ಯಾವುದೋ ಒಂದು ಅರ್ಥವನ್ನು ಪಡ್ಕೊಂಡು ಬಿಡುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಸರಳವಾಗಿ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ, ತಮಾಷೆ ಅಂತಲೂ ಅಂದ್ಕೊಳ್ಬಹುದು. ಗುರು ಎಂಬತಕ್ಕಂಥ ಒಂದು ಶಬ್ದ ಇದೆ, ತುಂಬ ಗೌರವವನ್ನು ಸೂಚಿಸಲಿಕ್ಕೆ ಬಳಸ್ತಕ್ಕಂಥ ಒಂದು ಶಬ್ದ. ಅಂಧಕಾರವನ್ನು ಯಾರು ದೂರ ಮಾಡ್ತಾನೋ ಅವನು ಗುರು ಎಂಬತಕ್ಕಂಥ ಅರ್ಥ ಅದಕ್ಕಿದೆ. ಇವತ್ತಿನ ಭಾಷೆಯಲ್ಲಿ ಏನು ಗುರು ಅಂತ ಹೇಳಿದರೆ ಅದು ಯಾವುದೋ ಅರ್ಥ ನಮಗೆ ಬಂದುಬಿಡುತ್ತೆ. ಅಂದರೆ ಕಾಲದ ಪ್ರವಾಹದಲ್ಲಿ
ಶಬ್ದ ಬೇರೆಯ ಒಂದು ಅರ್ಥವನ್ನು ಪಡ್ಕೊಂಡು ಬಿಡುತ್ತೆ. ಈ ರೀತಿ ಇರಲಿ, ಒಟ್ಟಿನಲ್ಲಿ ಹೇಗೆ ಆಗಲಿ ಶಬ್ದ ಮತ್ತು ಅರ್ಥಗಳು ಜೊತೆಯಲ್ಲಿ ಇರ್ತವೆ ಎಂಬತಕ್ಕಂಥದ್ದು ಸಹಜವೇ. ಹೀಗೆ ಒಟ್ಟಿನಲ್ಲಿ ಇರಬೇಕು, ಹಾಗೆ ಇರುವಿಕೆ ಎಂಬತಕ್ಕಂಥದ್ದೇ ವಸ್ತುತಃ ಸಾಹಿತ್ಯ. ಈ ಬಗೆಯ ಸಾಹಿತ್ಯ ಅದರ ಹೊರಗಿನ ರೂಪ ಯಾವುದೇ ಆಗಿರಬಹುದು, ಗದ್ಯವಾಗಿರಬಹುದು, ಪದ್ಯವಾಗಿರಬಹುದು, ಚಂಪುವಾಗಿರಬಹುದು, ಮತ್ತೊಂದು ರೂಪವಾಗಿರಬಹುದು, ಹಳೆಗನ್ನಡದ ಮಹಾಕಾವ್ಯವಾಗಿರಬಹುದು, ಅಥವಾ ಅತ್ಯಾಧುನಿಕವಾದಂತಹ ಒಂದು ಚುಟುಕ ಆಗಿರಬಹುದು. ದುಂಡಿರಾಜರ ಪದ್ಯಗಳಿರ್ತದೆ, ಅಂತಹ ಪದ್ಯಗಳು ಅಕಸ್ಮಾತ್ ಇರಬಹುದು. ಆದರೆ ಅದರ ಪರಿಮಾಣ ದೊಡ್ಡದಿರಬಹುದು ಅಥವಾ ಸಣ್ಣದಿರಬಹುದು. ಆದರೆ ಒಟ್ಟಿನಲ್ಲಿ ಅದರಲ್ಲಿ ಈ ಬಗೆಯ ಸಾಹಿತ್ಯ ಇದೆಯೋ, ಶಬ್ದ ಮತ್ತು ಅರ್ಥಗಳ ಸಹ ಅವಸ್ಥಿತಿ ಇದೆಯೋ, ಇದೆ ಅಂತಾದರೆ ಅದು ಸಾಹಿತ್ಯ ಅಂತ ಅನಿಸ್ಕೊಳ್ಳುತ್ತೆ. ಅದರ ಪರಿಮಾಣ ಅದು ಎಷ್ಟು ದೊಡ್ಡದು ಎಷ್ಟು ಸಣ್ಣದು ಎಂಬತಕ್ಕಂಥದ್ದು ಸಂಬಂಧವೇ ಇಲ್ಲ. ಇಂಥ ಒಂದು ಸಾಹಿತ್ಯ ನಮಗೆ ಯಾವಾಗಲೂ ಬೇಕು. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ. ಸೊ ಸಾಹಿತ್ಯ, ಸಂಗೀತ, ಕಲೆ ಇತ್ಯಾದಿಗಳು ಏನಿದೆ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಂತ ಅನಿವಾರ್ಯವಾಗಿ ಇರಬೇಕಾದಂತಹ ಒಂದು ಅಂಶ. ಇದಿಲ್ಲ ಅಂತಾದರೆ ಅವನು ಪಶುವಿಗೆ ಸಮಾನ. ಅಂದರೆ ನಮ್ಮ ಪಶುತ್ವವನ್ನು ನಾವು ಕಳ್ಕೊಳ್ಬೇಕು, ನ್ಯೂನಾತಿನ್ಯೂನ ಕೊನೆಯ ಪಕ್ಷ ಮನುಷ್ಯತ್ವಕಾರ ಬಂದು ತಲುಪಬೇಕು. ಮುಂದಿನ ಹೆಜ್ಜೆಯಾಗಿ ಸಾಧ್ಯವಾದರೆ ನಾವು ದೇವತ್ವವನ್ನು ತಲುಪಬೇಕು. ಆದ್ದರಿಂದ ಮೃಗತ್ವದಿಂದ, ಪಶುತ್ವದಿಂದ ಮನುಷ್ಯತ್ವದ ಕಡೆಗೆ ನಮ್ಮನ್ನು ಕೊಂಡು ಹೋಗ್ತಕ್ಕಂಥದ್ದು ಸಾಹಿತ್ಯ. ಇದಕ್ಕೋಸ್ಕರವಾಗಿ ಈ ಸಾಹಿತ್ಯವನ್ನು ನಾವು ಖಂಡಿತವಾಗಿಯೂ ಮೆಚ್ಚಿಕೊಳ್ಳಬೇಕು, ಅದನ್ನು ಬಳಸಬೇಕು. ಹಾಗಿದ್ರೆ ಇಂಥ ಸಾಹಿತ್ಯದಲ್ಲಿ ನಮಗೆ ಪುರಾತನವಾದದ್ದು ಇದೆ, ಆಧುನಿಕವಾದದ್ದು ಇದೆ. ನಾವು ಯಾವುದನ್ನು ಸಾಹಿತ್ಯ ಅಂತ ನೆಚ್ಚಿಕೊಳ್ಳಬೇಕು ಅಂತ ಪ್ರಶ್ನೆ ಮಾಡಿದರೆ, ಇದಕ್ಕೂ ಆಗಿನ ಕಾಲದಲ್ಲೇ ಕಾಳಿದಾಸ ಉತ್ತರ ಕೊಟ್ಟಿದ್ದ, ಪುರಾಣ ಮಿಥ್ಯೇವ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ. ನಮ್ಮ ಹಿಂದಿನ ಕಾವ್ಯಗಳು, ಮಹಾಕಾವ್ಯಗಳು ಅದ್ಭುತವಾದದ್ದು ಎಲ್ಲವೂ ಸರಿ, ಆದರೆ ಅದೇ ಸರ್ವಶ್ರೇಷ್ಠ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಹಳೆಯದ್ದು ಎಂಬ ಕಾರಣಕ್ಕಾಗಿ ಅದು ಶ್ರೇಷ್ಠ ಅಂತ ಭಾವಿಸಬೇಕಾಗಿಲ್ಲ. ಯಾವುದೋ ಒಂದು ಹೊಸದಾಗಿ ಬರುತ್ತೆ, ಅದು ಹೊಸದಾಗಿದೆ, ಅದಕ್ಕೋಸ್ಕರವಾಗಿ ಅದು ಶ್ರೇಷ್ಠವಲ್ಲ. ನಮ್ಮಲ್ಲಿ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ, ನಮ್ಮ ಕಾಲದಲ್ಲಿ ಹಾಗಿತ್ತು, ನಮ್ಮ ಕಾಲದಲ್ಲಿ ಸಾಹಿತ್ಯ ಅಂದರೆ ಅದಕ್ಕೆ ಅಷ್ಟು ಗಾಂಭೀರ್ಯ ಇತ್ತು, ಹಾಗೆ ಹೇಗೆ, ಇವತ್ತು ಸಾಹಿತ್ಯ ಅಂತ ಹೇಳಿದರೆ ತುಂಬ ಇದಾಗಿದೆ, ಇದೆಲ್ಲ ಹೇಳ್ತಾರೆ. ಇದೆಲ್ಲವುದು ಹೌದು, ಇಲ್ಲ ನಾವು ಹೇಳೋದಿಲ್ಲ. ಆದರೆ ಸಂಸ್ಕೃತಜ್ಞರು ಅಥವಾ ನಮ್ಮ ಆಲಂಕಾರಿಕರು ಹೇಳ್ತಕ್ಕಂಥದ್ದು, ಅದು ಹಳೆಯದಾಗಿದೆ ಅಥವಾ ಹೊಸದಾಗಿದೆ ಎಂಬುದು ಮಾತ್ರ ನಿರ್ಣಾಯಕವಾದ ಅಂಶ ಅಲ್ಲ. ಅಲ್ಲಿ ಸತ್ವ ಎಷ್ಟಿದೆ, ಬೆಲೆ ಎಷ್ಟಿದೆ, ವಾಗರ್ಥಗಳ ಸಂಬಂಧ ಎಷ್ಟರ ಮಟ್ಟಿಗಿದೆ, ಅಷ್ಟು ಇದ್ದರೆ ಅದು ಅತ್ಯಂತ ಹೊಸದಾದರೂ ಕೂಡ ಇವತ್ತು ರಚಿತವಾದ ಒಂದು ಅದ್ಭುತವಾದ ಪದ್ಯವೂ ಕೂಡ ಶ್ರೇಷ್ಠ ಕಾವ್ಯವಾಗಬಹುದು. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಈ ಸಾಹಿತ್ಯ ಅನ್ನುವುದೇ ಒಂದು ದೃಷ್ಟಿಯಿಂದ ಕಾವ್ಯ ಅಂತ ಹೇಳಲ್ಪಡುತ್ತೆ. ಆದರೆ ಕನ್ನಡದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕನ್ನಡದಲ್ಲಿ ಕಾವ್ಯ ಎನ್ನುವ ಶಬ್ದ ಸಾಮಾನ್ಯವಾಗಿ ಕವಿತೆ ಎಂಬ ಅರ್ಥದಲ್ಲಿ ಬಳಕೆ ಆಗುತ್ತೆ ಕನ್ನಡದಲ್ಲಿ. ಆದರೆ ವಸ್ತುತಃ ಸಂಸ್ಕೃತ ಸಾಹಿತ್ಯದಲ್ಲಿ ಹಾಗಿಲ್ಲ. ಕಾವ್ಯ ಅಂತ ಹೇಳಿದರೆ ಅಲ್ಲಿ ಗದ್ಯವೂ ಬಂತು, ಪದ್ಯವೂ ಬಂತು, ಪ್ರತಿಯೊಂದು ಬಂತು. ಹೇಗೆ ಇರಲಿ, ತೊಂದರೆ ಇಲ್ಲ. ಈ ರೀತಿ ಒಂದು ಕಾವ್ಯದ ನಿರ್ಮಿತಿ, ಕಾವ್ಯದ ನಿರ್ಮಾಣವನ್ನು ಕವಿ ಯಾಕೆ ಮಾಡ್ತಾನೆ ಅಂತ ಹೇಳಿದರೆ, ಭಾಳ ಕಾರಣಗಳು, ಕಾವ್ಯದ ಪ್ರಯೋಜನಗಳನ್ನು ತುಂಬ ಹೇಳ್ತಾರೆ. ಆದರೆ ಎಲ್ಲಕ್ಕಿಂತಲೂ ನನಗಂತೂ ಮೆಚ್ಚುಗೆ ಆಗ್ತಕ್ಕಂಥದ್ದು ಅಂತ ಹೇಳಿದರೆ, ಏನನ್ನೇ ಮಾಡಿದರೂ ಕೂಡ ಅದನ್ನು ಸ್ವಾಂತ ಸುಖಾಯ, ತನ್ನ ಸಂತೋಷಕ್ಕಾಗಿ ಕವಿ ಅಂಥದ್ದನ್ನು ಮಾಡಿಕೊಳ್ತಾನೆ. ಸಾಹಿತ್ಯಕಾರ ಅದರ ನಿರ್ಮಾಣ ಮಾಡಿಕೊಳ್ತಾನೆ, ಮಾಡಬೇಕು. ಅಂದರೆ ಬೇರೆ ಹೊರಗಿನ ಒಂದು ಅಪೇಕ್ಷೆ ಇಟ್ಟುಕೊಂಡು ನನ್ನನ್ನು ಯಾರೋ ಸನ್ಮಾನ ಮಾಡಲಿ, ನನ್ನನ್ನು ಯಾರೋ ಗುರುತಿಸಲಿ, ನನ್ನ 1000 ಪುಸ್ತಕಗಳು ಮಾರಾಟ ಮಾಡಲಿ ಎಂಬ ದೃಷ್ಟಿಯಿಂದ ಸಾಹಿತ್ಯದ ರಚನೆಯನ್ನು ನಿಜವಾದ ಸಾಹಿತಿ ಮಾಡುವುದಿಲ್ಲ. ಅವನು ಮಾಡ್ತಕ್ಕಂಥದ್ದು ಸ್ವಾಂತ ಸುಖಾಯ, ತನ್ನ ಸಂತೋಷಕ್ಕಾಗಿ ಮಾಡಿಕೊಳ್ತಾನೆ. ಹಾಗೆ
ಸಹೃದಯನಾದವನು, ಕಾವ್ಯದ ವ್ಯಾಸಂಗ ಮಾಡ್ತಕ್ಕಂಥವನು ಕೂಡ ಸ್ವಾಂತ ಸುಖಾಯ, ತನ್ನ ಸುಖಕ್ಕೋಸ್ಕರವಾಗಿ ಅವನು ಸಾಹಿತ್ಯದ ವ್ಯಾಸಂಗವನ್ನು ಮಾಡಬೇಕಾಗುತ್ತೆ. ಇನ್ನು ಮುಂದೆ ಈ ರೀತಿಯ ಒಂದು ಸಾಹಿತ್ಯ ಅಂತೇನಿದೆ, ಇಂಥ ಸಾಹಿತ್ಯದಿಂದ ನಮ್ಮ ಸಮಾಜಕ್ಕೆ ಏನು ಪ್ರಯೋಜನ? ಸಾಹಿತ್ಯ ಮತ್ತು ಸಮಾಜ ಅಂತ ವಿಷಯ ಇದೆ. ಸಾಹಿತ್ಯ ಶಬ್ದಾರ್ಥಗಳ ಸಾಂಗತ್ಯ ಅದು ಇದು ಅಂತೆಲ್ಲ ನೀವು ಹೇಳಿದ್ರಿ, ಇದಕ್ಕೂ ಮತ್ತು ಸಮಾಜಕ್ಕೂ ಏನು ಸಂಬಂಧ ಅಂತ ಮುಂದಿನ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ಅಂತ ಹೇಳಿದರೆ, ಸಮಾಜ ಎಂಬತಕ್ಕಂಥದ್ದು ನಾವೇ, ನಮ್ಮ ನಿಮ್ಮ ಎಲ್ಲರ ಒಂದು ಸಮೂಹ ಸೇರಿ ಇದಕ್ಕೆ ಸಮಾಜ ಅಂತ ಕರೆಯೋದು. ಈ ಸಮಾಜದಲ್ಲಿ ನಮ್ಮ ಸಂವೇದನೆಗಳು ಹೇಗಿರುತ್ತೆ? ಈ ಸಾಹಿತ್ಯ ಎಂಬತಕ್ಕಂಥದ್ದು ನಮ್ಮ ಸಂವೇದನೆಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡುತ್ತೆ, ನಮ್ಮನ್ನು ಸಂವೇದನಶೀಲರನ್ನಾಗಿ ಮಾಡುತ್ತೆ. ಸಾಹಿತ್ಯದಿಂದಾಗಿ ಸಂವೇದನೆ ಹೆಚ್ಚುತ್ತೆ. ಇನ್ನೊಂದು ದೃಷ್ಟಿಯಿಂದ ಹೇಳಿದರೆ ಸಂವೇದನೆಗಳಿಂದಾಗಿ ಸಾಹಿತ್ಯದ ನಿರ್ಮಾಣ ಆಗುತ್ತೆ. ನಾವು ಒಂದು ಉದಾಹರಣೆ ತೆಗೆದುಕೊಳ್ಬಹುದು. ನಮಗೆಲ್ಲ ಗೊತ್ತಿದೆ, ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಬರೆದ. ರಾಮಾಯಣದ ನಿರ್ಮಾಣ ಹೇಗಾಯಿತು ಕಥೆ ನಮಗೂ ಗೊತ್ತಿದೆ. ತಮಸಾ ನದಿಗೆ ಅವನು ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕ್ರೌಂಚ ಮಿಥುನವನ್ನು ನೋಡಿದ ಅವನು. ಆಗ ಒಬ್ಬ ಬೇಡ ಬಂದು ಒಂದು ಕ್ರೌಂಚ ಪಕ್ಷಿಯ ಮೇಲೆ ಬಾಣಪ್ರಯೋಗ ಮಾಡ್ತಾನೆ. ಆ ಕ್ರೌಂಚ ಪಕ್ಷಿ ಬಿದ್ದು ಸತ್ತು ಹೋಯಿತು. ಕ್ರೌಂಚಿ ಏನಿದೆ ಅದು ದುಃಖದಿಂದ ರೋದನ ಮಾಡುತ್ತೆ. ಅದನ್ನು ನೋಡಿದಾಗ ವಾಲ್ಮೀಕಿಯ ಅಂತರಂಗ ದ್ರವಿತವಾಯಿತು. ಶೋಕಃ ಶ್ಲೋಕತ್ವಮಾಗತಃ, ಆನಂದವರ್ಧನ ಬರೀತಾನೆ. ವಾಲ್ಮೀಕಿಯ ಅಂತರಂಗದಲ್ಲಿ ಯಾವ ಶೋಕ ಇತ್ತು, ಸಂವೇದನೆ ಇತ್ತು, ಅದು ಶ್ಲೋಕ ರೂಪದಲ್ಲಿ ಹೊರಗೆ ಬಂತು. ಅದೇ ರಾಮಾಯಣಕ್ಕೆ ಮೂಲವಾದ ಪದ್ಯ ಆಯಿತು. ಇದು ನಮಗೆ ಗೊತ್ತಿದೆ. ಅಂದರೆ ಸಂವೇದನೆಯಿಂದಾಗಿ ಒಂದು ಸಾಹಿತ್ಯದ ನಿರ್ಮಾಣವಾಯಿತು. ಹೀಗೆ ಸಂವೇದನೆಯಿಂದಾಗಿ ಸಾಹಿತ್ಯ, ಸಾಹಿತ್ಯದಿಂದಾಗಿ ಸಂವೇದನೆ, ಇದೆಲ್ಲ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಇನ್ನು ಕೊನೆಯದಾಗಿ ಒಂದು ವಿಷಯ ಹೇಳಬೇಕು ಅಂತ ಹೇಳಿದರೆ, ಸಂವೇದನೆಯ ಬಗ್ಗೆ ನಾನು ಯಾಕೆ ಇಷ್ಟೊಂದು ಹೇಳಿದೆ ಅಂತ ಹೇಳಿದರೆ, ಇವತ್ತು ದಿನ ಕಳೆದಂತೆ ಮನುಷ್ಯರಲ್ಲಿ ಸಂವೇದನೆಗಳು ಕಡಿಮೆ ಆಗ್ತಾ ಇದೆ. ಯಾವುದು ಇರಬೇಕಾಗಿತ್ತೋ ಅದು ಕಡಿಮೆ ಆಗ್ತಾ ಇದೆ. ಇವತ್ತಿನ ಅತ್ಯಂತ ಪ್ರಬಲವಾದ ಒಂದು ಮಾಧ್ಯಮ ನಮ್ಮ ಸಾಧನ, ನಮ್ಮ ಕೈಯಲ್ಲಿ ಫೋನ್ ಯಾವಾಗಲೂ ಇರುತ್ತೆ, ಮೊಬೈಲ್ ಫೋನ್ ನಾವು ನೋಡ್ತಾ ಇರ್ತೇವೆ. ಅದರಲ್ಲಿ ಬೇಕಾದ್ದು ಬೇಡದಿದ್ದು ಅನೇಕ ವಿಷಯಗಳು ಬರ್ತಾ ಇರುತ್ತೆ. ನಾವು ನೋಡ್ತೇವೆ, ಎಲ್ಲೋ ಒಂದು ಕಡೆ ಅಪಘಾತ ಆಯಿತು, ಅಪಘಾತ ಆದ ಸಂದರ್ಭದಲ್ಲೂ ಕೂಡ ಪಕ್ಕಕ್ಕೆ ಹೋದ ವ್ಯಕ್ತಿ ಅವನನ್ನು ಹೋಗಿ ಎತ್ತುವುದರ ಬದಲು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾನೆ. ಇದನ್ನು ನಾವು ನೋಡಿದ್ದೇವೆ, ನಮಗೆ ಅನುಭವಕ್ಕೆ ಬರುತ್ತೆ. ಅಂದರೆ ನಮ್ಮ ಸಂವೇದನೆ ಎಲ್ಲಿ ತನಕ ಬಂದಿದೆ? ಇದಕ್ಕೆ ಹೇಳೋದು, ಸಂವೇದನೆ ಎಂಬತಕ್ಕಂಥದ್ದು ನಮಗೆ ಕಡಿಮೆ ಆಗ್ತಾ ಇದೆ. ಸೊ ಇದನ್ನು ಹೆಚ್ಚು ಮಾಡೋ ತನಕ ನಮ್ಮ ಸಂವೇದನೆಗಳು ಹೆಚ್ಚಾಗಬೇಕು, ಅದರ ಮುಖಾಂತರ ಸಾಹಿತ್ಯದ ನಿರ್ಮಾಣವಾಗಬೇಕು, ಅದರಿಂದಾಗಿ ನಮಗೆ ಸ್ವಾಂತ ಸುಖ ಸಿಗಬೇಕು. ಅತಃ ಇನ್ನು ಕೊನೆಯ ದೃಷ್ಟಿಯಿಂದ ಹೇಳೋದಾದರೆ, ಸಾಹಿತ್ಯದ ಮುಖ್ಯ ಪ್ರಯೋಜನ, ಎಲ್ಲದಕ್ಕಿಂತ ಹೆಚ್ಚಿನ ಪ್ರಯೋಜನ ಅಂತ ಹೇಳಿದರೆ ಸ್ವಾಂತ ಸುಖ. ಆ ಶಬ್ದವು ವಿಶಿಷ್ಟವಾಗಿದೆ. ಸ್ವ ಅಂತಹ, ತಮ್ಮ ಒಳಗೆ ಇರ್ತಕ್ಕಂಥದ್ದೇ ಸುಖ. ಇವತ್ತೇನಾಗಿದೆ ಅಂತ ಹೇಳಿದರೆ, ನಾವೆಲ್ಲರೂ ಭ್ರಮಿಸ್ತಾ ಇದ್ದೇವೆ. ಸುಖ ಎಂಬತಕ್ಕಂಥದ್ದು ಹೊರಗಿದೆ, ಹೊರಗಿನ ಜಗತ್ತಿನಲ್ಲಿ ಸುಖ ಇದೆ ಅಂತ ಹೇಳಿಕೊಂಡು ನಾವು ಸುಖವನ್ನು ಹುಡುಕುತ್ತಾ 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 ಹೋಗ್ತಾ ಇರ್ತೇವೆ. ನಮ್ಮದು ಪ್ರಯಾಣ ನಡೀತಾ ಇರುತ್ತೆ, ಸುಖ ಸಿಕ್ಕೋದಿಲ್ಲ. ಇಂಥ ಸುಖ ನಮಗೆ ಬೇಕು ಅಂತಾದರೆ ನಾವು ಅಂತರಂಗದ ಅವಲೋಕನ ಮಾಡಿಕೊಳ್ಬೇಕು. ಅದಕ್ಕೆ ನಮಗೆ ಸಾಹಿತ್ಯ ಅತ್ಯಂತ ಸಹಾಯವನ್ನು ಮಾಡುತ್ತೆ. ಸಮಾಜದ ಯಾವುದೇ ವರ್ಗದ ಜನ ಇರಬಹುದು, ಪ್ರತಿಯೊಬ್ಬರಿಗೂ ಸಾಹಿತ್ಯ ಎಂಬತಕ್ಕದ್ದು ಸಹಾಯ ಮಾಡುತ್ತೆ. ಕೊನೆಯದಾಗಿ ಒಂದು ಅಂಶ, ಸಹಭಾವ ಸಾಹಿತ್ಯಂ ಅಂತ ಹೇಳಿದೆ ನಾನು. ಸಹ ಅವಸ್ಥಿತಿ, ಇದು ಶಬ್ದ ಅರ್ಥಗಳು ಒಟ್ಟಿಗೆ ಇರ್ತಕ್ಕಂಥದ್ದು ಒಂದು ಅರ್ಥ. ನಾವು ಇನ್ನೊಂದು ಅರ್ಥವನ್ನು ತಗೊಳ್ಬಹುದು. ಆ ಶಬ್ದ ಅರ್ಥಗಳ ಅನ್ನೋದನ್ನು ಬಿಟ್ಟು ನಮ್ಮೆಲ್ಲರ ಒಟ್ಟು ಸಹ ಅವಸ್ಥಿತಿ, ಒಟ್ಟಿಗೆ ಇರುವುದು, ಸಮೂಹದಲ್ಲಿರುವುದು, ಇದು ಇವತ್ತು ಅತ್ಯಂತ ಮುಖ್ಯವಾಗಿ ಬೇಕಾದಂತಹ ಒಂದು ಅಂಶ. ನಿಮಗೆ ಗೊತ್ತಿದೆ, ಪ್ರತಿದಿನ ನೋಡ್ತಾ ಇದ್ದೇವೆ ನಾವು, ಯಾವುದ್ಯಾವುದೋ ಅತ್ಯಂತ ಕ್ಷುಲ್ಲಕವಾದ ಕಾರಣಗಳನ್ನು ಹಿಡ್ಕೊಂಡು ನಾವು ಪರಸ್ಪರ ಕತ್ತಿ ಮಸೀತಾ ಇರ್ತೇವೆ. ಅವನು ಮಾಡಿದ್ದು ಸರಿ ಇಲ್ಲ, ಇವನು ಮಾಡಿದ್ದೆ ಸರಿ ಇಲ್ಲ, ಅದು ತಪ್ಪು ಇದು ತಪ್ಪು ಅಂತ ಹೇಳಿಕೊಂಡು ನಾವು ಪರಸ್ಪರ ಯಾವಾಗಲೂ ಕಲಹ ಮಾಡ್ತಾ ಇರ್ತೇವೆ. ಈ ಭಾವನೆ ದೂರ ಆಗಬೇಕು. ನಾವು ಆನಂದವಾಗಿ ಸಹಬಾಳ್ವೆಯನ್ನು ನಡೆಸಬೇಕು. ಈ ಬಗೆಯ ಚಿಂತನೆಯನ್ನು ಸಾಹಿತ್ಯ ನಮ್ಮಲ್ಲಿ ತಂದು ಕೊಡಬೇಕು,
ತಂದು ಕೊಡುತ್ತೆ. ಅದಕ್ಕೋಸ್ಕರವಾಗಿ ನಾವು ಗಂಭೀರವಾಗಿ ಸಾಹಿತ್ಯದ ರಚನೆಯನ್ನು, ಸಾಹಿತ್ಯದ ಅಧ್ಯಯನವನ್ನು, ಸಾಹಿತ್ಯದ ಆರಾಧನೆಯನ್ನು ನಾವು ಮಾಡಬೇಕು. ಇದರ ಅವಶ್ಯಕತೆ ಎಲ್ಲಕ್ಕಿಂತಲೂ ಇವತ್ತು ತುಂಬ ಹೆಚ್ಚಾಗಿದೆ ಅಂತ ನಾನು ಮೊದಲೇ ಹೇಳಿದ ಹಾಗೆ ನಾನು ದೀರ್ಘವಾಗಿ ಮಾತಾಡುವುದಿಲ್ಲ. ಇಷ್ಟೇ ಮಾತುಗಳನ್ನಾಡಿ ವಿರಮಿಸ್ತೇನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮೋ ನಮಃ. ಜೈ ಕರ್ನಾಟಕ. ನಮ್ಮ ಡಾಕ್ಟರ್ HR ವಿಶ್ವಾಸರವರು ಹೇಳಿದರು, ನಾನು ಹೆಚ್ಚು ಮಾತಾಡೋದಿಲ್ಲ, ಸ್ವಲ್ಪ ಮಾತಾಡ್ತಾರೆ ಅಂಥೇಳಿ. ಅವರ ನುಡಿಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ತಿಂದರೆ ಕೂಡ ಮತ್ತು ತಿನ್ನೋಣ ಅನಿಸುತ್ತೆ. ತುಂಬ ಚೆನ್ನಾಗಿ ಸಂಕ್ಷಿಪ್ತವಾಗಿ ಮಾತಾಡಿದ್ರು. ಜೋರಾದ ಚಪ್ಪಾಳೆ ಬರಲಿ. ಯಾಕಂತ ಹೇಳಿದ್ರೆ ಸಮಾಜ ಸಾಹಿತ್ಯಕ್ಕೆ ಅವರೊಂದು ಪದ ಹೇಳಿದರು, ಇವತ್ತು ರಚಿಸುವಂಥ ಒಂದು ಕವನನೋ ಪದ್ಯನೋ ಮುಂದೆ ಮಹಾಕಾವ್ಯ ಆಗ್ಬೋದು ಅಂತ. ಅದು ಬಹುಶಃ ಎಲ್ಲರಿಗೆ ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತ ನಾನು ತಿಳ್ಕೊಳ್ತೀನಿ. ನಮ್ಮ ಈಗ ತಾನೇ ನೂತನ ಅಧ್ಯಕ್ಷರಾಗಿ ಮಂಗಳೂರು ತಾಲೂಕು ಘಟಕಕ್ಕೆ ನೇಮಕಾಗಿರ್ತಕ್ಕಂಥ ಡಾಕ್ಟರ್ ರೇವಣ್ಕರ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವನಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನ ಓ ಮುದ್ದಿನ ಕರು. ಕನ್ನಡವ ಒಂದಿದ್ದರೆ ನೀ ಅಮ್ಮನಿಗೆ ಕಲ್ಪತರು. ಕನ್ನಡವೇ ಧನಧಾನ್ಯ, ಕನ್ನಡವೋ ಮನೆ ಮಾನ್ಯ. ಕನ್ನಡವೇ ಎನಗಾಯಿತು ಕಣ್ಣು ಕಿವಿ ಬಾಯಿ. ಕನ್ನಡವೇ ಹೋರಾಡು, ಕನ್ನಡವೇ ಕಂದ, ಕನ್ನಡವೇ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ಚಿನ್ನ. ಸಿರಿಗನ್ನಡಂ ಗೆಲ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ಈ ಪದಗ್ರಹಣ ಹಾಗೂ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನನ್ನ ಆತ್ಮೀಯರು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ MP ಶ್ರೀನಾಥ್ ಅವರೇ, ಹಾಗೂ ಈಗ ತಾನೇ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ರಾಜೇಂದ್ರ KV ಅವರೇ, ಹಾಗೂ ಇವತ್ತಿನ ಅಖಿಲ ಭಾರತ ಪ್ರತಿಶಿಕ್ಷಣ ಪ್ರಮುಖ ಸಂಸ್ಕೃತಿ ಭಾರತಿ ಸಾಹಿತ್ಯ ಮತ್ತು ಸಮಾಜದ ಬಗ್ಗೆ ಭಾಳ ವಿವರಣೆಯಾಗಿ ಕೊಟ್ಟು ನಮ್ಮನ್ನು ಹುರಿದುಂಬಿಸಿದಂಥ ಡಾಕ್ಟರ್ HR ವಿಶ್ವಾಸ್ ಅವರೇ, ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರೇ, ಶ್ರೀ ಗಣೇಶ್ ಪ್ರಸಾದ್ಜಿ ಅವರೇ, N ಸುಬ್ರಾಯ್ ಭಟ್ರೆ, ಹಾಗೆ ಎಲ್ಲ ನನ್ನ ಸದಸ್ಯರೇ ಹಾಗೂ ಕನ್ನಡಾಭಿಮಾನಿಗಳೇ ಹಾಗೂ ಪತ್ರಕರ್ತರೇ, ಇವತ್ತಿನ ದಿವಸ ನನಗೆ ಬಹಳ ಖುಷಿ ಆಗ್ತಾ ಇದೆ. ಮನುಷ್ಯನ ಜೀವನದಲ್ಲಿ ಹಣ ಇದ್ದರೆ ಏನೂ ಸಾಕಾಗೋದಿಲ್ಲ. ಮನುಷ್ಯನ ಜೀವನದಲ್ಲಿ ಒಂದು ಪ್ರೀತಿ ಬೇಕು. ಆ ಪ್ರೀತಿ ಬೇಕಾದರೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಕೆಲಸ ಮಾಡಿದರೆ ಅದಕ್ಕೆ ನಮ್ಮೊಂದು ಮನಸ್ಸಿಗೆ ಸಮಾಧಾನ ಆಗ್ತದೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಮ್ಮ ಜನ್ಮ ಸಾರ್ಥಕ ಆಗಬೇಕಾದ್ರೆ ನಾವು ಕನ್ನಡಕ್ಕೆ ಏನಾದರೂ ಮಾಡಲೇಬೇಕು. ಮನುಷ್ಯನ ಜೀವನದಲ್ಲಿ ನಾವು ಏನೇನೋ ಮಾಡ್ತೇವೆ, ಆದರೆ ನಾವು ಹುಟ್ಟಿದ ಒಂದು ನೆಲದಲ್ಲಿ ಕನ್ನಡಕ್ಕೋಸ್ಕರ ನಾವು ಏನು ಮಾಡಬೇಕು, ಏನು ಮಾಡಿದರೆ ಸಾಧ್ಯ, ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟಂತಹ ನನ್ನ ಆತ್ಮೀಯರಾದಂಥ MP ಶ್ರೀನಾಥ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಜನಪದ ರಕ್ಷಣೆ, ಪ್ರಸಾರ ಮತ್ತು ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಕನ್ನಡಿಗರ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಅಲ್ಲಿಂದ ಇಸ್ರೋನಲ್ಲಿ ಕೆಲಸ ಮಾಡಿ ಆಮೇಲೆ ಮುಂದಿನ ದಿನಗಳಲ್ಲಿ ನನಗೆ ಇಂದಿರಾ ಗಾಂಧಿ ಡೆತ್ ಟೈಮ್ನಲ್ಲಿ ಶಿಲಾಂಗಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ನಾನು ಮತ್ತೆ ರಾಜೀನಾಮೆ ಕೊಟ್ಟು ಮಂಗಳೂರಿಗೆ ಬಂದು ನನ್ನದೇ ಆದಂಥ ಒಂದು ಸೂರಜ್ ಜ್ಯುವೆಲರ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ, ಹಾಗೆ ನನ್ನ ಪ್ರವೃತ್ತಿ ಸಿವಿಲ್ ಇಂಜಿನಿಯರ್ ಆಗಿತ್ತು, ಸೂರಜ್ ಬಿಲ್ಡರ್ಸ್ ಅಂತ ಹೇಳಿದ್ರು ಸ್ಟಾರ್ಟ್ ಮಾಡಿ, ಅದಾದಮೇಲೆ ನನಗೆ ಒಂದು ಮನಸ್ಸಿಗೆ ಒಂದು ಇದಾಯಿತು, ಎಜುಕೇಷನ್ ವಿಷಯದಲ್ಲಿ ಎಲ್ಲರ ಎಜುಕೇಷನ್ ಹಬ್ ಇದೆ ಮಂಗಳೂರು, ಎಲ್ಲ ಇಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು. ಆ ಬಿಸ್ನೆಸ್ಸನ್ನು ಹೋಗಲಾಡಿಸೋಕ್ಕೋಸ್ಕರ ನಾನು ಒಂದು ಸ್ವತಃ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಜ್ಞಾನದೀಪ ಸ್ಕೂಲ್ ಹಾಗೂ ಸೂರಜ್ PU ಕಾಲೇಜ್ ಎಲ್ಲ ಫೇಲ್ ಆದ ಮಕ್ಕಳಿಗೆ ತಗೊಳ್ಳುವಂಥ ಮೇನ್ ಉದ್ದೇಶದಿಂದ ನಾನು ಶಾಲೆ ಸ್ಟಾರ್ಟ್ ಮಾಡಿದ್ದೆ.
ಇವತ್ತಿನ ಅತಿ ಬುದ್ಧಿವಂತ ಪುಸ್ತಕದ ಬದನೆಕಾಯಿ ಮಾತ್ರ. 1,000 ವಿದ್ಯಾರ್ಥಿಗಳಿಗೆ ಫೇಲಾದ ಮಕ್ಕಳನ್ನು ತಗೊಂಡು 100% ರಿಸಲ್ಟ್ ಕೊಡೋದಕ್ಕೆ ನನಗೆ ಅಮೇರಿಕ ಒಬಾಮಾ ಕಡೆಯಿಂದ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಮನುಷ್ಯನಿಗೆ ಏನು ಮಾಡಲಿಕ್ಕೆ ಏನೇ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಆದರೆ ಇವತ್ತಿನ ಈ ಫೇಲಾದ ಮಕ್ಕಳು 100% ರಿಸಲ್ಟ್ ಬಂದು ಇವತ್ತು ಮೋದಿಯವರ ಆಫೀಸ್ನಲ್ಲಿ ಒಬ್ಬರು PA ಆಗಿದ್ದಾರೆ. ನನ್ನ ಸ್ಟೂಡೆಂಟ್ ಅವನು ಮೊನ್ನೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ಸರ್ ನಿಮ್ಮಿಂದ ನಾನು ಪಾಸಾಗಿ ಇವತ್ತು ಈ ಲೆವೆಲಿಗೆ ಬಂದಿದ್ದೇನೆ, ನನ್ನಿಂದ ಏನಾಗಬೇಕು. ನಾನು ಆವಾಗ ಹೇಳಿದೆ, ನನ್ನ ದೇಶದ ಹೆಮ್ಮೆಯ ಪುತ್ರ ನೀನು ಅಂತ ಹೇಳಿ ನನಗೆ ಭಾಳ ಖುಷಿಯಾಯಿತು. ಯಾಕಂದರೆ ಮನುಷ್ಯನ ಜೀವನದಲ್ಲಿ ಯಾರು ಮಾಡದಿದ್ದ ಕೆಲಸ ನಾನು ಮಾಡಬೇಕಂತೇಳಿ ಹೊರಟಿದ್ದೆ. ಎಲ್ಲ ಫೇಲಾದ ಮಕ್ಕಳನ್ನು ತೊಗೊಂಡು ನಾನು ಶಾಲೆ ಸ್ಟಾರ್ಟ್ ಮಾಡುವಾಗ ಎಲ್ಲ ಎಜುಕೇಷನಲಿಸ್ಟ್ ಹೇಳಿದರು, ಇವರಿಗೆ ಮಂಡೆ ಸರಿ ಇಲ್ಲ, 5 ವರ್ಷ ಶಾಲೆ ಮಾಡ್ತಾರೆ ಮತ್ತು ಸ್ಕೂಲ್ ಬಂದ್ ಮಾಡ್ತಾರೆ ಅಂತ ಹೇಳಿದರು. ಆದರೆ ನಾವು 15 ವರ್ಷದಿಂದ ಶಾಲೆ ನಡೆಸ್ತಾ ಇದ್ದೇವೆ. ಎಲ್ಲ ಫೇಲಾದ ಮಕ್ಕಳನ್ನು ತೊಗೊಳ್ತೇವೆ ಮತ್ತು ರ್ಯಾಂಕ್ ಇದ್ದವನ್ನು ತೊಗೊಳ್ತೇವೆ. ಆದರೆ ಫೇಲಾದ ಮಕ್ಕಳು ಒಬ್ಬರು ಫೇಲ್ ಆಗಲಿಲ್ಲ, ಎಲ್ಲರೂ 100% ರಿಸಲ್ಟ್ ಬಂದು ಇವತ್ತಿಗೆ ಅವರವರ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ ಅಂತೇಳಿ ಅದರಷ್ಟು ದೊಡ್ಡ ಶಕ್ತಿ ಹಾಗೆಲ್ಲ. ಹಾಗಾಗಿ ನನಗೆ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಂದು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡಬೇಕಂತ ನನಗೆ ಭಾಳ ಆಸೆ ಇದೆ. ನಮ್ಮ ಸದಸ್ಯರಿದ್ದಾರೆ, ಗೌರವ ಕಾರ್ಯದರ್ಶಿಗಳಿದ್ದಾರೆ, ಕೋಶಾಧಿಕಾರಿ ಇದ್ದಾರೆ. ಎಲ್ಲ ತರಹದಲ್ಲಿ ನಾವು ಹೇಗೆ ಸಿಲೆಕ್ಷನ್ ಮಾಡಿದ್ದೇವೆ ಅಂತ ಹೇಳಿದರೆ, ಯಾರಿಗೂ ನಾವು ಕರೆದು ಪೋಸ್ಟ್ ಕೊಡಲಿಲ್ಲ. ಅವರಾಗೇ ಸ್ವಂತ ಇಚ್ಛೆಯಿಂದ ಪೋಸ್ಟನ್ನು ಅವರವ್ರ ವ್ಯಕ್ತಿತ್ವಕ್ಕೆ ನಾನು ಈ ಕೆಲಸವನ್ನು ಮಾಡಿ ತೋರಿಸ್ತೇನೆ. ಅವರು ನನ್ನ ವಜ್ರದ ಹರಳುಗಳು ಇದ್ದಂಗೆ. ಈ ನನ್ನ 16 ಜನ ವರ್ಕಿಂಗ್ ಕಮಿಟಿ ಹೇಗಿದೆ ಅಂತ ಹೇಳಿದರೆ ವಜ್ರದ ಹರಳು. ವಜ್ರ ಯಾವಾಗಲೂ ಹಾಳಾಗೋದಿಲ್ಲ, ಯಾವಾಗಲೂ ಅದು ಶೈನಿಂಗ್ ಆಗಿರ್ತದೆ. ನಮ್ಮ ಈ ಸದಸ್ಯರ ಪಟ್ಟಿ ಹೇಗಿದೆ ಅಂತ ಹೇಳಿದರೆ, ನಮ್ಮ ಗೌರವ ಕಾರ್ಯದರ್ಶಿ ಆಗಲಿ, ಕೋಶಾಧಿಕಾರಿ ಆಗಲಿ, ಸದಸ್ಯರ ಪಟ್ಟಿ ಹೇಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ಪರಿಷತ್ತನ್ನಾಗಿ ಜನಸಾಮಾನ್ಯರ ಸಾಹಿತ್ಯ ಪರಿಷತ್ತು 45 ವರ್ಷದ ಕೆಲಸ ಮಾಡಿದ ಕೆಲಸ ನಾವು ಮಾಡಿ ತೋರಿಸ್ತೇವೆ ಅಂತ ನಾನು ಈ ಮೂಲಕ ಪ್ರತಿಜ್ಞೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾನು ಪ್ರಮಾಣ ಮಾಡುತ್ತೇನೆ. ಹಾಗೆ ಈಗಾಗಲೇ ನಾನು ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಕವರ್ ಕೊಟ್ಟೆ. ಅದರಲ್ಲಿ ಏನು ಹಣ ಇಲ್ಲ, ಅದರಲ್ಲಿ ಇರುವುದು ಒಂದೇ ಒಂದು ಜವಾಬ್ದಾರಿಯುತವಾದ ಒಂದು ಲೆಟ್ರ್ ಕೊಟ್ಟಿದ್ದೇನೆ ಅವರಿಗೆ, ಕನ್ಫರ್ಮೇಷನ್ ಲೆಟರ್. ಆ ಲೆಟ್ರಲ್ಲಿ ಬರೆದಿದ್ದೇನೆ, ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೇನೆ. ಪ್ರತಿ ತಿಂಗಳಲ್ಲಿ 2 ಕಾರ್ಯಕ್ರಮ ಮಾಡಲೇಬೇಕು. ಒಂದು ಕಾರ್ಯಕ್ರಮ ಏನಂತ ಹೇಳಿದರೆ, ಸಾಹಿತಿಗಳ ಮನೆಯಲ್ಲಿ ಸಾಹಿತ್ಯಾಭಿಮಾನವನ್ನು ಮುಟ್ಟಿಸುವಂಥ ಎಲ್ಲರೂ ಸೇರಿ ಸಾಹಿತಿಗಳು ಸೇರಿ ಒಂದು ಸಾಹಿತಿಗಳ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಯೋಜನೆ ಹಾಕಿಕೊಂಡಿದ್ದೇವೆ. ಇನ್ನೊಂದು ಯೋಜನೆ ಎಂದರೆ, ಇವತ್ತಿನ ಯುವ ಜನಾಂಗ ಕನ್ನಡ ಸಾಹಿತ್ಯಕ್ಕೆ ಬೆಂಬಲ ಬೇಕು ಅಂಥ ಪ್ರತಿ ಶಾಲೆಯಲ್ಲಿ ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮ, ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಕನ್ನಡದ ಕಂಪನ್ನು ಪಸರಿಸುವಂಥ ಕೆಲಸ ನಾವು ಮಾಡ್ತೇವೆ. ಹೀಗಾಗಿ ಜಿಲ್ಲಾಧ್ಯಕ್ಷರ ಹತ್ರ ನನ್ನ ಅನುಮೋದನೆ ಏನೇನಂತೇಳಿ ಪ್ರತಿ ತಿಂಗಳು 2 ಕೆಲಸ, ಒಂದು ಸಾಹಿತ್ಯಾಭಿಮಾನಿಗಳ ಮನೆಯಲ್ಲಿ ಹಾಗೂ ಮತ್ತು ಎಲ್ಲ ಶಾಲೆಯಲ್ಲಿ, ಎಲ್ಲ ಕಾಲೇಜು, ಎಲ್ಲ ಶಾಲೆಯಲ್ಲಿ ನಾವು ಕನ್ನಡದ ಕಂಪನ್ನು ಪಸರಿಸುವಂಥ ಕೆಲಸ ಮಾಡ್ತೇವೆ. ಹಾಗೆ ಇನ್ನೊಂದು ದೊಡ್ಡ ಹೆಜ್ಜೆ ಏನಂತ ಹೇಳಿದರೆ, ಮೆಂಬರ್ಶಿಪ್ ಡೆವಲಪ್ಮೆಂಟ್, ಸದಸ್ಯತ್ವ ನೋಂದಣಿ. 25 ವರ್ಷದಲ್ಲಿ ಸದಸ್ಯತ್ವ ನೋಂದಣಿನೇ ಆಗಲಿಲ್ಲ. ಅಂಥ ಕೆಲಸ ನಾವು 1 ಲಕ್ಷ ಜನರನ್ನು ಸದಸ್ಯತ್ವ ನೋಂದಣಿ ಮಾಡಬೇಕಂತ ನಾವು ಹೊರಟಿದ್ದೇವೆ. ಅದಕ್ಕೆ ನಾನು ಶ್ರೀನಾಥ್ ಅವರಿಗೆ ನಾವು 9 ತಾಲೂಕಿನ ಅಧ್ಯಕ್ಷರು ಸುದ ಅದಕ್ಕೆ ಬೆಂಬಲ ಕೊಟ್ಟು 1 ಲಕ್ಷ ಮೆಂಬರ್ಶಿಪ್ ಮಾಡುತ್ತೇವೆ ಅಂತ ಹೇಳಿ ಸುದ ನಾನು ದೃಢೀಕರಿಸ್ತೇನೆ. ಕೊನೆಯದಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಮಂಗಳೂರು ಅನ್ನೋದು ಒಂದು ಕೇಂದ್ರ ಬಿಂದುದಲ್ಲಿ ಒಳ್ಳೆ ಕೆಲಸ ಆದರೆ ಬಾಕಿ ತಾಲೂಕಿನಲ್ಲಿ ಆಟೋಮೆಟಿಕ್ ಅದು ಕೆಲಸ ಆದಂಗೆ. ಹಾಗಾಗಿ ಎಲ್ಲ ತಾಲೂಕುಗಳಿಗೆ ಒಂದು ಕೇಂದ್ರದ ಬಿಂದು ಮಂಗಳೂರಾಗಿ, ಕೇಂದ್ರ ಬಿಂದು ಆಗಿ ನಾವು ಕೆಲಸ ಮಾಡಿ ಮಂಗಳೂರಿನ ಜನತೆಗೆ 3 ತಿಂಗಳಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ತೋರಿಸಿಕೊಡುವಂಥ ಕೆಲಸ ನಾನು ಮಾಡಿ ತೋರಿಸ್ತೇನೆ. ಈಗಾಗಲೇ ನಾವು ಪ್ರತಿಜ್ಞೆ ಮಾಡಿದ್ದೇವೆ, ಅಮ್ಮನ ಹೆಸರಲ್ಲಿ ಪ್ರತಿಜ್ಞೆ ಮಾಡಿದ್ದೇವೆ. ಅದಕ್ಕೋಸ್ಕರ ಅಮ್ಮನಿಗೆ ಖುಷಿ ಆಗುವಂಥ, ಯಾಕಂದರೆ ಗುರುದೇವ ತಂದೆ ತಾಯಿಗೊಂದು ನಮಸ್ಕಾರ ಮಾಡೋದು ಎಲ್ಲ ಕೆಲಸ ಆಗ್ತದೆ. ಅಮ್ಮನಿಗೆ ಖುಷಿ ಆಗೋ ಟೈಪ್, ಈ ಕನ್ನಡಾಂಬೆಗೆ ಖುಷಿ ಆಗೋ ಟೈಪ್ ನಾವು ಎಲ್ಲವನ್ನು ಕೆಲಸವನ್ನು ಮಾಡಿ ಮುಂದಿನ 3 ತಿಂಗಳಲ್ಲಿ, ಇವತ್ತು ನಮ್ಮದು ಪದಗ್ರಹಣ ಆಗಿದೆ, ನಾಳೆ ಒಂದು ಕಾರ್ಯಕ್ರಮ ಆಲ್ರೆಡಿ ನಾವು ಫಿಕ್ಸ್ ಮಾಡಿದ್ದೇವೆ. ಆದರೆ ನೆಕ್ಸ್ಟ್ ಈ ತಿಂಗಳ ಎಂಡಲ್ಲಿ ಪೆರ್ಲವರ ಮನೆಯಲ್ಲಿ, ಸಾಹಿತ್ಯಗಳ ಮನೆಯಲ್ಲಿ, ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಸುಧಾ ಫಿಕ್ಸ್ ಮಾಡಿದ್ದೇವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೇವೆ. ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು. ನಿಮ್ಮೆಲ್ಲರ
ಸಹಕಾರದಿಂದ ನಿಮ್ಮೆಲ್ಲ ಬೆಂಬಲದಿಂದ ನಾನು ಏನೇನು ಮಾಡಲಿಕ್ಕೂ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಹಾಗೆ ನಮ್ಮ ಪೂಜ್ಯ ಕಾವಂದವರವರ ಆಶೀರ್ವಾದ, ಯಶೋವರ್ಮವರ ಆಶೀರ್ವಾದ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಜಿಲ್ಲಾಧ್ಯಕ್ಷರು ನಮಗೆ ಪದಗ್ರಹಣ ಕೊಟ್ಟ ತಕ್ಷಣ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆಯವರು ನಮ್ಮನ್ನು ಕರೆದು ನಮಗೆ ಆಶೀರ್ವಾದ ಮಾಡಿ, ನೀವು ಈ ಥರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಈ ಥರ ಪಸರಿಸಬೇಕು. ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ MP ಶ್ರೀನಾಥ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಯಶೋವರ್ಮರ ಮಾರ್ಗದರ್ಶನದಲ್ಲಿ ಇವತ್ತು ಈ ಹಾಲನ್ನು ಮತ್ತು ಎಲ್ಲ ಅರೇಂಜ್ಮೆಂಟ್ ಮಾಡಿದಂಥ ನಮ್ಮ SDM ಲಾ ಕಾಲೇಜಿನ ಎಲ್ಲ ಪ್ರಿನ್ಸಿಪಾಲ್ರಿಗೂ ಎಲ್ಲ ವರ್ಗದವರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಕೊನೆಯದಾಗಿ ನಾನು ಹೇಳಲಿಕ್ಕೆ, ಮಂಗಳೂರಿನ ಜನತೆಗೆ ಕನ್ನಡದ ಸಾಹಿತ್ಯದ ಬಗ್ಗೆ ಸ್ವಲ್ಪ ಅಭಿರುಚಿ ಕಮ್ಮಿ ಆಗಿದೆ. ನಾವು ಇವತ್ತು ಆ್ಯಕ್ಚುಲಿ 3,000 ಜನರಿಗೆ ಕರೆದಿದ್ದು, ಇಲ್ಲಿ ಬಂದವರು 1,500 ಜನ ಇದ್ದರೂ ಸುಧಾ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಅಭಿರುಚಿ ಹುಟ್ಟಿಸೋದು, ಮತ್ತು ನಾವು ಈ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಹೇಗೆ ಮಾಡ್ತೇವೆ ಅಂತೇಳಿ, ಎಲ್ಲಿ ಕಾರ್ಯಕ್ರಮ ಆಗ್ತದೆ ನಮ್ಮಲ್ಲಿ ಇಬ್ಬರು ಈಗಾಗಲೇ ಕಮಿಟಿ ಮೆಂಬರ್ಸನ್ನು ನಾವು ಮೆಂಬರ್ಶಿಪ್ ಡೆವಲಪ್ಮೆಂಟ್ ಸದಸ್ಯತ್ವವನ್ನು ನಮ್ಮ ಇಬ್ಬರಿಗೆ ವಹಿಸಿಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತದೆ ಅಲ್ಲಲ್ಲಿ ಒಂದು ಟೇಬಲ್ ಇಟ್ಟು ನಾವು ಸದಸ್ಯತ್ವವನ್ನು ಮಾಡಿಕೊಂಡು ನಿಮಗೆಲ್ಲರಿಗೂ ಖುಷಿಯಾಗುವಂತೆ ಕೆಲಸ ಮಾಡಲಿಕ್ಕೂ ನಾನು ಪ್ರತಿಜ್ಞೆ ಮಾಡ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ. ಅಕಸ್ಮಾತ್ ಯಾರೋ ಸಭಿಕರು ಹೊರಗೆ ಹಾಜರಿ ಪುಸ್ತಕದಲ್ಲಿ ನೋಂದಾವಣೆ ಮಾಡದಿದ್ದರೆ ದಯವಿಟ್ಟು ನೋಂದಾವಣೆಯನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಅನೇಕ ಗಣ್ಯರ ಸಮ್ಮುಖದಲ್ಲಿ ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರಿಗೆ ತಾವು ಪರಿಚಯವನ್ನು ಮಾಡಿಕೊಡ್ಬೇಕಂತ ಶ್ರೀಮತಿ ಸುಖಾಲಾಕ್ಷಿ ಅವರನ್ನು ಕೇಳ್ಕೊಳ್ತೇನೆ. ನಮ್ಮ ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರಿಗೆ ಅಭಿನಂದನಾ ನುಡಿಗಳನ್ನು ಹೇಳಬೇಕು ಅಂತ ಹೇಳಿ ನಮ್ಮ ಸುಖಲಕ್ಷ್ಮಿ ಅವ್ರನ್ನ ಕೇಳ್ಕೊಡ್ತೇನೆ. ನಮಸ್ಕಾರ. ಸುಮಾರು 18 ವರ್ಷಗಳಷ್ಟು ಸುದೀರ್ಘ ಕಾಲ ಮಂಗಳೂರು ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷೆ, 4 ವರ್ಷ ಜಿಲ್ಲಾ ಮಹಿಳಾ ಒಕ್ಕೂಟದ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿ ಅನುಭವವಿರುವ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿಯವರು ಒಬ್ಬ ಉತ್ತಮ ಸಂಘಟಕಿ. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷೆಯಾಗಿರುವ ವಿಜಯಲಕ್ಷ್ಮಿಯವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಉಪಾಧ್ಯಕ್ಷೆ, ಮಹಿಳಾ ಸಭಾ ಮಂಗಳೂರು ಮತ್ತು ಅಖಿಲ ಭಾರತ ತುಳು ಒಕ್ಕೂಟ ಇದರ ಉಪಾಧ್ಯಕ್ಷೆಯಾಗಿರುವ ಇವರು ವೀರರಾಣಿ ಅಬ್ಬಕ್ಕ ಸೇವಾ ಸಮಿತಿ, ಭಗಿನಿ ಸಮಾಜ, ಅಂಧರ ಸೇವಾ ಸಮಾಜ, ಗಿಲ್ಡ್ ಆಫ್ ಸರ್ವಿಸ್, ಡೀಡ್ಸ್ ಮುಂತಾದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕ್ರಿಯಾಶೀಲರಾಗಿದ್ದು ಜನಹಿತ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಂಗಳೂರು ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟಕ್ಕೆ ತಮ್ಮ ಸ್ವಂತ ಪರಿಶ್ರಮದಿಂದ ಸ್ವಂತ ಕಟ್ಟಡ ಒದಗಿಸಿಕೊಟ್ಟು ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿಗೆ ಗಟ್ಟಿ ವೇದಿಕೆ ಒದಗಿಸಿದ ಹೆಗ್ಗಳಿಕೆ ಇವರದು. ಮಹಿಳಾ ಮಂಡಳಿಗಳ ವ್ಯಾಪ್ತಿಯಲ್ಲಿ ತಮ್ಮ ಬಳಿ ಬರುವ ನೊಂದ ಮಹಿಳೆಯರ ಕೌಟುಂಬಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಿ ಸಮಾಲೋಚನೆ ನಡೆಸಿ ಶಿಥಿಲಗೊಂಡ ಸಂಬಂಧಗಳನ್ನು ಜೋಡಿಸಿ ಒಟ್ಟುಗೂಡಿಸುವುದರಲ್ಲಿ ಇವರ ಪರಿಶ್ರಮ ಅಪಾರ. ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಸ್ವೋದ್ಯೋಗಕ್ಕೆ ಪ್ರೇರಣೆ ನೀಡಿ ಅವರು ಉತ್ಪಾದಿಸಿದ ವಸ್ತುಗಳ ಮಾರಾಟಕ್ಕೆ ಅನುಕೂಲವಾಗಲು ಮಾರಾಟ ಮೇಳಗಳನ್ನು ಏರ್ಪಡಿಸಿ ಮಹಿಳೆಯರಿಗೆ ಆರ್ಥಿಕ ಬಲ ನೀಡಿ ಅವರ ಬದುಕು ಕಟ್ಟಿದ ಧೀಮಂತ ಮಹಿಳೆ ವಿಜಯಲಕ್ಷ್ಮಿ ಶೆಟ್ಟಿಯವರು. ಏಡ್ಸ್, ಕ್ಯಾನ್ಸರ್ ಪೀಡಿತರಿಗೆ, ದುರ್ಬಲರ ಅಸಹಾಯಕರ ಚಿಕಿತ್ಸೆಗೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ನಿಧಿಯಿಂದ ಆರ್ಥಿಕ ಸಹಾಯ ಒದಗಿಸಿಕೊಟ್ಟು ಉತ್ತಮ ಆರೋಗ್ಯಕ್ಕೆ ಸಹಕರಿಸಿರುತ್ತಾರೆ. ಲೈಂಗಿಕ ಕಿರುಕುಳ ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸಿಕೊಟ್ಟಿರುತ್ತಾರೆ. ಸಮಾಜದ ಒಳಿತಿಗಾಗಿ ಇರುವ ಬೇಡಿಕೆಗಳ ಈಡೇರಿಕೆಗಾಗಿ ನಡೆಯುವ ಜಾಥಾಗಳಲ್ಲಿ ಮುಂಚೂಣಿಯಾಗಿ ನಿಲ್ಲುವ ಇವರು ಹಲವಾರು ಉದ್ಯೋಗಾಕಾಂಕ್ಷಿಗಳಿಗೆ ನೌಕರಿ ಒದಗಿಸಿಕೊಟ್ಟಿದ್ದೇ ಅಲ್ಲದೆ ಅಸಹಾಯಕ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನೆರವು ನೀಡಲು ಶ್ರಮಿಸಿರುತ್ತಾರೆ. 50 ದಶಕಗಳಿಂದ ಇವರು ನಡೆಸಿಕೊಂಡು ಬಂದಿರುವ ಸಮಾಜ ಸೇವೆಯನ್ನು ಗುರುತಿಸಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯವರು ತಿಂಗಳ ಹಿಂದೆಯಷ್ಟೇ 2022ನೇ ಸಾಲಿನ ಅಬ್ಬಕ್ಕ ಸೇವಾ ಪುರಸ್ಕಾರ ನೀಡಿ ಗೌರವಿಸಿದ್ದಾರೆ. ಇಷ್ಟಲ್ಲದೆ ಹಲವಾರು ಸಂಘ ಸಂಸ್ಥೆಗಳು ಇವರ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಸೇವೆಗಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಸಮಾಜ ಸೇವೆ ಮಾತ್ರವಲ್ಲದೆ ಬರವಣಿಗೆಯಲ್ಲಿಯೂ ಕೈಯಾಡಿಸುವ ಇವರ ಕನ್ನಡ, ತುಳು ಲೇಖನ, ಕತೆ, ಕವನಗಳು, ಪ್ರವಾಸ ಕಥನಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇತ್ತೀಚೆಗಷ್ಟೇ ಇವರು ರಚಿಸಿದ ತಮ್ಮ ಪತಿ ನಗರದ ಪ್ರಸಿದ್ಧ ಹಿರಿಯ ನ್ಯಾಯವಾದಿ ಶ್ರೀಯುತ KP ಬಿಂದುಸಾರ ಶೆಟ್ಟಿಯವರ ಜೀವನ ಅನುಭವ ನನ್ನ ದಾರಿ ನನ್ನ ನುಡಿ ಎಂಬ ಕೃತಿ ಬಿಡುಗಡೆಗೊಂಡಿದೆ. ಇವರ ಹಲವಾರು ಕಾರ್ಯಕ್ರಮಗಳು ಆಕಾಶವಾಣಿಯಲ್ಲಿ ಪ್ರಸಾರಗೊಂಡಿವೆ. ಇವರಿಂದ ಮತ್ತಷ್ಟು ಸಮಾಜ ಸೇವಾ ಕಾರ್ಯಗಳನ್ನು ನಡೆಸಲು
ಭಗವಂತ ಇವರಿಗೆ ಉತ್ತಮ ಆರೋಗ್ಯ ನೀಡಲಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಹಾರೈಸುತ್ತಿದೆ. ಧನ್ಯವಾದಗಳು. ಮಂಗಳೂರು ತಾಲೂಕು ಘಟಕದ ಪರವಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರಿಗೆ ಹಿರಿಯ ಮತ್ತು ನಮ್ಮೆಲ್ಲ ಗಣ್ಯರಿಂದ ಹಾಗೆ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ದಂಪತಿಗಳ ಸಮೇತರಾಗಿ ಅವರಿಗೆ ಗೌರವಪೂರ್ಣ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಶ್ರೀಮಾನ್ ಶ್ರೀನಾಥ್, ಡಾಕ್ಟರ್ ವಿಶ್ವಾಸ್, ಹಾಗೆ ನಮ್ಮ ಗೌರವ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಸಭಿಕರಿಂದ. ಇವರ ಬಗ್ಗೆ ಅವರು ಹೇಳ್ತಾ ಇದ್ರು, ಭಾರಿ ಖುಷಿ ಆಯಿತು. ಅವರ ಸಮಾಜ ಸೇವೆ ಹಾಗೂ ಸಾಹಿತ್ಯ ಮತ್ತು ಈ ಒಂದು ಸೇವೆಗೆ ಸಮಾಜದ ಕೊಡುಗೆ ಉತ್ತಮವಾಗಿರಲಿ. ನಿಕಟಪೂರ್ವ ಅಧ್ಯಕ್ಷಿಣಿ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರಿಗೆ ಶ್ರೀಮತಿ ರೇವಣ್ಕರ್ ಅವರು ಹೂವನ್ನು ಮುಡಿಸುವ ಸಾಂಪ್ರದಾಯಿಕ ರೀತಿಯಲ್ಲಿ ಸನ್ಮಾನವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಒಂದು ಸುಖ, ಸಮೃದ್ಧಿ, ಸಂತೋಷ, ಆರೋಗ್ಯ, ಆಯಸ್ಸು ಹೀಗೆ ನಮ್ಮ ಜೊತೆ ಅವರು ಯಾವಾಗಲೂ ಕೂಡ ನಗ್ನಗ್ತಾ ನಮ್ಮ ಜೊತೆ ಇರಲಿ ಅಂತ ಶುಭವನ್ನು ಹಾರೈಸ್ತಾ ನಾವು ಪ್ರೀತಿಯಿಂದ ಅವರನ್ನ ಬರಮಾಡಿಕೊಳ್ತೇವೆ. ಅವರಿಗೆ ಶುಭವಾಗಲಿ. ಹಾಗೆ ನನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಸಲಹಾ ಮಂಡಳಿಯಲ್ಲಿರ್ತಕ್ಕಂಥ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾರ್ ಅವರಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಬನ್ನಿ. ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಅವ್ರ ಜೊತೆ ಮುದ್ದು ಮೂಡುಬಿಳ್ಳೆ ಅವರು ಕೂಡ ಇದ್ದಾರೆ. ಅವರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು, ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕೆಲ ಹೊತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಜೊತೆ ನಮ್ಮ ಒಂದು ಸಲಹಾ ಮಂಡಳಿಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾರ್ ಅವರಿಗೆ ಕನ್ನಡದ ಶಾಲನ್ನು ಹೊದಿಸುವ ಮುಖಾಂತರ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಅವರನ್ನು ದಯಮಾಡಿ ವೇದಿಕೆ ಮೇಲೆ ಒಂದು ಶಾಲನ್ನು ಹೊದಿಸಿ ಗುರುತಿಸಬೇಕು ಅಂತ ಕೇಳಿಕೊಳ್ತಾನೆ. ಅದೇ ರೀತಿ ನಮ್ಮ ಮುದ್ದು ಮೂಡುಬೆಳ್ಳ ಅವರು ಕೂಡ ವೇದಿಕೆಯಲ್ಲಿ ಬಂದು ಕನ್ನಡದ ಶಾಲನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ. ನಮ್ಮ ನೂತನ ಅಧ್ಯಕ್ಷ ಅವರಿಗೆ ಕನ್ನಡದ ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಜೋರಾದ ಚಪ್ಪಾಳೆ ಬರಲಿ. ಇವರು ನಮ್ಮ ಸಲಹೆಗಾರರಾಗಿ ಕೈ ಹಿಡಿದು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ನಮ್ಮ ಜೊತೆ ಇದ್ದಾರೆ. ಶ್ರೀಮಾನ್ ವಸಂತ್ ಕುಮಾರ್ ಪೆರ್ಲಾರ್ ಅವರ ಪ್ರೀತಿಯ ನಮ್ಮ ಜೊತೆ ಅವರು ಬಂದು ನಮ್ಮ ಜೊತೆ ಮಾರ್ಗದರ್ಶಕರಾಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಇರೋದಕ್ಕೆ ಅಂತ ಕೇಳ್ಕೊಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹಾಗೆ ನಮ್ಮ ಜೊತೆ ಇದ್ದಾರೆ ಇನ್ನೂ ಅನೇಕ ಗಣ್ಯಾತಿ ಗಣ್ಯರು. ಅವರಲ್ಲಿ ಮಾಲತಿ ಶೆಟ್ಟಿ ಅವರು ನಮ್ಮ ಅಮೃತ ಪ್ರಶಸ್ತಿ ವಿಜೇತರು, ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸ್ತಾ ಅವರಿಗೆ ಹೂವನ್ನು ಕೊಡಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಮುಂಡಾಜ ನರಸಿಂಹ ಭಟ್ರು ಕಲಾವಿದರಿದ್ದಾರೆ ಮತ್ತು ಉಪಯುಕ್ತ ಚಾನಲ್ನ ಚಂದ್ರಶೇಖರ್, ಹಾಗೆ ಕರಾವಳಿ ವಾಚಕಿಯರ ಸಂಘದ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ. ಸಿರಿಗನ್ನಡಂಗಲ್ಗೆ ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ಇವತ್ತು ಪದಗ್ರಹಣ ಮಾಡಲಿರುವ ಮಂಗಳೂರು ತಾಲೂಕು ಘಟಕ, ಇದರ ಜಿಲ್ಲಾ ಅಧ್ಯಕ್ಷರಾದ ಶ್ರೀನಾಥ್ರವರೇ, ಹಾಗೂ ಇಂದು ಪದಗ್ರಹಣ ಮಾಡಿರುವ ರೇವಣ್ಕರ್ರವರೇ, ಹಾಗೂ ಅವರ ಎಲ್ಲ ತಂಡದವರೇ, ಹಾಗೂ ಇಲ್ಲಿ ಬಂದಿರುವ ಎಲ್ಲ ಕನ್ನಡ ಅಭಿಮಾನಿಗಳೇ, ಕನ್ನಡದ ಕೆಲಸ ನಿಜವಾಗಿ ಬಹಳ ಸಂತೋಷ ಕೊಡುವ ಕೆಲಸ. ಯಾಕೇಳಿದರೆ ನಾವೊಂದು 9 ವರ್ಷ ಮಾಡಿದೆವು, 8 ಸಮ್ಮೇಳನ ಮಾಡಿದೆವು. ತುಂಬ ಸಂತೋಷ ಕೊಡ್ತದೆ. ಯಾಕೇಳಿದರೆ ಎಲ್ಲರ ಸಹಕಾರದಿಂದ ಒಟ್ಟಾಗಿ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ನಮ್ಮ ಸಮಿತಿಯಲ್ಲಿದ್ದವರು, ಸದಸ್ಯರು ಎಲ್ಲರೂ ಒಟ್ಟಾಗಿ ಬಹಳ ಒಂದೇ ಮನೆಯವರಂತೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಮತ್ತು ನಮ್ಮ ಮಂಗಳೂರು ತಾಲೂಕಿದ್ದು ಸಾಧಾರಣ 90% ನಾವು ಕಾಲೇಜು ಹೈಸ್ಕೂಲ್ಗಳಲ್ಲೇ ಕಾರ್ಯಕ್ರಮ ಮಾಡಿದ್ದು. ತುಂಬ ಖುಷಿ ಪಡ್ತಾರೆ ಮಕ್ಕಳು. ಅವರಿಗೆ ಯಾವುದೇ ವಿಷಯದ ಬಗ್ಗೆ ನೀವು ಅಲ್ಲಿ ಕಮ್ಮಟ ಮಾಡಿ, ಅದು ಕಾವ್ಯ ಕಮ್ಮಟ ಮಾಡಿ, ಕಥಾ ಕಮ್ಮಟ ಮಾಡಿ, ಅಥವಾ ನಾಟಕ ರಂಗದ್ದು ಕಮ್ಮಟ ಮಾಡಿ, ಅಥವಾ ಪತ್ರಿಕಾ ವರದಿ ಬಗ್ಗೆ ಕಮ್ಮಟ ಮಾಡಿ, ಯಾವುದೇ ಕಮ್ಮಟ ಮಾಡಿ ನೀವು ತುಂಬ ಖುಷಿ ಪಡ್ತಾರೆ ಮಕ್ಕಳು, ಅದು ಹೈಸ್ಕೂಲ್ನವರಾಗಲಿ ಕಾಲೇಜ್ನವರಾಗಲಿ. ಹಾಗಾಗಿ ನಾವು ಜನರೊಟ್ಟಿಗೆ ಹೆಚ್ಚು ಬೆರೆಯದೆ ಕಾಲೇಜುಗಳಲ್ಲಿ ಮಕ್ಕಳೊಟ್ಟಿಗೆ ಹೆಚ್ಚು ಬೆರೆತು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಮಗೆ ತೃಪ್ತಿ ಕೊಟ್ಟಿದೆ. ಯಾಕೆ ಹೇಳಿದರೆ ನಮ್ಮಿಂದ ಮತ್ತೆ ಕೊರೋನಾ ಟೈಮಿನಲ್ಲೂ ನಾವು ಹೋದ ವರ್ಷ ಸಮ್ಮೇಳನ ಮಾಡಿದೆವು, ಕೊನೆಯ ಸಮ್ಮೇಳನ. ಅದಕ್ಕೂ ಮಕ್ಕಳು ಬಂದಿದ್ದರು, ಜನರು ಬಂದಿದ್ದರು. ಮತ್ತು ಒಂದು ಸಾಹಿತ್ಯ ಹೇಳುವಾಗ ಅದರಲ್ಲಿ ಅನೇಕ ಪ್ರಕಾರಗಳುಂಟು. ಅದರಲ್ಲಿ ಎಲ್ಲ ವಿಷಯಗಳನ್ನು ನಾವು ತಗೊಳ್ಬೇಕಾಗ್ತದೆ. ಈ ಮಕ್ಕಳ ಹತ್ರ ಹೋಗುವಾಗ ಅಥವಾ ಸಾರ್ವಜನಿಕರ ಹತ್ರ ಹೋಗುವಾಗ ನಾವು ಈ ಸಾಹಿತ್ಯದ ಬಗ್ಗೆ ಕೆಲಸ ಮಾಡುವಾಗ ಎಲ್ಲ ವಿಷಯಗಳನ್ನು ತಗೊಳ್ಬೇಕಾಗ್ತದೆ. ಅದು ದತ್ತಿನಿಧಿ ಸುಮಾರು ಉಂಟು ಮಂಗಳೂರಿಗೆ. ಈ ವರ್ಷ ಇನ್ನೊಂದು ಸೇರ್ಪಡೆಗೊಂಡಿದೆ. ನಾವು ಮಂಗಳೂರು ತಾಲೂಕಿನವರು
ಕೊನೆಗೆ 75,000 ದತ್ತಿ ನಿಧಿ ಮಾಡಿದ್ದೇವೆ ಹೋದ ವರ್ಷ ಏಪ್ರಿಲ್ನಲ್ಲಿ. ಹಾಗಾಗಿ ಈ ವರ್ಷ ಏಪ್ರಿಲ್ ನಂತರ ಹೊಸ ಒಂದು ದತ್ತಿ ನಿಧಿ ಮಂಗಳೂರು ತಾಲೂಕಿಗೂ ಬರ್ತದೆ. ಅದರಲ್ಲಿ ನಾವು ಮಕ್ಕಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಅದಕ್ಕೆ ಬಹುಮಾನ ಕೊಡಲಿಕ್ಕೆ ಮಾಡಿದ್ದೇವೆ ಆ ದತ್ತಿ ನಿಧಿಯಲ್ಲಿ. ಆಮೇಲೆ ಮಕ್ಕಳಲ್ಲಿ ತುಂಬ ಪ್ರತಿಭೆ ಉಂಟು. ನಾವು ಕಾಲೇಜುಗಳಿಗೆ ಹೋದಾಗ ಕಾವ್ಯ ಕಮ್ಮಟ ಮಾಡಿ ಕೊನೆಗೆ ಮಕ್ಕಳಲ್ಲಿ ನೀವು ಅವರ ಪ್ರತಿಭೆಗಳನ್ನು ಹೆಕ್ಕಲಿಕ್ಕಾಗ್ತದೆ. ನಾವು 2 ಪುಸ್ತಕಗಳನ್ನು ಸಹ ಮಕ್ಕಳದ್ದು ಕವನಗಳ ಪುಸ್ತಕ ಬಿಡುಗಡೆ ಮಾಡಿದ್ದೆವು 2 ಸಮ್ಮೇಳನಗಳಲ್ಲಿ. ತುಂಬ ಒಳ್ಳೆಯ ಕವನಗಳನ್ನು ಬರೀತಾರೆ ಮಕ್ಕಳು. ಮಕ್ಕಳಲ್ಲಿ ಪ್ರತಿಭೆಯನ್ನು ಹುಡುಕುವುದು ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ. ಹಾಗಾಗಿ ಸಾಹಿತ್ಯ ಪರಿಷತ್ನಲ್ಲಿ ಎಷ್ಟು ಕೆಲಸ ಮಾಡ್ಬೋದು. ಈ ವರ್ಷ ನೀವು ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ, ಅದೇ ರೀತಿ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿಯಾಗಲಿ, ಕನ್ನಡದ ಕೆಲಸ ಎಲ್ಲರ ಮನೆ ಮುಟ್ಟಲಿ ಅಂತ ಆಶಿಸಿ ಎಲ್ರಿಗೂ ಇವತ್ತು ಪದಗ್ರಹಣ ಮಾಡಿದ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ನಾನು ಶುಭವನ್ನು ಹಾರೈಸಿ, ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಅವರ ಕೆಲವು ಕನಸುಗಳು ಉಂಟು, ಕನ್ನಡ ಭವನ ಆಗಬೇಕು ಹೇಳಿ ಅದು ಹೇಳ್ತಾ ಇದ್ದಾರೆ. ಅದು ಬೇಗ ಆಗಲಿ ಅಂತ ಆಶಿಸಿ ಎಲ್ರಿಗೂ ನಾನು ಶುಭವನ್ನು ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪದಗ್ರಹಣದ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಕಾರ್ಯಕ್ರಮದ ಮುಖ್ಯ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ವಿಶ್ವಾಸ್ ಅವರೇ, ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಂಜುನಾಥ ರೇವಣ್ಕರ್ ಅವರೇ, ನಿಕಟಪೂರ್ವ ಅಧ್ಯಕ್ಷರಾದ ಬಿ ವಿಜಯಲಕ್ಷ್ಮಿ ಶೆಟ್ಟಿ ಅವರೇ, ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಪದಾಧಿಕಾರಿಗಳೇ, ಸಾಹಿತ್ಯ ಬಂಧುಗಳೇ, ಮಾಧ್ಯಮ ಬಂಧುಗಳೇ, 107 ವರ್ಷಗಳ ಇತಿಹಾಸ ಇರುವ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ, 53 ವರ್ಷಗಳ ಇತಿಹಾಸ ಇರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಈಗಾಗಲೇ 5 ಅಧ್ಯಕ್ಷರು ಕನ್ನಡದ ತೇರನ್ನು ಎಳೆದಿದ್ದಾರೆ. 6ನೇ ಕನ್ನಡ ಸಾಹಿತ್ಯದ ತೇರನ್ನು ಎಳೆಯುವಂಥ ಜವಾಬ್ದಾರಿ ನನ್ನ ಪಾಲಿಗಿದೆ. ಅನೇಕ ಕನಸುಗಳಿದೆ ನನಗೆ. ಈಗಾಗಲೇ ನಾನು ಚುನಾವಣೆಯ ಪೂರ್ವದಲ್ಲಿ ನನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೆ. ಆದರೆ ಎಲ್ಲ ಪ್ರಣಾಳಿಕೆಯನ್ನು ಈಡೇರಿಸುತ್ತೇನೆ ಎನ್ನುವಂಥ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಮಂಗಳೂರು ತಾಲೂಕು ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಶ್ರೀಮಂತಿಕೆಯನ್ನು ಪಡೆದ ತಾಲೂಕು ಮಂಗಳೂರು ತಾಲೂಕಾಗಿದೆ. ಈ ಶ್ರೀಮಂತಿಕೆಯನ್ನು ಉಳಿಸುವಲ್ಲಿ ಅನೇಕ ಮಹನೀಯರು ಶ್ರಮಿಸಿದ್ದಾರೆ. ಕನ್ನಡಕ್ಕಾಗಿ ಬಹಳಷ್ಟು ಜನ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ, ಕನ್ನಡದ ತೇರನ್ನು ಎಳೆದಿದ್ದಾರೆ. ಕಳೆದ 9 ವರ್ಷಗಳ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ರಥವನ್ನು ಮುನ್ನಡೆಸಿದವರು ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರು. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮಂಗಳೂರು ತಾಲೂಕು ಸಾಹಿತ್ಯ ಪರಿಷತ್ತ ಒಂದು ಮಾದರಿ ಪರಿಷತ್ತನ್ನಾಗಿ ಅವರು ಮಾಡಿದ್ದಾರೆ. ಕಳೆದ 2 ವಾರಗಳ ಹಿಂದೆ ಅವರು ಮತ್ತು ನಾನು ಮಂಗಳೂರು ಟೌನ್ ಹಾಲಿನಲ್ಲಿ ಒಂದೇ ವೇದಿಕೆಯಲ್ಲಿದ್ದರು. ಅವರಿಗೆ ರಾಣಿ ಅಬ್ಬಕ್ಕ ಪ್ರಶಸ್ತಿ ಕೂಡ ಸಿಕ್ಕಿತು. ನನಗೆ ಭಾಳ ಸಂತೋಷ ಆಗಿತ್ತು ಆ ಸಂದರ್ಭದಲ್ಲಿ. ಎಲ್ಲ ಸಂಘಟನೆಗಳಲ್ಲಿ ಅವರಿದ್ದಾರೆ, ಮಹಿಳಾ ಸಂಘಟನೆಯಲ್ಲಿದ್ದಾರೆ, ಸಾಹಿತ್ಯದ ಕಾರ್ಯಕ್ರಮದಲ್ಲಿದ್ದಾರೆ. ಇಲ್ಲಿ ನಾನು ಅವರಲ್ಲಿ ವಿನಂತಿಸಿಕೊಂಡೆ, ನಮ್ಮ ಮಂಗಳೂರು ತಾಲೂಕಿಗೆ ಒಂದು ಕನ್ನಡ ಭವನ ಆಗಬೇಕು, ಇದರ ಸಂಚಾಲಕರಾಗಿ ನೀವು ಇರಬೇಕು ಅಂತೇಳಿ ಕೇಳಿಕೊಂಡೆ. ಅವರು ಅದಕ್ಕೆ ಒಪ್ಪಿಕೊಂಡರು. ನನಗೆ ವಾರದಲ್ಲಿ 2 ದಿವಸ ಅವರು ಫೋನ್ ಮಾಡ್ತಾರೆ, ಶ್ರೀನಾಥರೇ DC ಅವರನ್ನು ಭೇಟಿಯಾಗಿ ಕನ್ನಡ ಭವನದ ಬಗ್ಗೆ ಜಾಗ ಕೇಳಿ ಅಂತೇಳಿ. ಈಗಲೇ ಅವರು ಒಂದು ಜಾಗವನ್ನು ಕೂಡ ನೋಡಿ ಇಟ್ಟಿದ್ದಾರೆ. ಈಗ ನಾನು ಅಲ್ಲಿ ಕೂತ್ಕೊಂಡಿರುವಾಗಲೂ ಕೂಡ DC ಮಾತಾಡಿ ಕನ್ನಡ ಭವನದ ಬಗ್ಗೆ ಅಂತೇಳಿ ಕೂಡ ಹೇಳಿದರು. ಅಂದರೆ ಇಲ್ಲಿ ಕನ್ನಡ ಭವನ ಆಗಬೇಕು ಅಂತೇಳಿ ಅವರು ಆ ಬಗ್ಗೆ ನಿರಂತರವಾಗಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಅಂತ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸಿದ್ದಾರೆ.
ಈಗ ಆ ಜವಾಬ್ದಾರಿ ಡಾಕ್ಟರ್ ಮಂಜುನಾಥ ರೇವಣ್ಕರ್ ಅವರಿಗೆ ಇದೆ. ಅವರು ಈಗ ಅವರ ಭಾಷಣದಲ್ಲಿ ಹೇಳಿದ್ದಾರೆ, ನಾನು ತಿಂಗಳಿನಲ್ಲಿ 2 ಕಾರ್ಯಕ್ರಮ ಮಾಡ್ತೇನೆ, ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಮಾಡ್ತೇನೆ, ಮನೆ ಮನೆಯಲ್ಲಿ ಕನ್ನಡ ಕಂಪನ್ನು ವಿಸ್ತರಿಸ್ತೇನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಸಂಖ್ಯೆ 1,00,000 ಮಾಡ್ತೇನೆ ಅಂತೇಳಿ. ಆ ಎಲ್ಲ ಯೋಜನೆಗಳನ್ನು ಈಡೇರಿಸ್ತಾರೆ ಎನ್ನುವಂಥ ಭರವಸೆ ನನಗೆ ಇದೆ. ಯಾಕೆಂದರೆ ಈಗಾಗಲೇ ಅವರು ಬೇರೆ ಬೇರೆ ರೀತಿಯ ಆ ಸಾಹಿತ್ಯದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನನಗೆ ಚುನಾವಣೆಯ ಪೂರ್ವದಲ್ಲಿ ಮತ್ತು ಈಗಲೂ ಕೂಡ ಅವರು ನಿರಂತರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ಆ ಬೆಳ್ತಂಗಡಿಯಲ್ಲಿ ಇದ್ದರೂ ಕೂಡ ಅಲ್ಲಿಂದ ಒಂದು ಹೊರಟು ಇಲ್ಲಿಗೆ ಮಂಗಳೂರಿಗೆ ಬರುವಾಗಲೂ ಕೂಡ ಇಂಥ ಕಡೆಯಲ್ಲಿ ನಾನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ, ನೀವು ಅಲ್ಲಿ ಇರಬೇಕು ಅಂತ ಹೇಳಿದರೆ ಅಲ್ಲಿ ಏನೆಲ್ಲ ವ್ಯವಸ್ಥೆ ಆಗಬೇಕು ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿರ್ತಾರೆ. ಭಾಳ ಸಂತೋಷ ಆಗ್ತಾ ಇದೆ. ಒಂದು ಮಾದರಿ ಸಾಹಿತ್ಯ ಪರಿಷತ್ ಆಗ್ತದೆ ಎನ್ನುವಂಥ ಭರವಸೆ ಕೂಡ ನನಗೆ ಇದೆ. ಇವತ್ತು DC ಅವರು ಬಂದಿದ್ದರು. ನನ್ನ ಪದಗ್ರಹಣದ ದಿವಸ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಿತ್ತು. ಆದರೆ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ಬಹಳ ಸಂತೋಷ ಆಗಿದೆ. ಅವರು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಡ್ತೇನೆ ಎನ್ನುವಂಥ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇವತ್ತು ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ನಮಗೆ ಬಂದವರು ಡಾಕ್ಟರ್ ವಿಶ್ವಾಸ್ ಅವರು ಬಹಳ ಸುಂದರವಾದ 15 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಸಾಹಿತ್ಯ ಅಂದರೆ ಏನು, ಸಾಹಿತ್ಯದಿಂದ ಯಾವ ರೀತಿಯ ಪ್ರಯೋಜನ ಸಿಗ್ತದೆ, ಏನು ಅದರಿಂದ ಲಾಭ ಎನ್ನುವಂಥ ವಿಚಾರಗಳನ್ನು ಕೂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಈಗಾಗಲೇ ಶಾಲೆ ಕಾಲೇಜುಗಳಲ್ಲಿ ಕವಿ ಕಾವ್ಯ ಪರಂಪರೆ ಅಂತೇಳಿ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಕಳೆದ 2 ತಿಂಗಳಿಂದ. ಅಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಫೋಟೋಗಳನ್ನು ಹಾಕಿದ್ದಾರೆ. ನಮ್ಮದು ಇವತ್ತು ಮಂಗಳೂರು ಬೆಸೆಂಟ್ ಕಾಲೇಜಿನಲ್ಲಿ 2ನೇ ಕಾರ್ಯಕ್ರಮ. ಕಳೆದ 15 ದಿವಸಗಳ ಹಿಂದೆ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಕುವೆಂಪು ಅವರು, ರಸಋಷಿ ಕುವೆಂಪು ಅಂತೇಳಿ ಒಂದು ಕವಿ ಕಾವ್ಯ ಪರಂಪರೆಯ ಬ್ಯಾನರ್ನ ಅಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಉತ್ತಮ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ. ಇವತ್ತು ಮಿಲಾಗ್ರಿಸ್ ಕಾಲೇಜಿನಲ್ಲಿ ನಾವು ವರಕವಿ ಬೇಂದ್ರೆ ಕಾರ್ಯಕ್ರಮವನ್ನು ಮಾಡಿದೆವು. ಡಾಕ್ಟರ್ ದಿವಾ ಕೊಕ್ಕಡ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದರು. ಅಲ್ಲಿ ಕಾಲೇಜಿನ ಪ್ರಾಚಾರ್ಯರು ಕಾರ್ಯಕ್ರಮ ಮುಗಿದ ಬಳಿಕ ಡಾಕ್ಟರ್ ದಿವಾ ಕೊಕ್ಕಡ ಅವರನ್ನು ಭೇಟಿಯಾಗಿ ಹೇಳಿದರು, ನೀವು 1 ಗಂಟೆ ಮಾತಾಡಿದ್ದು ಭಾಳ ಚೆನ್ನಾಗಿ ಮಾತಾಡಿದ್ದೀರಿ, ನೀವು ಇಲ್ಲಿಗೆ 2 ದಿವಸದ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ ಹೇಳುವ ಮಾತನ್ನು ಅಲ್ಲಿ ಆ ಸಂದರ್ಭದಲ್ಲಿ ಹೇಳಿದರು. ಇದು ನಾವು ಮಾಡಿದ ಕಾರ್ಯಕ್ರಮಕ್ಕೆ ಸಿಕ್ಕಿದ ಯಶಸ್ಸು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಾನು ಬಹಳ ಮುಖ್ಯವಾಗಿ ಯಾವುದೇ ಕಾರ್ಯಕ್ರಮ ಆಗುವಾಗ ನಾನೊಂದು 4 ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ತೇನೆ. ಯಾಕೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಅವರಿಗೆ ಒಂದು ಅನುಭವ ಸಿಗಬೇಕು ಅಂತೇಳಿ. ಕಳೆದ ವಾರ ನಮ್ಮ ಉಳ್ಳಾಲ ತಾಲೂಕು ಘಟಕ ಪದಗ್ರಹಣ ಸಮಾರಂಭ ಆಯಿತು. ಅಲ್ಲಿಗೆ ಶ್ಯಾಮ್ ಪ್ರಸಾದ್ ಅಂತೇಳಿ ಎನ್ನುವಂಥ ಫೈನಲ್ ಇಯರ್ ವಿದ್ಯಾರ್ಥಿ ಬಂದಿದ್ದ. ಇವತ್ತು ಬರಬೇಕಿತ್ತು, ಅವನಿಗೆ ಇವತ್ತಿನಿಂದ ಪರೀಕ್ಷೆ ಆರಂಭ ಆಗಿದೆ ನಮ್ಮ ಕಾಲೇಜಿನಲ್ಲಿ. ಅಲ್ಲಿ ಅವನು ಆ ವಿದ್ಯಾರ್ಥಿಯನ್ನು ಯಾಕೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿದರೆ, ಅವನು 3 ಬಾರಿ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದ. ಒಂದು ಕೋಟದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನ, ಒಂದು ಆದಿಚುಂಚನಗಿರಿಯಲ್ಲಿ, ಆಮೇಲೆ ನೀರ್ಚಾಲಿನಲ್ಲಿ, ವಿಶ್ವ ನುಡಿಸಿರಿ ಆಳ್ವಾಸಿನಲ್ಲಿ ನಡೆಯಿತು. ಅದರಲ್ಲಿ ಸಂವಾದಗೋಷ್ಠಿಯಲ್ಲಿ ಕೂಡ ಅವನು ಭಾಗವಹಿಸಿದ್ದ. ಅವನಿಗೆ ನಾನು ಯಾವುದಾದ್ರೂ ಒಂದು ವಿಷಯ, ಮೊನ್ನೆ ಅವನಿಗೆ ಒಂದು ವಿಷಯ ಕೊಟ್ಟಿದ್ದೆ, ಬೆಂಗಳೂರಿನ ಹಾಡು ಅಂತೇಳಿ ಒಂದು ಕವನ ಸಂಕಲನ. ನೀನು 1 ಗಂಟೆ ನಿನಗೆ ಸಮಯ ಕೊಡ್ತೇನೆ, ನೀನು ಈ ಪದ್ಯದ ಬಗ್ಗೆ ವಿಮರ್ಶೆ ಮಾಡಿ ಹೇಳಬೇಕು ಅಂತೇಳಿ. ಭಾಳ ಸುಂದರವಾಗಿ ಅದನ್ನು ವಿಮರ್ಶೆ ಮಾಡಿ ಹೇಳಿದ. ಯಾಕಂದರೆ ನಾವು ವಿದ್ಯಾರ್ಥಿಗಳಿಗೆ ಇಂಥ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ಕೂಡ ಸಾಹಿತ್ಯದ ಕಡೆಗೆ ಆಕರ್ಷಿಸುವ ಹಾಗೆ ಮಾಡ್ಬೋದು ಎನ್ನುವಂಥ ಉದ್ದೇಶ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನದ್ದು. ಈಗಾಗಲೇ ಬಹಳಷ್ಟು ಯೋಜನೆಗಳನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ. ನಮ್ಮ ವಿಜಯಲಕ್ಷ್ಮಿ ಶೆಟ್ಟಿ ಅವರು ಹೇಳಿದರು ದತ್ತಿ ಉಪನ್ಯಾಸದ ಬಗ್ಗೆ. 75,000 ರೂಪಾಯಿ ನಮ್ಮ ಕೇಂದ್ರ ಸಾಹಿತ್ಯ ಪರಿಷತ್ತಿನಲ್ಲಿ ಇಟ್ಟಿದ್ದಾರೆ. 1 ವರ್ಷಕ್ಕೆ 75,000 ರೂಪಾಯಿಗೆ 750 ರೂಪಾಯಿ ಬಡ್ಡಿ ಸಿಗ್ತದೆ. ಆ ಬಡ್ಡಿಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು. ಏನೂ ಇಲ್ಲದಿದ್ದರೂ ಕೂಡ ಒಂದು ಕಡಿಮೆ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ 10,000 ರೂಪಾಯಿ ಬೇಕು.
10,000 ರೂಪಾಯಲ್ಲಿ ನಾವು ಕಾರ್ಯಕ್ರಮ ಇಲ್ಲದೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ 32 ದತ್ತಿ ಉಪನ್ಯಾಸ ಇದೆ. 32 ದತ್ತಿ ಉಪನ್ಯಾಸ ಇದೆ. ಮಂಗಳೂರಿನಲ್ಲಿ 4 ದತ್ತಿ ಉಪನ್ಯಾಸ ಇದೆ. ಬಂಟ್ವಾಳ ತಾಲೂಕಿನಲ್ಲಿ 12 ದತ್ತಿ ಉಪನ್ಯಾಸ ಇದೆ. ಆಮೇಲೆ ಬೇರೆ ಬೇರೆ ತಾಲೂಕಿನಲ್ಲಿ 2-3 ದತ್ತಿ ಉಪನ್ಯಾಸ ಇದೆ. ಆ ಎಲ್ಲ ದತ್ತಿ ಉಪನ್ಯಾಸಗಳನ್ನು ನಾವು ಈ ವರ್ಷ ಮಾಡುವವರಿದ್ದೇವೆ. ಏಪ್ರಿಲಿನಿಂದ ಮಾರ್ಚಿನವರೆಗೆ 32 ದತ್ತಿ ಉಪನ್ಯಾಸಗಳನ್ನು ನಾವು ಮಾಡ್ತೇವೆ. ಆಮೇಲೆ ಮಾಹಿತಿ ಕೋಶ ಅಂತೇಳಿ, ಸಾಹಿತಿಗಳ ಮಾಹಿತಿ ಕೋಶ. ಇವತ್ತಿನವರೆಗೆ ನಮಗೆ ಒಂದು ಸಾಹಿತಿಗಳ ಮಾಹಿತಿ ಬೇಕು ಅಂತೇಳಿದರೆ ನಾವು ಅವರಿಗೆ ಫೋನ್ ಮಾಡಿ ಅಥವಾ ಅವರಿಗೆ ಸಂಪರ್ಕ ಮಾಡಿ ಕೇಳಬೇಕಾಗ್ತದೆ, ನೀವು ಎಷ್ಟು ಪುಸ್ತಕ ಬರೆದಿದ್ದೀರಿ ಅಂತೇಳಿ. ಇನ್ನು ಮುಂದೆ ಹಾಗೆ ಅಲ್ಲ, ನಮ್ಮ ಇಡೀ ಒಂದು ಜಿಲ್ಲೆಯ, ಈಗಾಗಲೇ ನಮ್ಮ ಕಡಬ ತಾಲೂಕಿನಿಂದ ಆರಂಭ ಆಗಿದೆ ಮಾಹಿತಿ ಕೋಶ. ಅಲ್ಲಿ ಕೆಲಸ ಆರಂಭಿಸಿದ್ದಾರೆ, ಸಂಗ್ರಹ ಆಗ್ತಾ ಇದೆ. ಅದು ಎಲ್ಲ ತಾಲೂಕಿಗೂ ಕೂಡ ವಿಸ್ತರಿಸ್ತದೆ. ಮಂಗಳೂರು ತಾಲೂಕಿನಲ್ಲಿ ಕೂಡ ಸಾಹಿತಿಗಳ ಮಾಹಿತಿ ಕೋಶ ಆಗ್ತದೆ. ಒಂದು ಉದಾಹರಣೆ ನಾನು ಕೊಡ್ತೇನೆ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡುವ ಸಂದರ್ಭದಲ್ಲಿ ಮುಂದಿನ ಅಧ್ಯಕ್ಷರು ಯಾರು ಎನ್ನುವಂಥ ಪ್ರಶ್ನೆ ಬಂತು. ಯಾಕೆಂದರೆ ಒಮ್ಮೆ ಎಲ್ಲರನ್ನು ಅಧ್ಯಕ್ಷರನ್ನು ಮಾಡಿ ಆಯಿತು. ಆಗ ಅಲ್ಲಿ ಪ್ರೊಫೆಸರ್ NG ಪಟ್ವರ್ಧನ್ ಹೇಳಿದರು, ರಮನಾಥ್ ಗೋರೆ ಎನ್ನುವರು ಬೆಳ್ತಂಗಡಿ ತಾಲೂಕಿನ ಅರಸಿನಮಕ್ಕಿ ಅವರು ಮೈಸೂರಿನಲ್ಲಿ ಇದ್ದಾರೆ, ಅವರನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿದರು. ಸರಿ, ಅವರನ್ನು ಸಂಪರ್ಕ ಮಾಡಿದ್ದು, ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಬಹುಶಃ ಭಾರತದ ಇತಿಹಾಸದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಒಬ್ಬರೇ, ಅದು ರಮನಾಥ್ ಗೋರೆ ಅವರು. ಭಾಳಷ್ಟು ಸಾಹಿತ್ಯವನ್ನು ಬರೆದಿದ್ದಾರೆ, ನಮಗೆ ಗೊತ್ತೇ ಇಲ್ಲ. ಅವರ ಪರಿಚಯವನ್ನು ಇಡೀ ಬೆಳ್ತಂಗಡಿನ ಜನರಿಗೆ ನಾವು ಮಾಡಿದೆವು. ಇಂಥ ಭಾಳಷ್ಟು ಸಾಹಿತಿಗಳಿದ್ದಾರೆ. ಈಗ ಮಂಗಳೂರು ತಾಲೂಕಿನ ಒಬ್ಬರು ಸಾಹಿತಿಗಳು ಬೇರೆಲ್ಲೋ ಇರಬಹುದು, ಅಂಥವರನ್ನು ಗುರುತಿಸುವಂಥ ಕೆಲಸವನ್ನು ಕೂಡ ನಾವು ಮಾಡುವವರಿದ್ದೇವೆ. ಆಮೇಲೆ ಬಹಳ ಮುಖ್ಯವಾಗಿ ಈಗಾಗಲೇ 1 ಲಕ್ಷ ಆಜೀವ ಸದಸ್ಯರನ್ನು ಅಂತೇಳಿ ಪ್ರಸ್ತಾಪ ಮಾಡಿದರು ರೇವಣ್ಕರ್ ಅವರು. ಇಲ್ಲಿ ನಮಗೆ ಕಳೆದ ಬೆಂಗಳೂರಿನಲ್ಲಿ ಸಭೆ ನಡೆಯುವಾಗಲೂ ಕೂಡ ಹೇಳಿದರು, ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳ ಕಡಿಮೆ ಇದ್ದಾರೆ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು, 4,500 ಮಂದಿ ಇದ್ದಾರೆ. ಬಹುಶಃ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಇನ್ನೊಂದು ಉಡುಪಿಯಲ್ಲಿ 2,000 ಸದಸ್ಯರಿದ್ದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4,500 ಮಂದಿ. ಭಾಳಷ್ಟು ಸದಸ್ಯರು ಕೂಡ ಕಡಿಮೆ ಇದ್ದಾರೆ. ನಾವು ಬಹಳಷ್ಟು ಸಾಹಿತಿಗಳು ಕೂಡ ಇನ್ನೂ ಆಜೀವ ಸದಸ್ಯರಾಗಲಿಲ್ಲ. ಅಂಥ ಸಾಹಿತಿಗಳನ್ನು ಕೂಡ ನಮ್ಮ ಆಜೀವ ಸದಸ್ಯರನ್ನಾಗಿ ಮಾಡಿ ಅವರನ್ನು ಕೂಡ ನಮ್ಮ ಸಾಹಿತ್ಯ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳುವಂಥ ಉದ್ದೇಶ ನಮ್ಮದಿದೆ. ಈಗಾಗಲೇ ಅಭಿಯಾನ ಆರಂಭ ಆಗಿದೆ. ಅದು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮಹೇಶ್ ಜೋಶಿ ಅವರು ಹೇಳ್ತಾರೆ, ಏನು ಅಂತ ಹೇಳಿದರೆ ಏಪ್ರಿಲ್, ಮೇ, ಜೂನ್ ತಿಂಗಳಿನಲ್ಲಿ ಸ್ಮಾರ್ಟ್ ಕಾರ್ಡ್ ಬರ್ತದೆ ಅಂತೇಳಿ. ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿದರೆ ಅದಕ್ಕೆ ಈಗ 500 ರೂಪಾಯಿ ಈಗ ಸದಸ್ಯರು ಮಾಡಿದರೆ ಮತ್ತೆ 150 ರೂಪಾಯಿ ಕೊಡಬೇಕು. ಮತ್ತು ಚುನಾವಣೆ ಕೂಡ ಎಲ್ಲಿ ಅಮೆರಿಕದಲ್ಲಿದ್ದರೂ ಕೂಡ ಅಲ್ಲಿಂದಲೇ ಚುನಾವಣೆ ಮತ ಹಾಕ್ಬೋದು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಕೊನೆಯದಾಗಿ ಭಾಳಷ್ಟು ಸಮಯ ಕೂಡ ಆಯಿತು, ಒಂದೇ ಹೇಳಲಿಕ್ಕೆ ಬಯಸ್ತೇನೆ ನಾನು, ನಾವು ಮಾಡುವ ಕೆಲಸವೇ ಮಾತಾಗಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಕಳೆದ 13 ವರ್ಷಗಳಿಂದ ಜಿಲ್ಲೆಯ ಗೌರವ ಕಾರ್ಯದರ್ಶಿ ಆಗಿದ್ದೆ. ಎಲ್ಲಿಯೂ ನಾನು ಗುರುತಿಸಿಕೊಳ್ಳಲಿಲ್ಲ. ಆದರೆ ನಾನು ಮಾಡಿದ ಕೆಲಸವೇ ಇವತ್ತು ನನ್ನನ್ನು ಗುರುತಿಸಿದೆ. ಬಹುಶಃ ಇನ್ನು ಮುಂದೆ ಕೂಡ ಅದೇ ರೀತಿ ನನ್ನ ಕಾರ್ಯಚಟುವಟಿಕೆ ಇರ್ತದೆ. ಈಗಾಗಲೇ ನನಗೆ ಭಾಳಷ್ಟು ಜನ ಹೇಳಿದರು, ನೀವು ಹಲವು ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ, ನಿಮ್ಮದು ಸುವರ್ಣ ಯುಗ ಆಗ್ತದೆ ಹೀಗೆ. ಆದರೆ ನಾವು ಒಂದು ಕಡೆಯಿಂದ ನಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ಈಗಾಗಲೇ ನಾನು ಮೊನ್ನೆ ಒಂದು ಬೆಳ್ತಂಗಡಿ ತಾಲೂಕಿನ ಹೈಸ್ಕೂಲಿಗೆ ಹೋಗಿದ್ದೆ. ಅಲ್ಲಿ 10ನೇ ತರಗತಿಯ ಕ್ಲಾಸಿಗೆ ಅಲ್ಲಿ ಹೋಗಿ ನಾನು ಅಲ್ಲಿ ಪ್ರಶ್ನೆ ಮಾಡಿದೆ, ಇಲ್ಲಿ ಎಷ್ಟು ಜನ ಸಾಹಿತಿಗಳಿದ್ದಾರೆ ಅಂತೇಳಿ. ಆಗ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ಹೇಳಿದ, ಸರ್ ನಾನೊಂದು ಕವನ ಬರೆದಿದ್ದೇನೆ ಅಂತೇಳಿ. ನಾನು ನೋಡಿದೆ, ನನಗೆ ಆಶ್ಚರ್ಯ ಆಯಿತು. ಅಂದರೆ ಅವರನ್ನು, ಆ ವಿದ್ಯಾರ್ಥಿಗಳನ್ನು ಗುರುತಿಸುವವರಿಲ್ಲ. ಆದರೆ ಅಂಥ ಒಂದು ಗುರುತಿಸುವ ಕೆಲಸ ಈ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಯುವ ಜನರು ಭಾಳಷ್ಟು ಮುಂದೆ ಬರಬೇಕು. ಯಾಕೆಂದರೆ ಕನ್ನಡ ಸಾಹಿತ್ಯ ಪರಿಷತ್ ಇದು ನನ್ನ ಒಬ್ಬನ ಸಾಹಿತ್ಯ ಪರಿಷತ್ ಅಲ್ಲ, ನಿಮ್ಮೆಲ್ಲರ ಕನ್ನಡ ಸಾಹಿತ್ಯ ಪರಿಷತ್. ಇವತ್ತು ಮಂಜುನಾಥ ರೇವಣ್ಕರ್ ಮಂಗಳೂರು ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಆದರೆ ನಿಮ್ಮೆಲ್ಲರ ಸಹಕಾರ ಅವರಿಗೆ ಬೇಕಾಗಿದೆ.
ಅವರಿಗೆ ಒಬ್ಬರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಒಂದು ಮಂಗಳೂರು ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕು. ಇವತ್ತಿನ ಪದಾಧಿಕಾರಿಗಳನ್ನು ನೋಡಿದೆ, ಬೇರೆ ಬೇರೆ ವಿಭಾಗದವರಿದ್ದಾರೆ, ಕಾಲೇಜಿನ ಪ್ರಾಧ್ಯಾಪಕರಿದ್ದಾರೆ, ಆಮೇಲೆ ತೆರಿಗೆಯಲ್ಲಿ ಕೆಲಸ ಮಾಡಿದವರು ಇದ್ದಾರೆ, ಆಮೇಲೆ ವೈದ್ಯರಿದ್ದಾರೆ, ಆಮೇಲೆ ಸಮಾಜ ಸೇವೆಯಲ್ಲಿ ಇದ್ದವರಿದ್ದಾರೆ, ಆಮೇಲೆ ಹೈಸ್ಕೂಲ್ನಲ್ಲಿ ಪಾಠ ಮಾಡುವವರಿದ್ದಾರೆ, ಗ್ರಂಥಾಲಯದಲ್ಲಿ ಇರುವವರಿದ್ದಾರೆ, ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವವರಿದ್ದಾರೆ. ನನಗೆ ವಿಶ್ವಾಸ ಇದೆ ಎಲ್ಲರೂ ಕೂಡ ಒಂದು ಮಂಗಳೂರು ತಾಲೂಕನ್ನು ಮಾದರಿ ತಾಲೂಕನ್ನಾಗಿ ಮಾಡ್ತಾರೆ ಎನ್ನುವಂಥ ಭರವಸೆಯನ್ನು ಇಟ್ಟುಕೊಳ್ಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ. ಜೈ ಹಿಂದ್. ಅವ್ರು ಹೇಳಿದಾಗೆ ನಮ್ಮ ಕೆಲಸ ನಾವಾಗಬೇಕು ಅನ್ನೋದನ್ನು ನಿಜವಾಗ್ಲೂ ನಾವೆಲ್ಲ ಕೂಡ ತಗೊಳ್ಬೇಕು ಅಂತ ಹೇಳ್ಕೊಳ್ತೇನೆ. ಈಗ ನಮ್ಮ ಜೊತೆ ಅನೇಕ ವಿಶೇಷ ಜನಗಳು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಒಂದು ಕನ್ನಡದ ಶಾಲನ್ನು ಹೊದಿಸುವ ಮುಖಾಂತರವಾಗಿ ಬರ್ಮಾಡ್ಕೊಳ್ಬೇಕು ಅಂದ್ಕೊಳ್ತೇನೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಗುರು ಸಾನು ಮತ್ತು ಸತೀಶ್ ಸಾನೂರವರು. ದಯಮಾಡಿ ಇಬ್ಬರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ರೇವಣ್ಕರ್ ಅವರ ಬ್ರದರ್ ಆಗಿರ್ತಕ್ಕಂಥ ಶ್ರೀಮಾನ್ ರಾಜೇಂದ್ರ ರೇವಣ್ಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆ ಬರಲಿ ಬಂದಿರತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಅಂತ ಕೇಳ್ಕೊಳ್ತಾ, ಹಾಗೆ ನನ್ನ ಜೊತೆ ಅನೇಕ ಗಣ್ಯರು ಅಂದರೆ ಅವರು ಹೇಳಿದಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಕೇಂದ್ರ ಬಿಂದು. ಅದರಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಕನ್ನಡದ ದೀಪವನ್ನು ಹಚ್ಚಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ವಕ್ತಾರರು, ಸಾಮಾಜಿಕ ಸೇವೆಗಾಗಿ ಈಗಾಗಲೇ ತಮಿಳುನಾಡಿನ ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ಟರೇಟ್ ಗೌರವ ಪದವಿಯನ್ನು ಕೊಟ್ಟಿದೆ. ಕನ್ನಡ ಸೇವಾ ರತ್ನ ವಿಶೇಷ ಅನೇಕಗಳನ್ನು ಗಳಿಸಿರ್ತಕ್ಕಂಥ ಮುಷೀರ್ ಅಹಮದ್ ಸಾಮನಿಗೆ ಅವರು ನಮ್ಮ ಜೊತೆ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬಂದು ಶುಭಾಶಯವನ್ನು ಸ್ವೀಕರಿಸಬೇಕು. ಧನ್ಯವಾದಗಳು ತಾವೆಲ್ಲರೂ ಬಂದಿರಿಗೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಕದ್ರಿ ನವನೀತ್ ಶೆಟ್ರು. ಬಹುಶಃ ನಮ್ಮೆಲ್ಲರಿಗೂ ಚಿರ ಪರಿಚಿತರಾಗಿರ್ತಕ್ಕಂಥ ಕದ್ರಿ ನವನೀತ್ ಶೆಟ್ರನ್ನ ಪ್ರೀತಿಯಿಂದ ಬರಮಾಡಿಕೊಳ್ತೇನೆ. ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ, ಕನ್ನಡದ ಸೇವೆಗೆ ಬಹುಶಃ ತಮ್ಮ ನಿರರ್ಗಳವಾದಂಥ ಮಾತುಗಳಿಗೆ ಬೇಕಾದಂಥವ್ರು. ಹಾಗೆ ನಮ್ಮ ಜೊತೆ ಶ್ರೀಮನ್ ಮಾಲತಿ ಶೆಟ್ಟಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರು ಅಮೃತ ಪ್ರಶಸ್ತಿ ವಿಜೇತರು. ಹಾಗೆ ನಮ್ಮ ಜೊತೆ ಇದ್ದಾರೆ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇದ್ದಂತಹ ಅರುಣ ಮೇಡಮ್ ಅವರಿದ್ದಾರೆ. ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಮುಂಡಾಜೆ ನರಸಿಂಹ ಭಟ್ರು ಕಲಾವಿದರು ಸಹೃದಯಗಳು ನಮ್ಮ ಜೊತೆ ಇದ್ದಾರೆ. ಉಳ್ಳಾಳ ಘಟಕದ ಕೋಶಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮಾನ್ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಉಪಯುಕ್ತ ಚಾನಲ್ನ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾಳೆ. ಕರಾವಳಿ ವಾಚಕಿಯರ ಲೇಖಕಿಯರ ಸಂಘದ ಮಾಜಿ ಅಧ್ಯಕ್ಷ ಶ್ರೀಮತಿ ವಿಜಯಲಕ್ಷ್ಮಿ ರವರು ನಮ್ಮ ಜೊತೆ ಇದ್ದಾರೆ. ವಿಜಯಲಕ್ಷ್ಮಿ ಉಳುವಾಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಜೊತೆ ಅರುಣಾ ನಾಗರಾಜ್ ಮೇಡಮ್ ಅವ್ರನ್ನ ನಾನು ಬಹುಶಃ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಜೊತೆಯಲ್ಲೇ ನಮ್ಮವರಾಗಿ ತಾವು ಜಿಲ್ಲೆಯ ಪದಾಧಿಕಾರಿ ಆಗಿದ್ದರೆ ಕೂಡ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇದ್ದಾರೆ. ನಾನು ಹಲವಾರು ಜನರ ಹೆಸರನ್ನು ಕರೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬಹುಶಃ ಯಾರ್ದಾದ್ರೂ ಹೆಸರು ನಾನು ಬಿಟ್ಟಿದ್ರೆ ನನ್ನನ್ನು ಕ್ಷಮಿಸಿ, ಕನ್ನಡದ ಪ್ರೀತಿಯಿಂದ ವೇದಿಕೆ ಮೇಲೆ ಬನ್ನಿ ಅಂತ ಕೇಳ್ಕೊಳ್ತಾ, ನಮ್ಮ ಜೊತೆ ಈಗಾಗಲೇ ಅನೇಕರು ಕನ್ನಡದ ಒಂದು ಹಣತೆಯನ್ನು ಹಚ್ಚಲಿಕ್ಕೆ ನಮ್ಮ ಜೊತೆ ನೀವಾಗಿದ್ದೀರಾ. ನಿಮ್ಮ ಧ್ವನಿಯನ್ನು ಕೂಡ ನಮ್ಮ ಜೊತೆ ಇದೆ. ಹಾಗೆ ಮೂಡುಬಿದಿರೆ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀಮಾನ್ ವೇಣುಗೋಪಾಲ್ ಶೆಟ್ರು ನಮ್ಮ ಜೊತೆ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಅಲಂಕರಿಸಬೇಕು, ಬರಬೇಕಂತ ಕೇಳ್ಕೊಳ್ತೇನೆ. ಇನ್ನೂ ಹಲವಾರು ಜನರ ಮಧ್ಯೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರಾದಂಥ ಅರುಣ ನಾಗರಾಜ್ ಅವರಿದ್ದು, ಉಳ್ಳಾಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಧನಂಜಯ ಕುಂಬ್ಳೆ ಅವರು ನಮ್ಮ ಜೊತೆ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀಮಾನ್ ಧನಂಜಯ ಕುಂಬ್ಳೆ ಅವರು, ಹಾಗೆ ಉಳ್ಳಾಳದ ಕೋಶಾಧ್ಯಕ್ಷರಾದಂತಹ ಶ್ರೀಮಾನ್ ಚಂದ್ರಹಾಸ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಮತ್ತು ರಾಜೇಂದ್ರ ರೇವಣ್ಕರ್ ಈಗಾಗಲೇ ಬಂದು ಹೋಗಿದ್ದಾರೆ. ಶ್ರೀಮಾನ್ ನಮ್ಮ ಜೊತೆ ಸಾಹಿತ್ಯ ಪರಿಷತ್ತಿನ ಸೇವೆಗೆ ಡಾಕ್ಟರ್ ರೇವಣ್ಕರ್ ಅವರ ಜೊತೆಗೆ ಅವರ ಶ್ರೀಮತಿ ಹೇಮಲತಾ ರೇವಣ್ಕರ್ ಅವರು ಈಗಾಗಲೇ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಹಾಗೆ ಮತ್ತು ಬಂದಿರತಕ್ಕಂಥ ಅನೇಕ ಬಂಧು ಬಾಂಧವರಿಗೆ ನಮ್ಮ ಒಂದು ಧನ್ಯವಾದ ಸಮರ್ಪಣೆಗೆ ಮುಂಚಿತವಾಗಿ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಶುಭವನ್ನು ಹಾರೈಸ್ತಾ, ಹಾಗೆ ನಮ್ಮ ಜೊತೆ ಅತ್ಯಂತ ಸುಂದರವಾದಂಥ ಒಂದು ಸುಗಮ ಸಂಗೀತವನ್ನು ಪ್ರಪ್ರಥಮ ಗಣೇಶನನ್ನು ಪ್ರಾರ್ಥಿಸಿದ್ರು ಶ್ರೀಮತಿ ಪವಿತ್ರ ಮಯ್ಯ ಅವರು. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ನಾನು ತುಂಬ ಖುಷಿ ಆಯಿತು, ಯಾಕಂದರೆ ಓಪನಿಂಗ್ ಸಾಂಗ್ ವಾಸ್ ಸೋ ಗುಡ್. ಅದು ಸ್ವಲ್ಪ ಮೊದಲಿಗೆ ಅಡಚಣೆ ಬಂದರೆ ಕೂಡ ಅತ್ಯಂತ ನಿರ್ವಿಘ್ನವಾದಂಥ ಹಾಡನ್ನು ಅವರು ಹಾಡಿದ್ದಾರೆ. ಪವಿತ್ರ ಮಯ್ಯ ಅವರನ್ನು ದಯವಿಟ್ಟು ಒಂದು ಗುರುತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇದಾದ ನಂತರ ನಮ್ಮ SDM ಕಾಲೇಜಿನ ಮುದ್ದು ಮಕ್ಕಳ ಒಂದು ಹಚ್ಚೇವು ಕನ್ನಡದ ನೃತ್ಯ ಕೂಡ ಇದೆ. ಹಾಗೆ ಇಂಚರ ತಂಡದ ಎಲ್ಲ ಸದಸ್ಯನಿಯರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರ ಪರವಾಗಿ ನಮ್ಮ
ರತ್ನಾವತಿ ಮೇಡಮ್ ಅವರು ಅವರ ಪರವಾಗಿ ಒಂದು ಹಾರವನ್ನು ಸ್ವೀಕಾರ ಮಾಡಬೇಕು. ರೂಪಕಲಾ ಮೇಡಮ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರ ಪರವಾಗಿ ಇಂಚರ ತಂಡದ ಪರವಾಗಿ ರೂಪಕಲಾ ಮೇಡಮ್ ಧನ್ಯವಾದಗಳು. ನಮ್ಮ ಕನ್ನಡದ ಧ್ವಜವನ್ನು ಸ್ವೀಕರಿಸಿ ಗೌರವ ಅಭಿನಂದನೆಗಳನ್ನ ಸಲ್ಲಿಸ್ಕೋಬೇಕಂತ ಕೇಳ್ಕೊಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ಪದಗ್ರಹಣ ಸಮಾರಂಭ ಹಾಗೆ ಸದಸ್ಯತ್ವ ಅಭಿಯಾನ ಪ್ರಾರಂಭ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಪ್ರೀತಿಯ ಹೊಸಕುರಲ್ ಚಾನೆಲ್ದ ವಿದ್ಯಾಧರ್ ಶೆಟ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹೊಸಕುರಲ್ದ ಚಾನೆಲ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ವಿದ್ಯಾಧರ್ ಶೆಟ್ರು ಕೇಳ್ಕೊಳ್ತೇನೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಯಿಂದ ಕನ್ನಡವನ್ನು ಮಾತನಾಡುವ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ಮಂಗಳೂರು. ಹೆಮ್ಮೆಯಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ ಅದಕ್ಕೋಸ್ಕರ ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ಕನ್ನಡದ ದಿನಪತ್ರಿಕೆ ಹೋಗದ ಮನೆ ಇಲ್ಲ ಇಲ್ಲಿ. ಕನ್ನಡ ದಿನಪತ್ರಿಕೆಯಿಂದ ಪ್ರಾರಂಭ ಆಗುತ್ತೆ. ಕನ್ನಡ ಮಾತನ್ನು ಮುದ್ದಾದ ಸೊಗಸಾದ ಹಾಡನ್ನು ಆಡ್ತಾರೆ. ನಮ್ಮ ಅನೇಕ ರಾಷ್ಟ್ರ ಮಟ್ಟದಲ್ಲಿ ಕನ್ನಡವನ್ನು ಹೊರಡ್ತಾರೆ. ಹೇಮಲತಾ ರೇವಣ್ಕರ್ ಅವರು ಅವರಿಗೆ ಒಂದು ಸಪೋರ್ಟ್ ಆಗಿ ಬರಬೇಕು. ಅವರನ್ನು ಕನ್ನಡಕ್ಕೆ ಒಂದು ಹೂವನ್ನು ಕೊಟ್ಟು ಕರ್ಕೊಳ್ಬೇಕು ಅನ್ನೋದು ನಮ್ಮ ಅಧ್ಯಕ್ಷರ ಅನಿಸಿಕೆ ಆಗಿದೆ ಅಂತೆ. ಜೋರಾದ ಚಪ್ಪಾಳೆ ಬರಲಿ. ಈ ದಂಪತಿಗಳ ಕನ್ನಡದ ಸೇವೆ ಮುಂದುವರಿಲಿ ಅಂತ ನಾವೆಲ್ಲರೂ ಕೂಡ ಮಂಗಳೂರಿನ ನಾಗರಿಕರು ಖಂಡಿತವಾಗ್ಲೂ ಶುಭವನ್ನು ಹಾರೈಸ್ತೇವೆ. ಯಾಕಂದರೆ ಅತಿ ಹೆಚ್ಚು ಒಂದು ಕನ್ನಡ ಸೇವೆ ನಡಿಬೇಕಾದ್ರೆ ಅವರ ಒಂದು ಸಲಹೆ ಸಹಕಾರ ಯಾವಾಗಲೂ ಇರಬೇಕಾಗತ್ತೆ. ಖಂಡಿತ ಸಂತೋಷ ಆಯಿತು. ಅವರು ಕೂಡ ನಗುಮುಗದಿಂದ ಕನ್ನಡ ಸೇವೆಗೆ ಸಿದ್ಧರಾಗಿ ಬಂದಿರುವಂಥದ್ದು ಖುಷಿ ಆಯಿತು. ತಮ್ಮ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನೀಡ್ತಾ ಇರತಕ್ಕಂತಹ ಕರ್ನಾಟಕ ಕಲಾಶ್ರೀ ಶ್ರೀ ವಿದ್ವಾನ್ಕಿ ಶ್ರೀ ಚಂದ್ರಶೇಖರ್ ನಾವಡ ಅವರ ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿಯ ರಿಜಿಸ್ಟರ್ ಸೂರತ್ಕಲ್ ಇವರ ಎಲ್ಲ ಪದಾಧಿಕಾರಿಗಳ ಪ್ರೀತಿಯಿಂದ ಗುರುತಿಸಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಇರತಕ್ಕಂಥ SDM ಕಾಲೇಜಿನ ವಿದ್ಯಾರ್ಥಿನಿಯರಿಗೂ ಕೂಡ ಪ್ರೀತಿಯ ಬರಮಾಡಿಕೊಳ್ಳುವ ಸುಂದರವಾದಂಥ ಸಂಜೆಗೆ ಧನ್ಯವಾದಗಳನ್ನ ನೀಡ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಹೇಳ್ತಾ ಮುಂದೆ ಕೂಡ ಇನ್ನೂ ಅನೇಕ ಸುಮಾರು 1 ಗಂಟೆಗಳ ಮನರಂಜನಾ ಕಾರ್ಯಕ್ರಮ ನೀವು ಪ್ರೀತಿಸುವಂಥ ಕಾರ್ಯಕ್ರಮ ಇಟ್ಟಿದ್ದೀವಿ. ಅದಕ್ಕೂ ಮುಂಚಿತವಾಗಿ ನಮ್ಮ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕು ಅಂತ ಶ್ರೀ ಗಣೇಶ್ ಪ್ರಸಾದ್ ಜಿ ಗೌರವ ಕಾರ್ಯದರ್ಶಿಗಳ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶುಭ ಸಂಜೆ. ಇಂದು ನಮ್ಮ ಇಂದಿನ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಂಗಳೂರು ತಾಲೂಕು ಘಟಕದ ಉದ್ಘಾಟನೆಗೆ ಆಗಮಿಸಿದ್ದಂಥ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ KV ರಾಜೇಂದ್ರರವರು ಕನ್ನಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅತ್ಯಂತ ಸಂತೋಷ ಆಯಿತು ಅಂತೇಳಿದರು. ನಮಗೂ ಕೂಡ ಅತ್ಯಂತ ಸಂಭ್ರಮ ಆಯಿತು. ಕನ್ನಡದ ಬಗ್ಗೆ ನಾವು ಭಾಷಾಭಿಮಾನ ಬೆಳೆಸ್ಕೊಳ್ಬೇಕು. ಹಾಗೆಯೇ ಅದರ ಜೊತೆಯಲ್ಲಿ ಭಾಷಾ ಸಹಿಷ್ಣುತೆಯನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳುವಂಥ ಸಂದೇಶವನ್ನು ನೀಡಿ ದೀಪ ಪ್ರಜ್ವಲನೆಯೊಂದಿಗೆ ಇದನ್ನು ಉದ್ಘಾಟಿಸಿದಂಥ ನಮ್ಮ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಅವರಿಗೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಸಭಾಧ್ಯಕ್ಷತೆ ವಹಿಸಿರುವಂಥವರು ನಮ್ಮ ಜಿಲ್ಲಾ ನೇತಾರರು ಸನ್ಮಾನ್ಯ ಡಾಕ್ಟರ್ MP ಶ್ರೀನಾಥರು. ಇವರು 13 ವರ್ಷಗಳ ಕಾಲ ಕಾಸಾಪಾದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಬಹಳವಾದ ಕೆಲಸವನ್ನು ಮಾಡಿ ಅಪಾರವಾದ ಅನುಭವವನ್ನು ಪಡೆದವರು. ಅವರು ಹೇಳಿದಂಥ ಒಂದು ಮಾತು ಅತ್ಯಂತ ಹೃದಯ ಮುಟ್ಟುವಂಥದ್ದು. ನಮ್ಮನ್ನು ಗುರುತಿಸಿಕೊಳ್ಳುವಂಥದ್ದು ಮಾತಿನ ಮೂಲಕ ಅಲ್ಲ, ಕೃತಿಯ ಮೂಲಕ ನಾವು ನಮ್ಮನ್ನು ಗುರುತಿಸಿಕೊಳ್ಳುವಂತಾಗಬೇಕು ಅಂತ ಹೇಳುವುದರ ಜೊತೆಗೆ ಯಾವ ಕಾರ್ಯಕ್ರಮಗಳನ್ನು ಮಾಡ್ಬೋದು, ಈ ಸದಸ್ಯತ್ವ ಅಭಿಯಾನದ ಜೊತೆಯಲ್ಲಿ ಯಾವ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತ ಹೇಳುವಂಥ ಒಂದು ಮಾರ್ಗದರ್ಶನವನ್ನು ಕೂಡ ಅತ್ಯಂತ ಸುಂದರವಾಗಿ ನೀಡಿದ್ದಾರೆ. ಪದಗ್ರಹಣಕ್ಕೂ ಭಾಳಷ್ಟು ಮಾರ್ಗದರ್ಶನ ನೀಡಿದ್ದಾರೆ. ಅವರ ಮಾರ್ಗದರ್ಶನ ನಮಗೆ ನಿರಂತರ ಬೇಕು ಅಂತ ಹೇಳ್ತಾ ಅವರ ಮಾರ್ಗದರ್ಶನಕ್ಕೆ ಅವರ ಅಧ್ಯಕ್ಷೀಯ ನುಡಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಸನ್ಮಾನ್ಯ ಡಾಕ್ಟರ್ HR ವಿಶ್ವಾಸರವರು ಮುಖ್ಯ ಅತಿಥಿಯ ನೆಲೆಯಲ್ಲಿ ನಮಗೆ ಅತ್ಯಂತ
ಒಳ್ಳೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಅವರು ಇಲ್ಲಿ ಬಂದು ಮುಖ್ಯ ಅತಿಥಿಯ ನೆಲೆಯಲ್ಲಿ ಮಾತಾಡಿದ್ದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಯಾಕಂತೇಳಿದರೆ ಅವರು ಹೇಳಿದರು, ಸಂವೇದನಾರಹಿತ ಬದುಕಿನಿಂದ ದೇವತ್ವದ ಕಡೆಗೆ ಹೋಗದಿದ್ದರೂ ಚಿಂತೆ ಇಲ್ಲ, ಮನುಷ್ಯ ಪಶುತ್ವವನ್ನು ತೊರೆದು ಮನುಷ್ಯತ್ವದೆಡೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿದರೆ ಮಾಡಬೇಕಾದದ್ದು ಅದು ಸಾಹಿತ್ಯದ ಮೂಲಕ ನಾವು ಮಾಡಬೇಕಾದಂಥ ಕೆಲಸ ಅದು ಆಗಬೇಕು, ಅದು ನಿರಂತರ ನಡಿಬೇಕು ಅಂತ ಹೇಳುವಂಥ ಒಳ್ಳೆಯ ಸಂದೇಶವನ್ನು ಈ ಸಂದರ್ಭದಲ್ಲಿ ನಮಗೆ ನೀಡಿದ್ದಾರೆ. ಸನ್ಮಾನ್ಯರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ನಮ್ಮ ನೂತನ ಅಧ್ಯಕ್ಷರು ಸನ್ಮಾನ್ಯ ಮಂಜುನಾಥ್ ಎಸ್ ರೇವಣ್ಕರ್, ಇವರಿಗೆ ಮೊದಲು ನಾನು ಅತ್ಯದ್ಭುತವಾದಂಥ ಒಂದು ತಂಡವನ್ನು ಕಟ್ಟಿದ್ದಕ್ಕೆ ಇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕಂತೇಳಿದರೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಮಂಗಳೂರು ತಾಲೂಕಿನ ಈ ಘಟಕ ಅಂತೇಳಿದರೆ ಇದು ಸಜ್ಜನರ, ಕವಿ, ಸಾಹಿತಿ, ಕಲಾವಿದರ ಸಂಗಮ, ಜೊತೆಗೆ ರಂಗಭೂಮಿ, ಸಂಗೀತ ಕಲಾವಿದರ ಸರಿಗಮ, ಆ ರೀತಿಯ ಒಂದು ತಂಡ ಇದರಲ್ಲಿದೆ. ಎಲ್ಲ ಕವಿ ಸಾಹಿತಿಗಳು ಅತ್ಯಂತ ಸಜ್ಜನರು, ಜೊತೆಗೆ ರಂಗಭೂಮಿ ಕಲಾವಿದರು, ನಾಟಕ ಕಲಾವಿದರು, ಸಂಗೀತ ಕಲಾವಿದರು ಎಲ್ಲ ಇದರಲ್ಲಿದ್ದಾರೆ. ಹೆಕ್ಕಿ ಆಯ್ಕೆ ಮಾಡಿ ಅವರು ಈ ತಂಡವನ್ನು ಕಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಈ ತಂಡವನ್ನು ಕೊನೆಯವರೆಗೂ ನಾನು ಅವರ ಹತ್ರ ಹೇಳಿದ್ದೇನೆ, 5 ವರ್ಷಗಳ ಕಾಲ ಈ ತಂಡವನ್ನು ನಾವು ಉಳಿಸಿಕೊಳ್ಬೇಕು, ವಿಚ್ಛೇದನಾರಹಿತ ಮನಸ್ಥಿತಿಯಿಂದ ನಾವು ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇನೆ. ಅದನ್ನು ನಾವು ಆ ರೀತಿಯಲ್ಲಿ ಮಾಡಿಕೊಂಡು ಎಲ್ಲರ ಪ್ರೀತಿಯನ್ನು ಗಳಿಸ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕನ್ನಡ ಸೇವೆಯನ್ನು ಕನ್ನಡ ಕಟ್ಟಾಳುಗಳಾಗಿ ನಾವು ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದಂಥ ನಮ್ಮ ನಾಯಕ ಮಂಜುನಾಥ್ ಎಸ್ ರೇವಣ್ಕರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಿಕಟ ಪೂರ್ವಾಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿಯವರು ಇತ್ತೀಚೆಗೆ ತಾನೇ ಹಬ್ಬಕ್ಕ ರಾಣಿ ಪ್ರಶಸ್ತಿ ಪುರಸ್ಕೃತರು. ಅವರು ಕೂಡ ಅಪಾರ ಅನುಭವಿ, ಬಹಳಷ್ಟು ಕೆಲಸಗಳನ್ನು ಎಲ್ಲ ಸಂಘಟನೆಗಳಲ್ಲಿ ಇದ್ದು ಮಾಡಿದವರು. ಅವರ ಮಾರ್ಗದರ್ಶನ ನಮಗೆ ಸದಾ ಬೇಕು. ಯಾಕಂತೇಳಿದರೆ ಅವರಿಂದ ನಾವು ಕಲಿಯುವಂಥದ್ದು ತುಂಬ ಇದೆ ಅಂತ ಹಿರಿಯರ ಮಾರ್ಗದರ್ಶನ ನಿಕಟ ಪೂರ್ವಾಧ್ಯಕ್ಷೆಯಾಗಿ ಬೇಕು, ಎಲ್ಲ ರೀತಿಯಿಂದಲೂ ನಮಗೆ ಬೇಕು. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಅದಕ್ಕೆ ಅವರ ಸಹಕಾರವನ್ನು ಕೂಡ ಕೋರ್ತಾ ಅವರಿಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೂ ಕೂಡ ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಗೌರವ ಕಾರ್ಯದರ್ಶಿಯಾಗಿ ನಮ್ಮ ಜೊತೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮ್ಮ ಜೊತೆ ಇದ್ದಾರೆ. ಅವರು ವೈದ್ಯಕೀಯ ಲೇಖನಗಳ ಮೂಲಕ ಜಾಗೃತಿ ಮೂಡಿಸ್ತಾ ಇರುವವರು. ಅದರ ಅಡಿಯಲ್ಲಿ ವೈದ್ಯಕೀಯ ಲೇಖನಗಳ ಸಾಹಿತ್ಯವನ್ನು ಕೂಡ ಬರೀತಾ ಈ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತ್ಯ ಚಟುವಟಿಕೆಗಳಲ್ಲಿ ಸೇರಿಕೊಂಡು ತನ್ನನ್ನು ತಾನು ತೊಡಗಿಸ್ತಿರುವವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಅಪಾರವಾದ ಪಾತ್ರ ಇದೆ ಈ ನಮ್ಮ ಕಾರ್ಯಕ್ರಮದಿಂದ ಹಾಗೂ ಸಾಹಿತ್ಯ ಪರಿಷತ್ತಿನ ನಮ್ಮ ಮುಂದಿನ ಚಟುವಟಿಕೆಗಳಲ್ಲಿ. ಅವರಿಗೆ ಕೂಡ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, ತಾಲೂಕು ಘಟಕದ ಪದಾಧಿಕಾರಿಗಳು, ಅದೇ ರೀತಿಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪೂರ್ವ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತಾರರು, ಅವರೆಲ್ಲರೂ ಇಲ್ಲಿ ಬಂದವರಿಗೆಲ್ಲರಿಗೂ ನಾವು ಪ್ರೀತಿಪೂರ್ವಕವಾದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಗೌರವ ಸಲಹೆಗಾರರಾಗಿ ನಮ್ಮ ಜೊತೆ ಇರುವವರು ಸಭೆಯಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲರ್ ಅವರನ್ನು ವಿಶೇಷವಾಗಿ ನಾವು ನೆನೆಸಿಕೊಳ್ತೇವೆ. ಯಾಕಂತೇಳಿದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಿಂದ ಪದಗ್ರಹಣವೂ ಚೆನ್ನಾಗಿ ಆಗಿದೆ. ಇನ್ನು ಮುಂದಿನ ಕಾರ್ಯಕ್ರಮಗಳಿಗೂ ಅವರ ಸಲಹೆ ಮಾರ್ಗದರ್ಶನ ನಮಗೆ ಸದಾ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರ ಹತ್ರ ಕೇಳಿಕೊಳ್ತಾ ಅವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಸಾಪದ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಆಜೀವ ಸದಸ್ಯರುಗಳಿಗೂ ಸಾಹಿತ್ಯಾಭಿಮಾನಿಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಗೆ ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗಿ ನಮ್ಮ ಬಳಗವನ್ನು ಸೇರಿದವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಗಮಿಸುವವರಿಗೆ ತೆರೆದ ತೋಳುಗಳಿಂದ ಸ್ವಾಗತವನ್ನು ಕೂಡ ಕೋರುತ್ತಾ ಎಲ್ಲರಿಗೂ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ.